ಪ್ರಕಾಶ್ ಹಾಯ್ ಹಾಯ್ ಎಂಚೊಲ್ಲರು ಬರ್ಸೊಂಡೆ ಬರ್ಸೊಂಡ ವನಸ್ ಮಾಡ್ತಾರ ಲೈಕ್ ಥ್ಯಾಂಕ್ ಯು ಲೈಕ್ ಕೊರ್ನೇಕ್ ಅಯ್ಯೋ ಸಾರಿ ಸರ್ ಎಂಚೊಲ್ಲರು ಯಾನ್ ಸೌಖ್ಯ ಸಾರಿ ಅವೇ ഞാൻ ഏറെ വാർത്തയിൽ ಒಕ್ಕ ಎಂಚಲ್ಲರು ಇರೆಂಚಲ್ಲರು ಪುದರ್ ಮದ ತೋಂಡ ಹಾ ಅಲ್ಲಿ ಪುದರ್ ಮದ ತೋಂಡ ಅವಸ್ಥೆನೆ ಪಕ್ಕ ವಣಸ್ ಮಾಡ್ತಾರೆ ದಾದೆ ಕದಿತ್ತು ಜೀತು ಅತ್ತೆ ಜೀತು ಇತ್ತ ಗೊತ್ತಾ ಯಾನ್ ಸೂಪರ್ ದಾದೆ ಸ್ಪೆಷಲ್ ಇರಿ ಗೀತು ಪುದರಿಗೆ ಗೊತ್ತಾಂಡಿ ಅವು ದಾದ ಗೊತ್ತಂಡಿ ಆರ್ನಲ್ಲ ಲೋಗೊತ್ತುನ ಗಂಚೆನು ತೋಜಿಂಡು ಗಂಚ ಕಜುಪು ಮೀನು ಓ ಮೀನು ಕಜುಪ್ಪ ಗುಜ್ಜೆ ಉಂಡ ಗುಜ್ಜೆ ಇಜ್ಜಿ ಇರೇ ಗುಜ್ಜೆ ಬಡ ಮೂಲ್ ಬರ್ಸ ಬರ್ಪುಂಡಿ ಕತ್ತಲೆ ಅಂಚಿ ಬರ್ಸ ಇಜ್ಜ 200 ಒಡೆಬಾಯರು ಓಲ್ ಮಾಯಿಕಾಯಿ ಪಾತೆರ್ಲಿ ಬಲ್ಲ ಬರ್ಸ ಬೆದ್ರಾಡ ಅಂದಿಯೇ ಬಾರಿ ಬರ್ಸ ಮುರ್ಕುಂಡ ಊರು ಮುರ್ಕುಂಡ ನಿಮಗೆ ಬರ್ಸ ಬರ್ತದ್ದು ಆಟ ಕಟ್ಟ ಅಂಚೆಲ್ಲ ಬರ್ಸ ಬರೋದು ಒಳ್ಳೆ ಭಾಗ್ಯ ಮುಲ್ಲಾರ ಥ್ಯಾಂಕ್ ಯು ಇರ್ ಲೈವ್ ಮಲ್ಪಿದ್ದಾರಾ ಹಾಯ್ ಆರ್ಡಿ ಅಣ್ಣ ಹಾಯ್ ಹಾಯ್ ಎಂಚಲ್ಲರು ಆರ್ಡಿ ಅಣ್ಣ ಇರ್ನ ಬೆದ್ರನಾ ಅತ್ತತ್ ಎನ್ನ ಕಾರ್ ಲೈಕ್ ಡನ್ ಥ್ಯಾಂಕ್ ಯು ಆರ್ಡಿ ಅಣ್ಣ ವಣಸಾಂಡೆ ದಾದಿ ಕಜ್ಜು ಉಂಡೆರಸು ವಣಸಾಂಡಿಗೆ ಎಂಕ್ ಕಡ್ಲೆ ಮನೋಲಿ ಬೊಕ್ಕ ಟೊಮೆಟೊ ಸಾರು ಪಾಯಸ ಸುಮಾರು ಬಗ್ಗೆ ಇತ್ತು ಯಾನ್ ಹುಷಾರುಲ್ಲಕ್ಕಿತ್ತು ಅಂದೆ ಲೈವ್ ಮಲ್ಪರ ಉದಾಸೀನ ಈರೆಗೆ ಬೊಕ್ಕ ಒಯ್ಟು ಉದಾಸೀನ ಇಜ್ಜಿ ಜೀತು ಪಲ್ಲೆ ಉದಾಸೀನ ಒಯ್ಟು ಇಜ್ಜಿ ಲೈವ್ ಮಲ್ಪರ ಉದಾಸೀನ ಸಾಟರ್ಡೆ ಬೇಗ ಲೈವ್ ಅತ್ತೆ ಬೋರಾಡಿ ಅವು ಮೋಡಲ್ಲತ್ತೆ ಅಂಚ ಲೈವ್ ಮಲ್ತು ಹಾಯ್ ಸತೀಶ್ ಅಣ್ಣ ಹೇಗಿದ್ದೀರಾ ಊಟ ಎಲ್ಲ ಮಾಡಿದ್ರಾ ಅಶೋಕ್ ಬ್ರದರ್ ಹಾಯ್ ಹಾಯ್ ಮಂಗ ಏರಿ ಮಂಗ ಮಂಗೆ ಏರಿಗೆ ಇದ್ದಿತ್ತು ಇರೇನು ದೀಪ ಇದ್ದಿತ್ತು ಮಂಗೆ ಮರಟುಂಟು ತಂಗಿ ಊಟ ಆಯಿತು ನಿಮ್ದಾಯ್ತಾ ಕಿರೀಟ ಕೊಡ್ತಿದ್ದಾರೆ ಲೈಕ್ ಪಿರದಪ್ಪಡ ಬಡ್ಚಿ ಈರ್ ಪಾಪಗೆ ಬೆದ್ರಾಡಿ ಈರೆ ಪಾಪಗೆ ಸತೀಶ್ ಅಣ್ಣ ಥ್ಯಾಂಕ್ ಯು ಊಟ ಆಯ್ತಾ ಏನು ಸ್ಪೆಷಲ್ ಊಟಕ್ಕೆ ಮಳೆ ಬರ್ತುಂಟು ಮಾರೆ ಬೋರ್ ಆಗ್ತಿತ್ತು ಅದಕ್ಕೆ ಒಂದು ಲೈವ್ ಮಾಡುವ ಅಂತ ಮಾಡಿದೆ ಬಂದರು ಮೊದಲು ಬಂದದ್ದು ಜೀತು ಆಯ್ತಾ ಖುಷಿ ಆಯ್ತು ಬಂದು ಸಪೋರ್ಟ್ ಮಾಡಿದ್ರು ಎನ್ನ ಕಮೆಂಟ್ ಓದಿನಾಲು ಮಂಗ ಇರ ಮಂಡೆ ಇಲ್ಲ ಮಂಗಗ್ 4 ಕಾರಿಪ್ಪು ಎಂಕ್ 2 ಕಾರಿಪ್ಪು ಬರ್ಸ ಲೈವ್ ಬರ್ತದ ಲೈವ್ ಬಾರಿ ಬರ್ಸ ಎಸ್ ರೋಸ್ ಬೋರ್ಡ ಎಂಕ್ ಬರ್ತೀರೆ ದಿವಂದೆ ಈ 2 ಕೆಬಿಕ್ ದಿವನ್ಲೆ ಅವಿ ಸತೀಶ್ ಅಣ್ಣ ಕಾಫಿ ಕೊಡ್ತಿದ್ದಾರೆ ನೋಡಿ ಕಾಫಿ ಕುಡೀರಿ ಯಾರಾದರೂ ಹಸಿವಾಗ್ತದೆ ನಿಮಗೆ ಹೊಟ್ಟೆ ಇದೆಯಾ ಈರ್ ಅಪ್ಡೇಟ್ ಮಂಗಗೆ ಇರೇನು ದೀಪ ಜಿತ್ತಲೆ ಬೆದ್ರಾವತ್ ಆಕರುಂಟು ಥ್ಯಾಂಕ್ ಯು ಸತೀಶ್ ಅಣ್ಣ ರವಿ ಅಣ್ಣ ಒಲ್ಪ ಇತ್ತಂಡಲ್ಲ ವೇದಿಕೆಗೆ ಬರುಡು ಪಂದಕ್ಕೆ ಏನೊಂದಿಲ್ಲ ಅಂದು ರವೀಂದ್ರ ಅಣ್ಣ ಓಲಿತ್ತಂಡಲ್ಲ ಬಲ್ಲೆ ಕೋಡೆ 10 ಸಾರಿ ಕಮೆಂಟ್ ಮಾಡ್ದಾರೆ ಇತ್ತೆ ಒಂಜಿ ಸಾರಿ ಲೈವ್ ಬೈದೆ ಬೇಗ ಬಲೆ ಓಲಿತ್ತಾರಲ್ಲ ಥ್ಯಾಂಕ್ ಯು ಅದೆಂತ ದೆವ್ವನ ದೆವ್ವ ಬೇರೆ ಮಾರ
ದೆವ್ವ ಕಂಡ್ರೆ ಭಯ. ಮಳೆ ಬರ್ತಾ ಉಂಟು. ಹೌದು, ಮಳೆ ಕತ್ತಲೆ ಕತ್ತಲೆ ಆಗಿದೆ. ಹೋಗಿ ಗುಜ್ಜೆ ತಿನ್ನಿ. ಗುಜ್ಜೆ ತಿನ್ನಲ್ಲ ಈಗ, ಈಗ ಬೇಡ ನನಗೆ ಗುಜ್ಜೆ. ಬೆದ್ರ ಬಲೆ ದಾಯಿಗೆ ಪೆಟ್ಟುಂಡೇರ್ನಾ ಪೆಟ್ಟುಂಡ ಅದೇ ಮೂಲ ಆರ್ಡೆ ಹಣ್ಣೆಲ್ಲ ಆರ್ಡೆ ಹಣ್ಣೆಲ್ಲ ತರ್ಪೆ ರಡ್ಡು ಕಣ್ಣು ಕಣ್ಣುತ್ತಲೇ ಪಿಲಿ ಪಿಲಿ ಮಾಡ್ತೇನೆ. ಬದಣ್ಣ ಬಲಕ್ಕ ಓಲಾರು ಕಮೆಂಟ್ ಪಾಡ್ಲೆ ದಾಯ ಮನೆ ಪೂಜಾರು ಬಲೆ ಬಲೆ ಗೈಸ್. ಬೆದ್ರ ಅತ್ತಿ ಒಂದು ನಾನೈತೆ ಅಷ್ಟೇಮಿಗೆ ಒಂದು ಪುರುಂಡತಿ ವೇಷ ಪಾಡ್ರ ಹಿರೇ ಪಾಡ್ರ ಇಜ್ಜ ಜೀತು ಆರಡಿ ಅಣ್ಣ ಹಿರೇ ಪಾಡ್ರ ಉಂಡ ದುರುಪಾಯರಿಗೆ ಗುದ್ದತ್ತೆ ಆರಡಿ ಅಣ್ಣ ನಿಕ್ಲಿಗೆ ಐಡು ಮಿನಿ ಪೋದು ಕುಲ್ಲು ನಿಕ್ಲಿನ ದೀಪುಜಿ ಮನೆ ಪೂಜೆ ಒಂಜಿಲ್ಲ ಜೆತ್ತನ ದಾದಗತ್ತ ಯಾನ್ ಪಾಡುಜಿ ಅಂದ ಜೀತು ಪಾಡುವಾರ ಪಿಲಿಯತ ಕರಡಿ ವೇಷ ಮೀನು ரெண்டு பெட்டை பாடுவேன் உள்ள உள்ள அந்த 6 மணி பந்து போயின்னு அந்த சைலண்ட் ஆகுது ಈರ್ಬಲ್ಲೇ ವೇಷವಾಡ್ದು ಯಾಂದ ವೇಷವಾಡುದು ಅವು ಅರ್ಜೋಕು ಮಾತ್ರ ವೇಷವಾಡು ಕೊಂಜೋಕು ಕೂಡ ವೇಷ ಪಾಡ್ಬಿಡ್ತೇವೆ. ಓ ಅಣ್ಣನಕ್ಲೆ ಓ ಅಕ್ಕನಕ್ಲೆ ಲೆಪ್ಪಲೆ ಮಾರ ಒರಿಲ ಇದ್ದು ನಂಗೆ ಬತ್ತೆ. ಸತೀಶ್ ಅಣ್ಣ ಇದ್ದೀರಾ? ಎಲ್ಲಿ ಹೋದ್ರಿ ಸತೀಶ್ ಅಣ್ಣ? ಯಾನ್ ಬೋರ್ ಅಪ್ ನಿಂದು ಲೈವ್ ಮಾಡ್ತೇನೆ ಪಾಪಿಲ್ ಒಂದಿಲ್ಲ ಇದ್ದ ಆನ್ ಇದೆಯಾ? ಓಕೆ ಸತೀಶ್ ಅಣ್ಣ. ಮತ್ತೆ ಹೇಳಿ ಜೀತು ಅವರೇ ಅರಡಿ ಅಣ್ಣನವರೇ ಹೇಳಿ. ಓ ತೆಡಿಲು ಹೇಳು ತಂಗಿ, ಏನು ಸಮಾಚಾರ ಏನಿಲ್ಲ ಮಾರ್ರೆ, ಜೋರು ಮಳೆ ಬರ್ತಾ ಉಂಟು. ಬೋರ್ ಹಾಕೊಂಡು ಲೈವ್ ಮಲ್ತಂಡಲ್ಲ ಒಂಜಿಲ ಬರ್ಪು ಜೊತೆ ಸಂದಿ ಅದೇ ಮೇರೆ ಜೀತು ಓಲ್ ಮಾಯಿಕಾಯರ್ 6 ಬರ್ಸೋಗ ಅವ್ರು ಮಗರಿಯರ ಅಂತ ಅದೇ ಜೀತು ಗುಜ್ಜು ತೆಗೆಯಲು ಹೋಗಿ ಬಿದ್ದ ಯೂಟ್ಯೂಬರ್ ಅದು ನೀವು, ನಾನಲ್ಲ. ಜಾಲ್ಡ್ ಕುಲ್ಲುಲೆ ಮುದ್ದಿಸಿದ್ದು ಜಾಲ್ಡ್ ದಾಯಿಗೆ ತುಲೆ ಕತ್ತಲ ಆತಲೆ ಯಾನು ಒತ್ತಿ ಧೈರ್ಯ ಹೊಡ್ಕೊಂಡೆ ಏರ್ಲೆಂಚೆ ಉಲ್ಲೆ ಅಂದ ಉಲ್ಲರಿಂದ ಗೊತ್ತಾ ಮಂಗ ಉಲ್ಲೆ ಮಂಗೆ ಉಂಡು ಪನ್ಯ. ಓಕೆ ಗೊತ್ತಾಂಡಿತ್ತೆ. ಇರಗ ಧೈರ್ಯ ಉಂಟು. ಅಂದು ಧೈರ್ಯ ಉಂಟು ಹೆಂಗಿತ್ತೆ ಧೈರ್ಯ ಬೈದು. ಸತೀಶ್ ಅಣ್ಣ ಧನ್ಯವಾದಗಳು ನಿಮಗೆ. ಭಾಗ್ಯಗ್ ಜೈ ಪನಂದುಲ್ಲೇರು ಜೈ ಥ್ಯಾಂಕ್ ಯು. ಇರಗ ಧೈರ್ಯ ಎತ್ತಂಡ ವರ ಫಿರ ತಿರುಗುತ್ತಲ್ಲ ಇವ್ರು ಮನ್ಪಂದು ಕುಲ್ಲೆ ಆರ್ಡಿ ಅಣ್ಣ ದೀಪಜಿರಿ ಅಂತಲೇ ಭಾರಿ ಬಂಗೋಡ್ಕೊಳ್ದ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ. ಭಾರಿ ಬಂಗೋಡ್ ಕುಲ್ದೆ ಮಾರ ಫಿರ ತಿರುಗುದು ಕುಲ್ಲ ಪನೋಚ್ಚು తెలిపార ఇరు ఎదురుతున్నగానే పొడిగి అప్పుడు ಧೈರ್ಯ ಇತ್ತು ನೈಟು ಮರಣಿ ಬೂರ್ನಿ ಯಾನು ಅವ್ರು ಬುಡ್ದೆ ಇರ್ ನಜ್ಜ ಅವರು ಅಂದೆ ಜೀತು ಕಾಪುಜಿ ರೇ ತಿನ್ಯಾಕಂತ ತಂಗಾಳಿಯಲ್ಲಿ ನಾನು ತೇಲಿ ಓ ಸಂತ ಇನಿ ಆಟಿಯೇ ಓ ಆಟಿಡು ಬ್ರಾಂಚಲ್ಲಿ ಪೋಚು ಮಾರು ಇರ್ತ ಆಟಿ ನನ್ನ ಕಬ್ಬೆ ಊರೊಚ್ಚು ಮಾರ ಇಲ್ಲಿ
ಯಾಂದಾಯಿ ಕಬ್ಬಿ ಪುರುಡು ಅಂಚಪುರ ಪೋಡಿಜ ದೇವೇರುಳ್ಳೇರು ದೇವೇರುಳ್ಳೇರ ಧೈರ್ಯಡು ದಾಯ ಪೋಡಿಯುಡು ಆರ್ಡಿ ಅಣ್ಣ ತಿಳ್ತೊಂದುಲ್ಲೇರು ಒಣಸಾಂಡಿ ಇರ್ನ ಒಣಸಾಂಡಿ ಎಂಕೆ ಏನ ಪೂರ ಎತ್ತನ್ ಗೊತ್ತಂದ್ರೆ ಕಡಲೆ ಮನೇಲಿ ಟೊಮೆಟೊ ಸಾರು ಉಪ್ಪಡು ಪಾಯಸ ಅಲ್ಲೇ ಅಲ್ಲೇ ನಾವು ಪರ್ತುಜ ಅಂದ ಅಲ್ಲೇ ಅದು ಬಗ್ಗೆ ಎತ್ತ ಓಲ್ಪೊಲ್ಲರು ಇಲ್ಲಡ ಆಫೀಸಿಡುಲ್ಲ ಆರ್ಡಿ ಅಣ್ಣ ಮುದ್ದು ಅಂತ ಸತೀಶ್ ಅಣ್ಣ ಥ್ಯಾಂಕ್ ಯು ಸತೀಶ್ ಅಣ್ಣ ಅತ್ತ ಒಂಜಿ ಈ ಭತ್ತದ ಟೈಮ್ಗಳ ಫ್ಯಾನ್ ಪಾಡ್ದು ಕುಂದು ಇರ್ತಿಲ್ಲ ಆಕಲ್ ಭಾರಿ ಧೈರ್ಯವಂತರಿಗೆ ಗೊತ್ತುಂಡ ಚಾಮಲ್ತು ಕೊರ್ಲೆ ಇಂಕ್ ಚಾಮಲ್ತು ಕೊರಡ ಕೊರ್ಕ ಕೊರ್ಕ ಬಲೆ ಬಲೆ ಭಾಗ್ಯಮ್ಮ ಅಂತ ಹೇಳ್ತಿದ್ದಾರೆ ಸತೀಶ್ ಅಣ್ಣ ಆಫೀಸ್ ಇತ್ತಂಡ ಬೊರ್ಚಿ ಸ್ಟೋರಿ ಅಂದಿ ಬೊರ್ಚಿ ಬೊರ್ಚಿ ಮೀನಿಜ್ಜಿ ವೆಜ್ಜಿ ಇರಗದಾದ ಮೀನಾ ಇರಗ ಮೀನಾ ಕಜ್ಜಿಪ್ಪು ಇರಗ ಐತಾರ ಎಂದಿಜ್ಜಿ ಸೋಮವಾರ ಎಂದಿಜ್ಜಿ ಶುಕ್ರವಾರ ಎಂದಿಜ್ಜಿ ಮೀನೇ ತಿನ್ನೊಂದು ಇಪ್ಪುನತೆ ಅದೇ ಇದ್ದಿತ್ತು ಪಡಬಾಯರು ಪಾತಿರ್ಲಿ ಒಂದಿಲ್ಲ ಮನೆ ಇಟ್ಟಿದ್ದಲ್ಲ ಅದು ಜೆತ್ತಾರದ ತಾತ ಎಪ್ಪೊಚ್ಚೇರ್ಲ ಮುದ್ದು ಸೀರೆ ಜೀತು ಪನ್ನಾಗ ಕನ್ಫ್ಯೂಸ್ ಹಾಕೊಂಡು ಬೆಚ್ಚ ಚಾವಿದ್ದು ಬೆಚ್ಚ ಪೋಡಿ ಅತ್ತಿ ಯಾರನ್ನ ಬುದರ್ಲೆ ಜೀತುಗೆ ಈರ್ನ ಬುದರ್ಲ ಅವೇ ಆమె ಎಂಚಲೆಪ್ಪೊಡು ಮನ್ಲೆ ಇರನ ಅಣ್ಣಾಗ ನೋಡಿ ಎಂಕೆ ಕನ್ಫ್ಯೂಸ್ ಆಪುಂಡು ಪನ್ಲೆ ನಿಕ್ ರಡ್ಜನ್ಲ ಪುದರ್ ಚೇಂಜ್ ಮಾಡ್ಕೊಳ್ಳಿ ಕನ್ಫ್ಯೂಸ್ ಆಗುತ್ತೆ ಪುದರ್ ಚೇಂಜ್ ಮಾಡಿ ಏ ಜೀತು ಬಿ ಜೀತು ದಿ ಎನ್ನ ನೇಮ್ ಆರ್ ಡಿ ಗೊತ್ತಾಂಡಿ ಆರ್ ಡಿ ಅಣ್ಣೆ ಯಾನ್ ಅಂಚನೆಲ್ಲ ಎತ್ತೊಂದಿಲ್ಲತೆ ಅರೆನಿ ಜೀತುಲು ಎತ್ತೊಂದಿಲ್ಲ ಇರೇನು ಆರ್ ಡಿ ಅಣ್ಣೆಲ್ಲ ಎತ್ತೊಂದು ಅತ್ತಿ ಎಂಕ್ ಡೌಟು ರಡ್ಲ ಒಂಜೇನ ನಿಕಲು ಅಂದೆ ಸರಿ ಪನ್ಲೆ ಆರು ಬೆದ್ರ ಪನ್ಪೇರು ಈರು ಕುಡ್ಲ ಪನ್ಪ ಬರ್ಸ ಜೋರುಂಡು ಅಂದ ಬರ್ಸ ಜೋರುಂಡಿ ಒಂಜೆ ಅತ್ತ ಏಸಿಸ್ ಅಂದ ಅಂತೇಳಿ ಬಿಡ್ಲಿ ಮಂಡೆ ಹೆಚ್ಚು ಅರೆಗೆ ನೆರಂದಲ್ಲ ಒಂಜೆ ಇರೇ ನೆರಂದಲ್ಲ ಒಂಜಿ ಅಂದತ್ತೆ ಉದಾರ ಒಂಜಿ ಉಂಡತೆ ರಡ್ಜನಕ್ಲ ವರನೇ ನೇರೋಲಿ ಯಾನೀರೆಗ್ ಬೇತೆ ಐಡಿ ಲೈಕ್ ಕೊರ್ಪೆ ವೆಯ್ಟ್ ಓಕೆ ಆಲ್ರೆಡಿ ಅಣ್ಣ ಜೀತು ಎರಡಲ್ಲ ಮಿನಿ ಐಡಿ ಉಂಡ ಬೇತೆ ಒಂಜಿ 4 ಲೈಕ್ ಕೊರ್ಲೆದುಕ ಯಾರು ಬೊಜ್ಜೆತ್ತೆರ ಅಂತ ಉಲ್ಲರ ಪೋಯರ ಯಾನು ಉಲ್ಲಿ ಇರೆಗ್ ಮರ್ಲ ಎನ್ನ ಒಂಜೆ ಇದು ಅಂಚ ಅತ್ತಿಯೇ ಕೇನಿ ಇರೆಗ್ ಕೆಬಿಗೆ ಎಂಜಿನ್ ಯಾನೇನ ಬನ್ನಿ ಎರಡ ಬೇತ ಐಡಿ ಉಂಟಾ ಇತ್ತನ ಒಂಜಿ 4 ಲೈಕ್ ಕೊರ್ಲೆ ಬನ್ನಿ ಆತೆ ಕೂವನಂದ್ರೆ ಓ ಕೇನುಜ ಈತ ಕಲ್ಕೊಂದಿಲ್ಲ ಮಾರೆ ಕೇನುಜ ಆರ್ಡಿ ಅಣ್ಣ ಉಲ್ಲಾರ ಆರ್ಡಿ ಅಣ್ಣ ಕೇನುಂಡ ಆರ್ಡಿ ಅಣ್ಣ
ಬರ್ಸಕ್ಕೆ ಏನು ಬರ್ಸಾಕೆ ಎನ್ನ ತೀರ್ನ ಕೆಬಿಕ್ ಕಂದೊಡಿ ನೋಡುದು ಅಂಚ ಅದಕ್ಕೆ ಏನು ಅಜ್ಜಿ ಅಜ್ಜಿ ಬೇಡಿಕೆ ಅಂತ ಇರೇನು ಅಲ್ಲಿ ಬೆದ್ರಾಡ್ ಕಡ್ಲೆಕೆರೆ ಉಂಡತಿ ಕಡಲೆಕೆರೆ ಸಾರಿ ಕಡಲೆಕೆರೆಗೆ ಮುರ್ಕದ್ದೆ ಸರಿಯಾಪದು ಅತ್ತೆ ಅರಡಿ ಅಣ್ಣ ಓಲ್ಪೋಯರಿ ಲೈಕ್ ಕೊರ್ಬೇಕು ಒಂದು ಓಲ್ಪೋಯ ಹ್ಞೂ ಪನ್ನೊಂದಿಲ್ಲ ಲೈಕ್ ಡನ್ ಜಸ್ಟ್ ಬ್ರದರ್ ಹಾಯ್ ಹಾಯ್ ಎಂಚಲ್ಲರು ಜಸ್ಟ್ ಬ್ರದರ್ ಪಣಸ್ ಮಲ್ತಾರ ಚಾ ಪರಿಯಾರ ಬಲೆ ಮುರ್ಕಾಗ ಮರಣಿ ಪೋದಿತ್ತೆ ಅಡಿಗ ಕಡ್ಲೆಕೆರೆಗೆ ಪೋದಿತ್ತೆ ಆ ಪಾರ್ಕ್ ಉಂಡತೆ ಅಡೆ ಪೋದು ಬರ್ತದೆ ಅವಳ್ದ ಅನ್ನ ಬಸ್ ಎತ್ತು ಇಜಿಂದ ಅವ್ಳು ನೀರು ಪೂರ ತೂವರ ಶೋಕಿತ್ತು ಒಟ್ಟಿಗೆ ಮೂಜಿ ಲೈಕ್ ಕೊರಿಯ ಥ್ಯಾಂಕ್ ಯು ಆರ್ಡಿ ಅಣ್ಣ ಖುಷಿ ಅಂಡ್ ಥ್ಯಾಂಕ್ ಯು ಸಂಪತ್ತಣ್ಣ ಹಾಯ್ ಹಾಯ್ ಎಂಚೊಲ್ಲರ ವನಸಾಂಡ ಹಾಂ ವನಸಾಂಡಿಯ ಜಸ್ಟ್ ಬ್ರದರ್ ಇರ್ನಾಂಡ ವನಸಾಂಡ್ ಪನ್ಯ ಸಂಪತ್ತಣ್ಣ ವನಸಾಂಡಿ ದಾದ ಮುರ್ಕವನು ಏರಿನಿ ಅವಾರ ಅಲ್ಲವರು ಜೀತುಲ್ಲೆ ಇರ್ತಲೆ ಅರೇನ ಕಡ್ಲೆಕೆರೆಕ್ಕೆ ಮುರ್ಕದ್ದೆಪ್ಪ ಬರ್ಸ ಉಂಡಾ ಜೋರು ಬರ್ಸ ಕತ್ತಲೆ ಅಂಚಿಜ್ಜೆ ಬರ್ಸ ಲೈಕ್ ಕೊರ್ ಅನ್ನಕ್ಕೆ ಲೈಕ್ ಕೊರ್ಲೆ ಅದು ಪಾಪ ತನಿಕ್ಲು ಅಂಚದು ಒಂಜಿ ಲೈಕ್ ಕೊರ್ಲಿ ಓರಾಂಡ್ ಒಟ್ಟಿಗೆ ಥ್ಯಾಂಕ್ ಯು ಇರೆಗ್ ಓಲುಲ್ಲರಿಯೇ ಯಾನ್ ಬೇಲೆ ಅಲ್ಪೊಲ್ಲೆ ಮೇರ್ ದುರ್ಬೆ ಬೊಲ್ಲ ಬರ್ಸ ಬೊಲ್ಲ ಬರ್ಸ ಇತ್ತೆ ಇರೇನು ಕಡ್ಲೆ ಕೆರೆಗೆ ನೂಕುಂಡುಂಡತೆ ಇರ್ಲಕೊಂಬರ್ರ ಒಂದಿತ್ತೆ ನೀರು ಇನಿ ಉಲಾಯಿ ಪೋತಾರ ಪಿದ ಇಡುಲ್ಲಾರ ಉಲಾಯಿ ಇಲ್ಲಿ ಎಂಕ ಧೈರ್ಯ ಬೈ ಸಂಪತ್ತಣ್ಣ ಧೈರ್ಯ ಬೈದುಂಡು ಅಂಚ ಉಲಾ ಹಿಡ್ದಿಲ್ಲ ಯಾನು ಅವೆಟ್ ಬರ್ತ ಓಕೆ ಅವೆಟ್ ಬರ್ಲೆ ಅವೆ ಇರ್ನ ಒರ್ಜಿನಲ್ ರೂಪ ತೋಜಾರ ಇರೇನ ಫೇಸ್ ಲೈವೇಪ 2028 ಯಾನ್ ಫೇಸ್ ಲೈವ್ ಮಲ್ಪುಜ್ಜಿ ಅಜ್ಜಿತ್ತು ಯಾನಿರೆಗು ಫಸ್ಟಿಗೆ ಬನ್ನಿ ನಾನೂರ ಕೇಂಡರ್ಡ ತೂಲೆ ಇರ್ತೀನಿ ಹಾಯ್ ನೂರ್ ಲಡ್ಡು ಅವ್ರಿ ಹಾಯ್ ಹೇಗಿದ್ದೀರಾ ಗುಜ್ಜೆ ಪ್ಲೀಸ್ ಗುಜ್ಜೆಜ್ಜಿ ಬತ್ತಾರ ಥ್ಯಾಂಕ್ ಯು ಲೈಕ್ ಡನ್ ಕುಳ್ಳಿ ಮೂವಿ ಯಾರು ಮರೆ ಕುಳ್ಳಿ ಮೋಹಿನಿ ಯಾನ್ ಇಪ್ಪುಜ ಅದಾಗ ಈರಿಪ್ಪುಜರ ಗುಜ್ಜದೆಪ್ಪರ ಧೈರ್ಯ ಗುಜ್ಜದೆಪ್ಪರ ಅತ್ತಿ ಮಂಡಿ ಇರು ಕೆವಿಗೆ ನುಜ್ಜಿಗೆ ಇರು ಒಂದು ಚಿಮನೆನ ಬಿಡ್ಲವೆ ಕೆವಿಗೆ ಕುಳ್ಳಿ ಮೋಹಿನಿ ಊಟ ನೀವು ಮೋಹಿನಿ ಅಂತ ಹೇಳ್ಬೇಡಿ ಮಾರೆ ನಾನಿಲ್ಲಿ ಧೈರ್ಯದಲ್ಲಿ ಕೂತಿದ್ದೇನೆ ನೀವು ಮೋಹಿನಿ ಎಲ್ಲ ಹೇಳ್ಬೇಡಿ ನಿಮ್ಮ ಮಂಡಿಗೆ ಕೊಡ್ತೇನೆ ನೋಡಿ ಮೋಹಿನಿ ಅಂತ ಮೋಹಿನಿ ಅಲ್ಲ ಮೋಹಿನಿ ಅಜ್ಜ ಮುದ್ದೂಲಿ ನೀನೇ ಕುಳ್ಳಿ ನಾನು ಕುಳ್ಳಿಯ ಕುಳ್ಳಿ ಜೀತು ಇರ್ಲ ಶುರು ಮಾಡ್ತಾರ ಇದನ್ ತುಲೆ ಇರಿ ಫೇಸ್ ಲೈವ್ ಮಲ್ತಂಡ ವೈಟ್ ಜಾಸ್ತಿಗೆ ಅಂದ ಜಸ್ಟ್ ಬ್ರದರ್ ಬೊಚ್ಚಪ್ಪ ಮೇಡ್ದೂರ ಪೋಯಿರ ಆರಡಿ ಅಣ್ಣೆ 100 ಲಡ್ಡು ಅವ್ರ ನಗ್ತ ಮೋಹಿನಿ ಪುದಾರ ಮೋಹಿನಿ ಇರ್ನ ಅಜ್ಜಿ ಮೋಹಿನಿ ಇರ್ನ ಅಜ್ಜಿ ಅವಿ ಬಲಣ್ಣ ಬಲಕ್ಕ ಉಲ್ಲೇಸಿಸ್ ಉಲ್ಲರ ಈರಿಪ್ಪೋಡು ಅವು ಧೈರ್ಯ ಬೋಡಪ್ಪ ಮುದ್ದೂಲಿ ಕುಳ್ಳಿ ಮೋಹಿನಿ ನೀವು ಹೌದಾ ನೀವು ಕುಳ್ಳ ಬೆಕ್ಕು ಆಯ್ತಾ ಒಂಜಿ ಕಲ್ಲ ದೆಪ್ಪುಲೆ ಬೊಕ್ಕ ಗುಜ್ಜೆ ದೆರ್ಪುಲೆ ಒಂದೊಂದಿಲ್ಲ ಸಂಪತ್ತಣ್ಣೆ ಕುಳ್ಳಿ ಭಾಗ್ಯಕ್ಕೆ ಜೈ ನಿಮ್ಮ ಮಂಡೆ ನಿಮಗೆ ತಿಂದದ್ದು ಜಾಸ್ತಿ ಆಗಿದೆ ಜೀತು ಅವರೇ ಕುಳ್ಳಿ ಇದ್ದೀರ ತಾನೆ ನೀವು ಇದ್ದೇನೆ ಯಾರು ಲೆಕ್ಕೋಗಿದ್ದೆ ಉಲ್ಲರ ಸಂಪತ್ತಣ್ಣ
ಇರೆಗ್ ವರ್ಷ ಗೊರ ಎಂಚಿನ ನಾಪುಂಡ. ಅಯ್ಯೋ ದೇವರೇ, ಜಶ್ವದರ್ ಇರ್ ದಾದೀರ್ ಭೂತನ ಹೊರಟು ಭೂತ ಉಂಡ ಸಿಸ್ಟರ್. ಈರ್ ಕೇನ್ನ ಕೊಡ್ತು ಕೇನ್ಲ ಇತ್ತೆಗೇನು వచ్చి ಕತ್ತಲೆ ಉಂಡ. ಹಾ ಅಂದು ಜೀತು ಕತ್ತಲೆ ಉಂಡು. ನೂರು ಅವರು ಬೇಡ ಅಂತ ಹೇಳ್ತಿದ್ದಾರೆ. ಎಂತ ಬೇಡ? ದಾದಾಪುಂಡು ಇರೆಗಿಗೆ ಎಂಕ ದಾದಾಪುಜಿ ಸಂಪತಣ್ಣ. ಇರೆಗ್ ಬನ್ನಿ, ಇರೆಗ್ ಕೆಲವರರ ಹಾಯ್ ಪಂಡರ ಹಾಯ್ ಪನ್ಪುಜಾರಪ್ಪ ಅವೇನು ಬನ್ನಿ ಗೊತ್ತಾಂಡಿ ಕೊಡೆ ಬಾಯರ್. ಮುದ್ದು ಹುಲಿ, ನೀವು ಒಂದು ಆದರೂ ಫೇಸ್ ಲೈವ್ ಮಾಡಿಲ್ಲ ಯಾಕೆ? ನಾನು ಅದು ಫಸ್ಟಿಗೆ ಡಿಸಿಷನ್ ತಗೊಂಡಿದ್ದೇನೆ ನೂರು ಅವರೇ, ನಾನು ಫೇಸ್ ಲೈವ್ ಮಾಡಲ್ಲ ಅಂತ. ಗೊತ್ತಾಯ್ತಾ? ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಜೀತು. ಈರಂಡಲ ಪಂಡರತ ಹ್ಯಾಪಿ ಬರ್ತ್ಡೇ. ಸಾರಿ ತೂತುಜ್ಜಿ ಅಂದ ಈರಿನಿ ತೋಜ ಉಂಡಿತ್ತರ ಮಲ್ಲ ಭೂತ ಉಂಡು ಅಂತ ತೋಜ ಒಂದಿತ್ತೆ ಯಾನು ಮಾತ್ರ ಇತ್ತೆ ಒರ್ತಿರ್ಲ ಅಂಚ ಜಸ್ಟ್ ಮುದ್ದುಲಿ ಹೆಂಗೆ ಇದ್ದಾರೆ ನೋಡಿಲ್ಲ ನಾನು. ಹೌದಾ? ವೆಲ್ಕಮ್ ಕುಳ್ಳಿ. ಈರಂಡಲ ವಿಶ್ ಮಾಡ್ತಾರತ್ತ ಎನ್ನ ಬರ್ತ್ಡೇಗೆ. ಥ್ಯಾಂಕ್ ಯು. ಎಲ್ಲರಿಗೂ ನೋಡಿದೆ, ನಿಮಗೆ ಮಾತ್ರ ನೋಡಿಲ್ಲ ನಾನು. ಹೌದಾ? ಹ್ಯಾಪಿ ಬರ್ತ್ಡೇ ಜೀತು ತುಲೆ 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 ಎಂಕಿನ ಬರ್ತ್ಡೇ ವಿಶಸ್ ಬರೋದುಂಡು. ಇರ್ನ ಬರ್ತ್ಡೇನಾ ಎಂಕ್ ಕೇಕ್ ಆವಡು ಕಾರ್ಲಾಡು ಪೋಲೆ ಪೋಲೆ ಅವಳು ಕಾರ್ಲಾಡು ಪೇಂಟ್ ಹಿಡ್ದೆ ತೊಂದವೆ. ಕುಳ್ಳಿ ಮೋಹಿನಿ ಮುದ್ದೂರಿ ಅಂತ 100 ಅವರು ಬರ್ಡೇನ ಸಿಸ್. ಅವು 6ನ ಲೆಕ್ಕೊಡು ಇನಿ ಬರ್ತ್ಡೇ ಆಚರಣೆ ಮಲ್ತನು ಜೀತುನ ಲೆಕ್ಕೊಡು 6 ನಿಕ್ಲೆ ಪೂರ ಕೇಕ್ ಕೊಡ್ತಾರೆ ಅವೆ. ಇತ್ತೆ ತೂಲೆ ಮಸ್ತ್ ಜನ ಮಲ್ಪುವೆರು ದಾದಿ ದಾದಿ ಜೀತು. ನಿಮಗೆ ನೋಡೋಕ್ಕೆ ಆಗಲ್ಲ ಏನು ಮುದ್ದೂಲಿ? ಹಾಂ, ಬರ್ತ್ಡೇಗೆ ಊರ್ದ ಕೋರಿ ಆವಡತಿ. ಹಾಂ, ಬರ್ತ್ಡೇಗೆ ಊರ್ದ ಕೋರಿ ಆವಡು ದುಡ್ಡು ದುಡ್ಡು ಈರು ಕೊರ್ಲೆ ಸಂಪತ ನೀರೊಂಜಿ ಅಣ್ಣ ಆಯ್ತ ಅಣ್ಣ ಐನಾರು ದುಡ್ಡು ಕೊರೋಡು. 100 ಲಡ್ಡು ಅವ್ರು ನಗ್ತಾ ಇದ್ದಾರೆ. ಎಂತ ಗುದ್ದುತ್ತೀರಾ? ಗುದ್ದಿ ಎಂತ ಬಜ್ಜಿ ಗುದ್ದುದ ನೀವು? ಹೌದಾ 100? ಬಲೆ ಆರ್ಡಿ ಅಣ್ಣ. ಧೈರ್ಯ ಉಂಡು ಕೋರಿ ಬತ್ತು ಯಾನ್ ಇಂಚಿನ ಕೊಡ್ದಟ್ಟು ಹೋಗಿದ್ದು ನಂದಿ. 100 ಇವತ್ತು ಸಿಸ್ಟರ್ ಇದ್ದು ಬರ್ತ್ಡೇ ಅಂತ ವಿಶ್ ಮಾಡಿ ಬ್ರೋ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಮುದ್ದಲ್ಲಿ ನಿಮ್ಮ ಮಂಡೆಗೆ 4 ಕೊಡ್ಬೇಕು. ಹೌದಾ? ಯಾಕೆ ಕೊಡ್ಬೇಕು? ಯಾಕೆ ಕೊಡಬೇಕು? ಯಾನ್ ಬರ್ಡೇ ಪಂದು ಪಾರ್ಟಿಗೆ ಪಿದಡಂದುಲ್ಲೆ ಸಿಸ್ ಬಲೆ ಬಲೆ ಆರ್ಡಿ ಅಣ್ಣ. ದೆಂಜಿ ಉಂಡೆ ತೋಡುಡು ದೆಂಜಿ ಇಜ್ಜಿ ಒಂಜಿಲ ದೆಂಜಿ ಇರೇನು ತೂತುಜಿ ಸರಿ ಕಟ್ಟು ಬೇತೆರೆಗ್ಲ ಕೊರಿಯಡೆ ಪೆಟ್ಟು ಕೊರೆಯರೆ ಇಂಕ್ ಇಜ್ಜಪ್ಪ ಆಕಲ್ ಪಾಪೊಲ್ಲು. ವಿಶ್ ಯು ಹ್ಯಾಪಿ ಬರ್ತ್ಡೇ ಭಾಗ್ಯ ಅಂತ ಜೀತು. ಥ್ಯಾಂಕ್ ಯು ಜೀತು. ಯಾರ್ದೋ ಬರ್ತ್ಡೇ ಅವರ ಬರ್ತ್ಡೇ ಯಾವಾಗಿದೆ ಗೊತ್ತು ನನಗೆ ಅಂತ ಹೇಳ್ತಿದ್ದಾರೆ 100. ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಅದ್ರ ಹಾಂ ಮೊಲ ಯಾರು ಮಾರ್ರೆ? ಓ 100 ಯಾರಿಗೆ ಹೇಳ್ತಿದ್ದೀರಾ? ಸೂಪರ್ ಅಂತ ಹೇಳ್ತಿದ್ದಾರೆ. ಜೀತು ಥ್ಯಾಂಕ್ ಯು ಜೀತು. ಎಂಕ ಕೊಕ್ಕ ಕಜಿಪು ಅವಳು ಅಂದ ಅವಳು ಕೋರಿದ ಬಲೆ ಪಾರ್ಟಿಗೆ ಪೋಯಿ ಆರ್ಡಿ ಅಣ್ಣೆ ಬರ್ಪೇರು, ಸಂಪತ್ ಅಣ್ಣೆ ಬರ್ಪೇರು, 100 ಬರ್ಪೇರು, ಜಸ್ಟ್ ಬ್ರದರ್ ಬರ್ಪೇರು. ಪೋಯ್ ಮಾತಾಡ್ಲ ಪೋಯಿ ಲೈಕ್ ಕೊರಿಯ. ಥ್ಯಾಂಕ್ ಯು ಸಂಪತ್ ಅಣ್ಣ. ಇರ್ ಲೈವ್ ಮನ್ಪಿಚಾರಾ ಇಡೀ ಮುಚ್ಚೆ ಅವರೇ ಆಯ್ ಅಂತ ಹೇಳ್ತಿದ್ದಾರೆ ಜಸ್ಟ್. ಕುಳ್ಳಿ ಇದ್ದೀರ ನೀವು? ನಾನಿದ್ದೇನೆ. ನಾನು ಕುಳ್ಳಿ ಅಲ್ಲ ಮಾರೆ, ಉದ್ದೆ ಇದ್ದೇನೆ. ನಿಮ್ಮ ಮಂಡೆ ಬಿಲ್ಲಿ ಏರ್ಕೊರ್ಪುಣ್ ಮುದ್ದು ಸಿಸು ಬಿಲ್ಲ ಅಣ್ಣನಕ್ಲ ಲೆಕ್ಕೊಡು
ಭಾಗ್ಯ ಅಂದರೆ ಭಾಗ್ಯಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ಜೀತು. ಹೌದಪ್ಪ. ಬೆದ್ರಡೀರ್ ಮಲ್ಲ ಡಾನ್ ಕೂಡ ಅಂದೆ ಜೀತು ಇರು ಒರಿಯಪ್ಪು ಬೆದ್ರಡ್. ಮುದ್ದು ಹುಲಿ ನೀವು ಕುಳ್ಳಿ ಇದ್ದೀರಾ ಗೊತ್ತು ನನಗೆ ಅಂತ ಹೇಳ್ತಿದ್ದಾರೆ ನೂರು ಲಡ್ಡು. ಯಾನ್ ತಿಂದು ಬಲಿ ಬೇಗ ಬಿಲ್ಲು ಬನ್ನ ಆ? ಓ ಅಂಚಾನ ಸಂಪತ್ತಣ್ಣ ಓಕೆ ಅವು ಎಡ್ಡೆ ವಿಷಯ. ಬಿಲ್ ಭಾಗ್ಯನ ಆಫೀಸ್ ಅಕೌಂಟ್ ದೆಪ್ಪುಲೆ ಬನ್ಯ ಅವು ಫುಲ್ ಪನೋಡಿ ಜಿತ್ತು ಈ ಅರ್ಧರ್ಧ ಪಂಡ್ರಲ್ಲಿ. ಹಾಯ್ ಸಿಸ್. ಹಾಯ್ ಹಾಯ್ ಹೇಗಿದ್ದೀರಾ ಇರಗೆ ತುಳು ಬರ್ಪುಂಡತೆ ಯಾನ್ ಕಮೆಂಟ್ ತೂಯೇ ಇರ್ನ. ಮುದ್ದುಲಿ ಮಹೇಶ್ ಅಣ್ಣ ಎಲ್ಲಿದ್ದಾರೆ? ಮಹೇಶ್ ಅಣ್ಣ ಬ್ಯುಸಿ ಇರಬೇಕು. ಹಾರ್ಟ್ ಕೊಡ್ತಿದ್ದಾರೆ ನೂರು ಅವರು. ಈಶ್ವರಿ ಅವರೇ ಲೈಕ್ ಕೊಟ್ರಾ? ಥ್ಯಾಂಕ್ ಯು. ಇರೇ ತುಳು ಬರ್ಪುಂಡತೆ ಇರು ತುಳುತಾರತೆ. ಮುದ್ದು ಹುಲಿ ಅಂತ ಹೇಳ್ತಿದ್ದಾರೆ ನೂರು ಲಡ್ಡು ಅವರು. ಲೈಕ್ ಅಂತ ಹೇಳ್ತಿದ್ದಾರೆ ನಮ್ಮ ಯಾರಿದು ನೂರು ಲಡ್ಡು. ಸಿಂಗರ್ ಯಾರು ಮಾರ ಏರಿ ಸಿಂಗರ್ ಇವ್ರ ಅಜ್ಜಿಯರು. ಈಶ್ವರಿ ಹಾಯ್ ಅಂತ ಸಂಪತ್ತಣ್ಣ. ಲೈಕ್ ಕೊಡಿ ಅಂತ ನೂರು ಆಂಡ್ ಅಂದೆ ದಾದೆ ಕಜ್ಜಿಪಿತ್ತಳು. ಲೈಕ್ ಕೊಡಿ ಈಶ್ವರಿ ತುಳುನಾಡತ್ತೆ. ತುಳು ಪಾತೆ ಬರರೆ ತುಳು ಬರ್ ಮಂಗ ಸಂಜೆ ಮಂಗನ ಹೊಲ್ತು ಕನಪರಿಂದ ಗೊತ್ತಾಗ್ಬಿಟ್ಟು. ಮುದ್ದುಲಿ ಊಟ ಏನು ಮಾಡಿದ್ರು? ಊಟ ಸುಮಾರು ಬಗೆ ಇತ್ತು. ಪಾಯಸ ಇತ್ತು, ಅನ್ನ ಸಾರಿತ್ತು, ತೊಂಡೆಕಾಯಿ ಕಡಲೆ ಪಲ್ಯ ಇತ್ತು. ಆಮೇಲೆ ಎಂತಿತ್ತು? ಹಾಯ್ ಮುದ್ದು. ಹಾಂ ಇವರು ಜಿತೇಶ್ ಅಣ್ಣ ಬಂದರು. ಹಾಯ್ ಜಿತೇಶ್ ಬ್ರದರ್ ಹೇಗಿದ್ದೀರಾ? ಮಂಗ ಅಂದರೆ ಮುದ್ದು ಹುಲಿನ ಅಂತ ಕೇಳ್ತಿದ್ದಾರೆ ನೂರು ಲಡ್ಡು ಅವರು. ಗೊತ್ತಿಜ್ಜ ಪನಂದಿಲ್ಲೇರು ಈಶ್ವರಿ. ಹಾಯ್ ಸಂಪು ಪನಂದಿಲ್ಲೇರು ಈಶ್ವರಿ. ಹ್ಞೂ ಅಂತ ಜಿತು. ಆಟಿದ ಕೂಟನ ಇನ್ನಿಗೇನೊಂದಿಲ್ಲೇರು ದಾಯಿಗೆ ಜಿತ್ತು. ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಈಶ್ವರಿ ಚಾಂಡೆ ಇರ್ನ ಅದೇ ಸಂಪತ್ತಣ್ಣೆ ಪಾತೆರೊಂದಿಲ್ಲೇರು ಪಾತೆರ್ಲಿ. ಆರ್ ಡಿ ಅಣ್ಣ ಓಲ್ ಮಾಯಿಕಾಯರಿ ಆರ್ ಡಿ ಅಣ್ಣ ಜೋರು ಮಾತು. ಎಂತ ಜೋರು ಮಾತು ಪಾತೆರೋಡ ಕೇನು ಜೇರಿಗೆ ಕೆಬಿಗೆ ಇಂಜ ಪಣಸ್ಗೆ ಮಸ್ತ್ ಬಗೆ ಇತ್ತಂಡ ತಾಯಿಕ್ ಕೇನಿ ಅವು ಪಂಡ ಒಂದಿತ್ತನಿ ನೆಟೆ ಚೂರು ಪ್ರೋಗ್ರಾಮ್ ಇತ್ತನ ಅಂಚ ಮಾತೆಲ್ಲ ಎಂಕ್ ಕನೆಕ್ಟ್ ಆಲೆ ಅತ್ತಿ ಈರ್ನ ಚಾನಲ್ ತೂಯ ಇಟ್ಟು ಯಾನ್ ಈರ್ನ ಚಾನಲ್ ಚೆಕ್ ಮಲ್ತೇನೆ ಅಂದಿ ಈಶ್ವರಿ ಯಾನ್ ತೂಪವೆ. ಮುದ್ದುಲಿ ಕೆಮ್ಮುದ ಯಾರು ಮರಿ ಕೆಮ್ಮುದು ನಿಮ್ಮ ಅಜ್ಜ. ಎಲ್ಲರೂ ವಿಶ್ ಮಾಡಿ ಇವತ್ತು ಭಾಗ್ಯ ಬರ್ಡೇ ಅಂತ ಹೇಳ್ತಿದ್ದಾರೆ ಜೀತು. ಈರು ವಿಶ್ ಮಲ್ತಾರತ್ತೆ ಯಾವ ಮಾತೆಲ್ಲ ವಿಶ್ ಮಲ್ಪೊಡಿಂದಿಜ್ಜಿ ಗೊತ್ತಾಂಡಿ ಈರ ವಿಶ್ ಮಲ್ತಂಡ ಮಾತೆಲ್ಲ ವಿಶ್ ಮಲ್ತ್ಲಕನೆ ಬಕ್ಕಾಸುರಿ ಈರ್ನ ಅಜ್ಜಿರು ಬಕ್ಕಾಸುರಿ. ಆರ್ಡಿ ಅಣ್ಣ ದೂರ ಪೋಯರು ಆರ್ಡಿ ಅಣ್ಣ ಬಲೆ. ನಾಳೆ ಇದೆ ಕುಳ್ಳಿ ಮೋಹಿನಿ ಬರ್ತ್ಡೇ ಅಂತ ಹೇಳ್ತಿದ್ದಾರೆ ನೂರು ಲಡ್ಡು. ಸಂಪತ್ತಣ್ಣ ಥ್ಯಾಂಕ್ ಯು ಸಂಪತ್ತಣ್ಣ. ಯಾನ್ ಏರ್ ಪಂದು ಗೊತ್ತಾಂಡ ಸಂಪು ಪನಂದುಲ್ಲೇರು ಈಶ್ವರಿ. ಈರನ ಪುದರ್ ಬೇತೆ ಉಂಡೆಯೇ ಎನ್ನ ಚಾನಲ್ ಚೆಕ್ ಮಾಡ್ತಾರ ಈರ್ನ ಚಾನಲ್ಗೆ ಬರನಿ ಕಮೆಂಟ್ ಪಾಡ್ದಿತ್ತೆ ನಂದು ಜಿತ್ತು ತೂತೇನೆ. ಮುದ್ದುಲಿ ಐಸ್ ಕ್ರೀಮು ತಿಂದರೆ ಏನಾಗುತ್ತೆ? ಐಸ್ ಕ್ರೀಮ್ ತಿಂದರೆ ಈಗ ಉಂಟಲ್ಲ ಶೀತ ಆಗುತ್ತೆ. ಥ್ಯಾಂಕ್ ಯು ಲೈಕ್ ಅಂತ ಹೇಳ್ತಿದ್ದಾರೆ ನೂರು ಲಡ್ಡು ಅವರು. ಬಾಯ್ ಟಾಟಾ ಮುದ್ದು ಅಕ್ಕ. ಬಾಯ್ ಬಾಯ್ ಸಂಪತ್ತಣ್ಣ. ಥ್ಯಾಂಕ್ ಯು ಸೋ ಮಚ್ ಇದು ಕೊಟ್ಟು ಲೈವ್ ಸಪೋರ್ಟ್ ಮಾಡ್ತಾರೆ. ಲೈಕ್ ಕೊಡಿ ಅಂತ ನೂರು ಲಡ್ಡು ಅವರು. ಮುದ್ದು ಇರೆಗೆ ಗೊತ್ತಾಯ್ಜ ಈಶ್ವರಿ ಯಾರಪ್ಪ ಇವರು? ಮುದ್ದು ಲೆಪ್ಪುನ ಕ್ಲಿಯರ್ ಉಂದು ವೆಯ್ಟ್ ಒಂಜ ಲೋಕೇಶ್ ಅಣ್ಣೆನಾ ರಾಧಿಕಕ್ಕನ ಮತ್ತಡ ಆರ್ ಡಿ ಅಣ್ಣನ ಅತ್ತ ಮಿತ್ತಡಿತ್ತನ ಜೀತು ಪೆಟ್ಟು ಪಾಡುವೇರು ಮಾರ ಯಾರನ್ನ ಪುದರ್ದಿತ್ತನ್ನು ಪೆಟ್ಟೆ ಪಾಡು
ನಿಮ್ಮ ಮಂಡೆ ಮುದ್ದುಲಿ ಐಸ್ ಕ್ರೀಮ್ ತಿಂದರೆ ಖಾಲಿ ಆಗುತ್ತೆ, ಹೌದಾ? ಅದು ಗೊತ್ತು. ಕಣ್ಣಿಗೆ ಕಾಣುವ ದೇವರು ಎಂದರೆ ಯಾರು ಅಂತ 100. ಸಂಪು ಇರ್ನ ಲೈವ್ ಇತ್ತ ಡೈನಿ ಅಂತ ಈಶ್ವರ್. ಮೇರ್ ಶಾಂತಕ್ಕನ ಅತ್ತ ಪ್ರೀತಿ ಅಕ್ಕನ ಬೇತೆ ಇರುಲ್ಲ ರೀ. ಏನ ಅಂಚಲ್ಲ ಎಪ್ಪನಾಕ್ಲಿ ಏರು. ಮುದ್ದುಲಿ ದೇವತೆ ಅಂತ 100 ಅವರು. ಈಶ್ವರಿ 10 ಪನೊಂದುಲ್ಲೇರು. ಯಾನ್ 10 ಸಿಸ್ ಪನೊಂದುಲ್ಲೇರು ಆರ್ಡಿ ಅಣ್ಣೆ. ಜೀತು ಉಲ್ಲರೇ ಈ ಜೀತು ಇಜ್ಜೆ ಪನೊಂದುಲ್ಲೇರು ಸಂಪತ್ ಅಣ್ಣೆ. ಒಂದು ಏರ ಗೊತ್ತಿತ್ತು ನಗಲಿ. ಏರಾದಿಪ್ಪು ಸರ್ಚ್ ಮಾಡ್ಬಿಡದಕ್ಕ. ರಕ್ಷಿತಾ ಮುದುಲಿ ಎಂತ ಗುದ್ದುದು ನೀವು ಮೊದಲು ಬಜ್ಜಿ ಗುತ್ತಿ ಆಯ್ತು. ಹಾಯ್ ಈರು ಸರಿ ಹಾಯ್ ಪಾಡ್ವಾರು ಈರು ಉಲ್ಲಾರ ಕುಡಿಂಚಿನೇರು ಹಾಯ್ ಬಾಯಿ. ಕುಲಾಲ್ ಸಿಸ್ ಗೊತ್ತಾಂಡು ಈರ್ನ ಎಂಚಿನ ಪುದರ್ ಇತ್ತನಿಗೆ ಈ ರವ್ವ ಇಡಿಟ್ಟು ಬರೊಂದಿತ್ತಾರತ್ತೆ ನೆಕ್ ಬ್ಲೂ ಬೋರ್ಡಾ ರಕ್ಷಿತ್ ಶೆಟ್ಟಿನ ನಿಮ್ಮ ಮಂಡೆ ಯಾನ್ ಕಾಲ್ಡ್ ಇತ್ತೆ ಅಂದ ನೆಕ್ ಬ್ಲೂ ಬೋರ್ಡೇ ಕುಲಾಲ್ ಸಿಸ್ ಇರ್ನ ಪುದರ್ ಬೇತೆ ನಾನು ಎತ್ತಂಡು ಹಿಂಗಿತ ನೆನೆ ಬರೊಂದಿಜ್ಜಿ ಇವ್ರ ಅಣ್ಣನ ಲೈವ್ ಪೂರ ಬರೊಂದಿತ್ತಾರತ್ತೆ. ಅಯ್ಯೋ ನಿಮ್ಮ ಮಾತು ಕೇಳಿ ಕೇಳಿ ಕಿವಿನೂ ಇಲ್ಲ ಥರ ಆಗಿದೆ ಕುಳ್ಳು. ಯಾಕೆ ಅಷ್ಟು ಕೆಟ್ಟದಾಗಿ ಮಾತಾಡ್ತೇನೆ ನನ್ನವರು? ಕುಡ್ಲದ ಹೀರೋಯಿನಿ ಏರಿಯೇ ಜೀತು ಕುಡ್ಲದ ಹೀರೋಯಿನಿ. ಲೈಕ್ ಕೊಡಿ ಅಂತ 100 ಲಡ್ಡು ಅವರು ಇತ್ತಾಂಡಲ್ಲ ಗೊತ್ತಾಂಡ ಸಂಪು ಪನೊಂದುಲ್ಲೇರು ಎಂಕು ಗೊತ್ತಾಂಡಿ. ಹಾಂ ಗೊತ್ತಾಂಡು ಕುಲಾಲ್ ಅಕ್ಕ ಗೊತ್ತಾಂಡು ಈರು ಯಾನ ಅಂದೆ ಜೀತು ಉಡುಪಿದ ಕುಡ್ಲದ ಅತ್ತಿಗೆ ಉಡುಪಿದ ಈಶ್ವರಿ ಕುಲಾಲ್ ದುಂಬು ಬರೊಂದಿತ್ತರು ಆರ್ನ ಐಡಿ ಬೇತಿತ್ತಂಡಿ ಇತ್ತೆ ಬೇತಾತಂಡು ಕೊರ್ಲೆ ಮುದ್ದು ಸಿಸ್ ಬ್ಲೂ ಪನೊಂದಿಲ್ಲ. ಓಕೆ ಕೊರಿಯತಲೆ ಎಂಕ್ ಗೊತ್ತಿಜ್ಜಿ ದಾದಿ ಜೀತು ಗೊತ್ತಿಜ್ಜಿ ಇರೆಗ್ ದಾದ ಗೊತ್ತಿಜ್ಜಿ. ಅನ್ವಿತಾ ಲೈವ್ಗೆ ಪೋತಾರ ಇಜ್ಜಿ ಜೀತು ನಾನು ಪೋತುಜ್ಜಿ. ಕೆಟ್ಟದ್ದು ಅಲ್ಲ ಕ್ಯೂಟ್ ಇದೆ ವಾಯ್ಸ್ ಅಂದರೆ ಮಾತು ಅರ್ಥ ಆಗ್ತಿಲ್ಲ ಅದೇ ಪ್ರಾಬ್ಲಮ್. ಅಯ್ಯಯ್ಯ ಅರ್ಥ ಆಗೋದಿಲ್ವಾ? ಯಾಕೆ ಅರ್ಥ ಆಗ್ತಿಲ್ಲ? ಸಂಪು ಅಂತ ಕುಲಾಲ್ ಸಿಸ್ ಎನ್ನ ಮಂಡೆ ಗಿರ್ಮಿಟಾಂಡು ದಾಯಿಗೆ ಸಂಪತ್ತಣ್ಣ ಗಿರ್ಗಿಡ್ಲ ತಿರ್ಗುಂಡ ಇರ್ನ ಮಂಡೆ ಬರ್ಪೆ 2 ಮಿನಿಟ್. ಓಕೆ ಬೇಗ ಬಲ್ಲೆ ಬೊಕ್ಕ ಲೈವ್ ಎಂಡಾಣ್ ಬಂಡಾಡಿ ದೀಪ್ ಇದ್ದಿತ್ತು. ಆರ್ಡಿ ಅಣ್ಣ ದೂರ ಪೋಯರು ಹೈಡುಲ್ಲರ ರವೀಂದ್ರ ಅಣ್ಣನ ಓಲಿತ್ತಂಡು ಅಲ್ಲೇ ತಾಳ್ಲದಕ್ಕ ಕುಳ್ಳಿ ಪನೊಂದುಲ್ಲೇರು ಜೀತು. ಮುದ್ದೂಲಿ ಬಜ್ಜಿ ಎಂತ ನೀವು ಬಜ್ಜಿ ಮಾಡ್ತಿದ್ದೀರಾ? ಮೆಣಸಿನಕಾಯಿ ಬಜ್ಜಿ. ಓಹೋ ಮೆಣಸಿನಕಾಯಿ ಬಜ್ಜಾ ಇರಲಿ. ಒಳ್ಳೆ ಚೂರು ಟ್ರಾಫಿಕ್ ಉಂಡು ಸಿಸ್ ಅಂದ ಕ್ಲಿಯರ್ ಮಲ್ಪಲೆ ಟ್ರಾಫಿಕ್ ಕೋಡ ಲೈವ್ ಇತ್ತಂಡು ಸಂಪು ಇರ್ನ ಇನಿದಾನ ಇಜ್ಜಿಕೆ ಏನಂದ್ರೆ ಕಮೆಂಟ್ ಪಾಡ್ಲೆ ಏರುಲ್ಲಾರು ಯಾನ ಅಪರೂಪ ಮಲ್ಪುನಿ ಎಲ್ಲ ಕಾಂಡೆ ಉಂಡು 10 ಗಂಟೆ ನಮಗೆ. ಒಳ್ಳೆ ಸಿಸ್ ಥ್ಯಾಂಕ್ ಯು.
ಮುದ್ದೂಲಿ ಎಂತಾಯ್ತು ನೂರು ಲಡ್ಡು ಅವರೇ, ಹೇಳಿ ಏನು ವಿಷಯ? ಭಯ ಆಗ್ತಿದೆಯಾ? ಭಯ ಪಡಬೇಡಿ, ಎಲ್ಲ ಇದ್ದಾರೆ ಇಲ್ಲಿ. ಓಕೆ ಬಾನಂದಲ್ಲೇರು ಕುಲಾಲ್ಸಿಸ್. ಮುದ್ದೂಲಿ ನೀವು ಹೆಂಗೆ ಇದ್ದೀರಾ? ನಾನು ಉದ್ದ ಇದ್ದೇನೆ, ಉದ್ದ ಇದ್ದೇನೆ ನೂರು ಲಡ್ಡು ಅವರೇ. ಬಲ್ಲೆ ಬಾನಂದಲ್ಲೇರು ಸಂಪತ್ತಣ್ಣ. ವೆಯ್ಟ್. ಥ್ಯಾಂಕ್ ಯು ನೂರು ಲಡ್ಡು ಅವರೇ. ಆಮೇಲೆ ಯಾರು ಕುಲರ್ಸಿಸ್, ಥ್ಯಾಂಕ್ ಯು. ಚಾರ್ಜಿಜ್ಜಿ ಅಂದ ಸಂಪತ್ತಣ್ಣ. ಓಕೆ ಓಕೆ. ಗಿರ್ನ ಶಾರ್ಟ್ ದ ಲೈನ್ ಸೂಪರ್ ಓದಿಯ ಬನಂದುಲ್ಲೆ ಸಂಪತ್ತಣ್ಣೆ. ಥ್ಯಾಂಕ್ ಯು ನೂರು ಲಡ್ಡು ಅವರೇ. ಕೊಡ್ತಿನಕಲ್ ಪ್ಲೀಸ್ ರಿಟರ್ನ್ ಕೊರ್ಲೆ ಬನಂದುಲ್ಲೇರು. ಮ್ಯೂಟ್ ದೆಪ್ಪಲೇಸಿಸ್ ಮ್ಯೂಟ್ ದೆತ್ತೆ ಅನ್ ಕಾಲ್ ಇತ್ತುಂಡಿ ಆಲ್ರೆಡಿ ಅಣ್ಣ. ನೂರು ಲಡ್ಡು ಅವರೇ ಥ್ಯಾಂಕ್ ಯು. ಮೂಲು ಬರ್ಸ ಉಂಟು ಕರೆಂಟ್ಲಾ ಇಜ್ಜಿ ಅಂದ ಸಂಪತ್ತಣ್ಣ. ಮೋಯಿನ್ ಎಲ್ಲಿಗೆ ಹೋಗಿದ್ದು? ಕುಳ್ಳಿ ಮೋಯಿನ್ಯಾ ಇದ್ದೆ ನಾನು. ಯಾನ್ ಇತ್ತೆ ಕೊರ್ಪೆ ಎಲ್ಲ ರಿಟರ್ನ್ ಕೊರ್ಲೆ ಪನಂದುಲ್ಲೇರು ಸಂಪತ್ತಣ್ಣೆ. ಜೀತು ಪೋಯರಾ? ಜೀತು ಆರು ಬೊಕ್ಕ ಬರ್ಪೆ ಬನ್ನಿ ಆತ. ಏರ್ನ ಸಂಪು ಪನಂದುಲ್ಲೇರು ಕುಲಾಲ್ಸಿಸ್. ಬಲೆ ಬಲೆ ಗೈಸ್ ಕಮೆಂಟ್ ಪಾಡ್ಲೆ. ಇರಗಿಯೇ ಪನಂದುಲ್ಲೇರು ಸಂಪತ್ತಣ್ಣೆ.
ಯಾನ್ ಕೊರತೆ ಕೋಡೆ ಬನ್ನೊಂದುಲ್ಲೆರ್ ಸಂಪತಣ್ಣೆ ಸಾರಿ ಕುಲಾಲ್ ಸಿಸ್. ನೂರ್ ಲಡ್ಡು ಅವರೇ ಹೇಳಿ ಮತ್ತೆ ಏನು ವಿಷಯ? ಮಳೆ ಉಂಟಾ ನಿಮ್ಮ ಕಡೆ? ನೀವು ಯಾವ ಊರಲ್ಲಿದ್ದೀರಾ? ಬ್ಯಾಂಗ್ಳೂರಲ್ಲಿದ್ದೀರಾ ಅಲ್ಲ ನಿಮ್ಮ ಮನೆಯಲ್ಲಿದ್ದೀರಾ? ಅಂದೆ ಇತ್ತೆ ಕೊರೊಲಿ ಅತ್ತೆ ಲೆಸ್ಸಾವ ಸಂಪತಣ್ಣ. ಆ, ಕೋಡೆ ಕೊರ್ತನತ ಇನ್ನು ಕೊರ್ಲೆ ಮಲ್ಲ ಇಜ್ಜಿ ಮುದ್ದೂಲಿ ಹೇಳಿ ನೂರ್ ಲಡ್ಡು ಅವರು ಇದ್ದೇನೆ. ಇದ್ದೇನೆ ಹೇಳಿ. ನಾನು ಕೇಳಿದ್ದಕ್ಕೆ ಆನ್ಸರ್ ಇಲ್ಲ, ಆನ್ಸರ್ ಮಾಡಿ. ಕಕ್ವರದಾನಿ ಏರೆಗೆನ್ನಿ ಸಂಪತಣ್ಣ ತೆಮ್ಮ ಬರ್ಪುಂಡು ಇರೆಗ್ ದಾನಿ. ಬರ್ಸ ಜೋರುಂಡಾ ಅಂದಿ ಆಲ್ಡಿ ಅಣ್ಣ. ನಾನು ಪಿದೈ ಪೋತುಜಿ ಅತ್ತ ಜೋರುಂಡು ಇಲ್ಲ ಇಲ್ಲ. ಖಂಡಿತ ಹಾಗೆ. ಬರ್ಸ ಬರ್ಸನೆ ಸಂಪು ಅಂತ ಕುಲಾಲ್ ಸಿಸ್. ಜೋಕ್ಲೆಗ್ ರಜೆ ಅದು ಬಾರಿ ಅವಲ ಇನಿ ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ರಜೆ ಕೊಡ್ತೇರತ್ತೆ ಅತ್ತೆ ಕುಲಾಲ್ ಸಿಸ್. ಲೈಕ್ ಥ್ಯಾಂಕ್ ಯು. ಲೈಕ್ ಕೊಡಿ ಲೈಕ್ ಕೊಡಿ ಎಂತ ಲೈಕ್ ಕೊಡಿ ಲಡ್ಡು ಇದೆ, ಲೈಕ್ ಕೊಡಿ ಲಡ್ಡು ಇದೆ. ಎಂತಾಯ್ತು ನೆಟ್ವರ್ಕ್ ಹೋಯ್ತಾ? ಕೇಳ್ತಾ ಇಲ್ವಾ? ನೂರು ಕೇಳ್ತಾ ಇಲ್ವಾ? ಕೇಳಿಸ್ತಿಲ್ವಾ? ಕೇಳಿಸ್ತದಾ? ಅಂದು ಸಿಸ್ ಕೇನುಜ ಕೇಂಡತೆ ಅವು ಕಾಲ್ ಬರ್ತಿತ್ತಂಡಿ ಅಂಚ ಅಂಚ ಆರ್ ಡಿ ಅಣ್ಣ ಉಳ್ಳಾರ ಆರ್ ಡಿ ಅಣ್ಣ ನೂರು ಇದ್ದೀರಾ? ಸಂಪತಣ್ಣ ಇದ್ದೀರಾ? ಲೈಕ್ ಕೊಡಿ ಥ್ಯಾಂಕ್ ಯು ನೂರು. ಯಾನ್ ಪಿದಾಡಿಯ ಎರ್ನ ಚಾನಲ್ಗೆ ಸಪೋರ್ಟ್ ಮಲ್ಪಲೆ ಮಾತಾಡಲ ಓಕೆ ಸಿಸ್. ಇರ್ನ ಚಾನಲ್ ಸಪೋರ್ಟ್ ಮಲ್ಪುಗ ಯಾನ್ ಪಿದಾಡಿಯ ಅಂದ ಸಂಪತಣ್ಣ ಓಕೆ ಸಂಪತಣ್ಣ ಥ್ಯಾಂಕ್ ಯು ರೀಗ ನೆಟ್ವರ್ಕಿಂಗ್ ಹಾಂ ಇತ್ತೆ ಓಕೆ ಕೇನುಂಡು ಅಂದೆ ಥ್ಯಾಂಕ್ ಯು ಸಿಸ್. ಇದ್ದೀನಿ ಕುಳ್ಳಿ ಮೋಹಿನಿ ಇದ್ದೀರಾ? ಓಕೆ ಓಕೆ. ಹಾಗೆ ಹೈಡಲ್ಲಿದ್ದವರು ಒಂದು ಲೈಕ್ ಕೊಡಿ ಆಯಿತಾ, ಕಮೆಂಟ್ ಮಾಡಿ. ತುಳುವಲ್ಲಿ ಕೂಡ ಮಾತಾಡ್ತೇನೆ, ಕನ್ನಡದಲ್ಲಿ ಕೂಡ ಮಾತಾಡ್ತೇನೆ. ನಿಮ್ಮದು ಯಾವ ಭಾಷೆ ಹೇಳಿ?
ಎಲ್ಲನ್ ಕುಲಾಲಿರೇನಾ? ಹಾ, ಸರಿ ಸರಿ ಅಂಚ. ಆರೆ ಆರೆ ದುಶ್ಮನ್ ನಾ ಇದು ಯಾರು? ದುಶ್ಯಾಸನ. ಹಾಯ್ ಹಾಯ್ ದುಶ್ಯಾಸನ, ಹೆಂಗ್ ಹೈಡಲ್ಲಿರೋರು ಲೈಕ್ ಅಂತ ಲೈಕ್ ಕೊಡಲ್ಲ, ಹೌದಾ? ಲಡ್ಡು ಅಣ್ಣ ಅಂತ ಹೇಳ್ತಿದ್ದಾರೆ ದುಶ್ಯಾಸನ. ಇದು ಯಾರು ದುಶ್ಯಾಸನ? ಒಲ್ತ ದುಶ್ಯಾಸನ ಎಂದು ಲೈಕ್ ಕೊಟ್ರ ದುಶ್ಯಾಸನ ಇದು. ಯಾನು ಸೌಖ್ಯ ಈರೆಂಚಲ್ಲರು ಯಾನ್ಲ ಸೌಖ್ಯ ದುಶ್ಯಾಸನ. ಪಣಸ್ಮಿನಿ ಮಲ್ತಾರ ಚಾಮಿನಿ ಪರಿಯಾರ ಎಸ್ ಪನೊಂದುಲ್ಲೇರು ಕುಲಾಲ್ಸಿಸ್. ದುಶ್ಯಾಸನ ಲಡ್ಡು ಬ್ರೋ ಅನ್ನು ಅಣ್ಣ ಬೇಡ ಅಂತೆ ನೋಡಿ. ಅಣ್ಣ ಬಂದು ಲೆಪ್ಪೊಚ್ಚಿಗೆ ಲೈಕ್ ಕೊಡಿ ಅಂತ 100 ಲಡ್ಡು ಅವರು. ಯಾನ್ ಲೈಕ್ ಕೊರ್ತುಜಿ ಅಂದೆ ಅಲ್ಗೆ ಅಣ್ಣ ಈರ್ ಕೊರ್ಪಾರ್ ಈರ್ ಮೂಜಿ ಕೊರಿಯಾರ್. 2 ಕೇಂಡರ್ ಸಂಪು ಪನೊಂದುಲ್ಲೇರು 11ನೇ ಲೈಕ್ ಡನ್. ಥ್ಯಾಂಕ್ ಯು ದುಶ್ಯಾಸನ. ಹಾಯ್ ಪನೊಂದುಲ್ಲೇರು ಅಲ್ಲೇ ಬತ್ತಿರ್ತಿಲಿ ಜೀತು ಬತ್ತೇರು. ಲಡ್ಡು ಬ್ರೋ ಹೌ ಆರ್ ಯು ಅಂತ ದುಶ್ಯಾಸನ. ಕುಳ್ಳಿ ಅಂತ ಹೇಳ್ತಿದ್ದಾರೆ ಜೀತು. ದುಶ್ಮನ್ ದುಶ್ಮನ್ ಯಾರು ನೀನು? ಅದು ದುಶ್ಮನ್ ಅಲ್ಲ ಮಾರ್ರೆ, ದುಶ್ಯಾಸನ. ನಿಮಗೆ ಕಣ್ಣಿಗೆ ಎಂತಾಗಿದೆ? ದುಶ್ಯಾಸನ ಯಾನ್ ಸಬ್ ಮಲ್ತೆ. ಥ್ಯಾಂಕ್ ಯು ದುಶ್ಯಾಸನ. ಸಂಪು ಗುಡ್ ಸಂಪು ಅಂತ ಕುಲಾಲ್ಸಿಸು. ಈರು ಪ್ರೀತಿ ಅಕ್ಕನ ಲೈವ್ ಬರಂದಿತ್ತಾರೆ. ಈರ್ನ ಸುದ್ದಿ ಇತ್ತಜಿ ದೂರ ಪೋದಿತ್ತಾರೆ ಪನೊಂದುಲ್ಲೇರು ಸಂಪತ್ತಣ್ಣ. ಐ ಆಮ್ ಫೈನ್ ಬ್ರೋ ಅಂತ 100 ಲಡ್ಡು ಅವರು. ಲಡ್ಡು ಬ್ರೋ ದುಶ್ಮನ್ ಅಲ್ಲ, ಮಹಾಭಾರತ ದುಶ್ಯಾಸನ ಅಂತ ಹೇಳ್ತಿದ್ದಾರೆ. ವರ್ಷ ಉಂಟುಂಡೆ ವರ್ಷ ಒಡೆಗೆ ಉಂಟುಂಡೆ ವರ್ಷ ಬರೊಂದೇ ಉಂಡು. ಅರೆಗೆ ಆಪು ಜರಿ ತಿನ್ಯ ಕಂತುಂಟಿ. ನೂರು ಅದು ಸರಿ ಓದಿ ಮಾರೆ. ಎಂತ ನೀವು ದುಶ್ಯಾಸನನನ್ನು ದುಶ್ಮನ್ ಮಾಡಿದ್ರಿ. ಅವರಿಗೆ ಬೇಜಾರಾಗಲ್ವಾ ಪಾಪ? ಅವರು ಅಷ್ಟು ದೂರದಿಂದ ಬಂದಿದ್ದಾರೆ ಲೈವ್ಗೆ. ಇಲ್ಲಲ್ಲಿತ್ತ ಅಂದ ಜೀತು ಕೂಕು ಜೀತು ಪನ್ಲೆ ಅರಡಿ ಅಣ್ಣ ದೂರ ಪೋಯಾರ. ಅರಡಿ ಅಣ್ಣ ಅಷ್ಟು ದೊಡ್ಡ ಹೆಸರು ಹೆಂಗೆ ಹೇಳಬೇಕು ನಾನು? ಎಂಥ ದೊಡ್ಡ ಹೆಸರು ಉಂಟು ಅದರಲ್ಲಿ? ಇಷ್ಟು ಸಣ್ಣ ಹೆಸರನ್ನು ನಿಮಗೆ ಹೇಳಲಿಕ್ಕೆ ಕಷ್ಟ ಆದರೆ ಎಂತ ನೂರು ನೀವು ಮಕ್ಕಳಾಗೆ ಮಾಡೋದು? ದುಶ್ಯಾಸನ ಸಾರಿ ಉಲ್ಲರೆ ಅಂದೆ. ಓಕೆ ಹುಷಾರುಲ್ಲರ ಅತ್ತೆ ಚಾಪರ್ಲೇವೆ ಪನೊಂದುಲ್ಲೇರು ಉಲ್ಲೆ ಪನೊಂದುಲ್ಲೇರು ಆರ್ಡಿ ಅಣ್ಣೆ. ಬಲೆ ಗೈಸ್ ಮುದ್ದು ಚಾ ಕೊರ್ಪೇರು ಪರ್ಲೆ ಅವೇ ಪನೊಂದುಲ್ಲೇರು ಅಂದಂದು ಚಾ ಕೊರ್ತಾವೆ. ಅಯ್ಯೋ ಅಷ್ಟು ದೊಡ್ಡ ಹೆಸರು ಹೇಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಶಾರ್ಟ್ನಲ್ಲಿ ಎಬಿ ದುರ್ಸು ಇಂದು ಬನೊಚ್ಚು ನಾನು ದುಸುನಾ ಎಂತ ನೂರು ದುಸ್ಸು ಅಲ್ಲ ನಿಮ್ಮ ಮಂಡ್ಯ. ಇನ್ನು ದುಸ್ಸು ಅಂತ ಹೇಳಿದ್ರೆ ಅವರ ಎದುರು ಓಡ್ತಾರೆ ನೋಡಿ. ಮುದ್ದುಲಿ ನಾನು ಮಗುನೇ ಅಂತೆ. ಎಂತ ಮಗು ನಿಮ್ಮ ಮಂಡಿ? ಟಾಟಾ ಈಶ್ವರಿ ಅಕ್ಕ ಅಂತ ಸಂಪತ್ತಣ್ಣ. ಮುದ್ದು ಟಾಟಾ ಸಂಪತ್ತಣ್ಣ. ಟೇಕ್ ಕೇರ್. ಮೆಲ್ಲಪೊಲೆ ಜಾರುಡು ಮರಂದನೇ ಪುಂಡತೆ. ನವೀನ್ ಅಣ್ಣನ ಲೈವ್ಗೂ ಪವಿ ಪ್ರೀತಿ ಅಕ್ಕನ ಲೈವ್ಗೂ ಪೂರ ಬರಂದಿತ್ತೆ ಪನೊಂದುಲ್ಲೇರು ಕುಲಾಲ್ಸಿಸ್. ಲೈಕ್ ಕೊಡಿ ಅಂತ 100 ಲಡ್ಡು ಅವರು. ಜೀತು ದೂರ ಪೋಯಾರು. ಸಂಪು ಬಾಯ್ ಪನೊಂದುಲ್ಲೇರು ಕುಲಾಲ್ಸಿಸ್. ಲೈಕ್ ಕೊಡಿ ಅಂತ 100 ಲಡ್ಡು ಅವರು. ಕುಳ್ಳಿ ಮೋಹಿನಿ ಮುದ್ದು ಅಕ್ಕ ಕುಳ್ಳಿ
ಯಪ್ಪ, ನೀವು ಕುಳ್ಳಿಯೇ ಮಾಡಿದ್ರಿ ನಾನು. ಎಲ್ಲಿ ಹೋದ್ರಿ ಗೈಸ್? ಬನ್ನಿ ಬನ್ನಿ ಗೈಸ್. ಈಶ್ವರಿ ಅಕ್ಕ ನವೀನ್ ಅಣ್ಣನ ಲೈವ್ಗೂ ಬಲೆ ಅವೇ ಒಂಬ ಗಂಟೆಗೆ ಓಕೆ ಬನ್ನಿ. ನೂರ್ ಲಡ್ಡು ಅವರು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಒಳ್ಳೆ ಪನಂದುಲ್ಲೆ ಜೀತು ಕೊಚ್ಚು ಉಂತುಲವೇ ಜೀತು ಬಕ್ಕ ಈರ್ನ ಲೈವ್ ಇತ್ತಂಡೆ ಅಂದಕ್ಕ ಒಳ್ಳೆ ಒಳ್ಳೆ ಗೈಸ್ ಪನಂದುಲ್ಲೆ ಜೀತು ಈರ್ನ ಲೈವ್ ಇತ್ತಂಡ ಯಾನ್ ಸಪೋರ್ಟ್ ಬರ್ತಾ ಮುದ್ದು ಹುಲಿ ದೇವತೆ ಅಂತ ನೂರ್ ಲಡ್ಡು ಮುದ್ದು ಸಿಸ್ ಡೈಲಿ ಲೈವ್ ಉಂಡೇರ್ನ ಹಾ ಅಂದಿ ಕುಲಾಲ್ ಸಿಸ್ ಡೈಲಿ ಉಂಡು ಲೈವ್. ಸಂಡೇ ಮಾತ್ರ ಇಜ್ಜಿ ಸಂಡೆ ಪಂಡ ವರ್ಕ್ ಇಪ್ಪುಂಡತೆ ಬೊಕ್ಕ ಇಲ್ಲಾಡು ಒಂಚೂರು ರಗಡ ಆಪುಂಡಿ ಅಣ್ಣನ ಜೋಕುಲು ಪುರಲ್ಲೇರು ಆಪುಳ ಮೊಬೈಲ್ ಒಂದು ಮನ್ಪುವೆರು ಗಲಾಟೆ ಅನ್ಪುವೆರು ಪೆಟ್ಟಾಪು ಐಕ್ ಲೈವ್ ಮಲ್ಪರ ಆಪುಜ ಅವು ಕಿರಿಕಿರಿ ಆಪುಂಡತೆ. ಹ್ಞೂ ಉಂಡು ಅಣ್ಣ ದಿನ ಇದೆ ಟೈಮಿಗೆ ಉಂಟು ಎಂತ ನೂರು ಅಣ್ಣ ಅಲ್ಲ ನಿಮ್ಮ ಮಂಡಿ. ಏರ್ ಸಪೋರ್ಟ್ ಮಲ್ಪಾರ ಅತ್ತ ಮಸ್ಕಿರಿ ಮಲ್ಪಾರ ಏರೇ ಗೊತ್ತು ಏರಿ ಸಂಡೆ ಇಲ್ಲ ಮುಖ್ಯರ ಉಂಡು ಐಕ್ ಲೈವ್ ಇಜ್ಜಿ ಮುದ್ದು ಸಿಸ್ಪನಂದಿಲ್ಲ ಆಡಿ ಹಣ್ಣು ಸಂಡೆ ಮಾತ್ರ ರೆಸ್ಟ್ ಇರುತ್ತೆ. ಹೌದು ಸಂಡೆ ಒಂದು ರೆಸ್ಟ್ ಬೇಕಲ್ವ. ಒಂದು ರಜೆ ಇರೋದು ಈ ಲೈವ್ ಅಂತ ಹೋದ್ರೆ ಕಷ್ಟ ಅಲ್ಲ, ಸ್ವಲ್ಪ ಮಲಗಬೇಕು ಸಂಡೆ ಎಲ್ಲ. ಅದೆಲ್ಲ ಕೆಲಸ ಇರುತ್ತೆ ನಮ್ಮದು. ನಾವು ಮತ್ತೆ ಡೇ ಎಲ್ಲ ಮಲಗಲಿಕ್ಕೆ ಆಗೋದಿಲ್ಲಲ್ಲ. ಆಟೋ ಅಣ್ಣ ಎಲ್ಲಿದ್ದಾರೆ? ಅವರಿಗೆ ನಾನು ಲಿಂಕ್ ಸೆಂಡ್ ಮಾಡಲಿಲ್ಲ ಮ್ಯಾಮ್. ಅವರು ಈಗ ಅವರಿಗೆ ನಾನು ಬೈತೇನೆ. ರೆಸ್ಟ್ ಬಂಜಿ ಗಿಜ್ಜಿ ಒಂದೊಂದಲ್ಲಿ ರಾಡಿ ಅಂಡಿ ಓಕೆ ನೈಟ್ ಚೂರು ಬಂಗ ಹಾಕೊಂಡು ಜೋಕುಲು ಓದುಜ ಅಂದೆ ಕುಲಲ್ಸಿಸ್ ಜೀತು ದಾದಿ ಇರ್ನ ದಾದಿ ಅವಸ್ಥೆ ಇರ್ನ ಕಂಟೆಲ್ದಾನೆ ವರ್ದಾಯಿನಿ ಅಣ್ಣ ಅಲ್ಲ ಏನು ಮುದ್ದು ಹುಲಿ ಹುಲಿ ಎಂತ ಹುಲಿ ಕುಳ್ಳಿನ ನಿಮಗೆ ಆಗಲ್ಲ ನಿಮಗೆ ಎಂಥದ ತಿಂದದ್ದು ಜಾಸ್ತಿ ಆಗಿದೆ. ನೀವು ಬರ್ದದ್ದು ಹಾಗೆತ್ತು ನೂರು. ಅಶ್ವಕ್ಕ ಬೈಜ್ಯರತ್ತೆ ಇಜ್ಜಿ ಅಶ್ವಕ್ಕಲ ಬೈಜ್ಯರು ಮಸ್ತ್ ಜನ ಬೈಜ್ಯರು ಮೇಯ್ನ್ ನಮ್ಮನ ಮೇರ್ ಬೈಜ್ಯರು ರವೀಂದ್ರಣ್ಣ 10 ಸರಿ ಮೆಸೇಜ್ ಮಾಡುವೇರು ಲೈವ್ ಇಜ್ಜ ಲೈವ್ ಮಲ್ಪು ಜನ ಇತ್ತದುಂಡ ಲೈವ್ ಮಲ್ಪುನ ಲೈವ್ ಮಲ್ಪುಲ ಬಂದು ಜನನೇ ಇಜ್ಜಿ. ಓಕೆ ಸಿಸ್ ಬಾಯ್ ಬನ್ನೊಂದಿಲ್ಲೇರು. ಓಕೆ ಓಕೆ ಕುಲಾಲ್ ಸಿಸ್ ಥ್ಯಾಂಕ್ ಯು ಸೋ ಮಚ್. ಇದು ಕೊಡ್ತೇನೆ ಲೈವ್ ಸಪೋರ್ಟ್ ಮಾಡ್ತಾರೆ. ಮುದ್ದು ಹುಲಿ ಮೆಸೇಜ್ ಮಾಡಿದೆ ಮಾಡ್ತಿಲ್ಲ ನೀವು. ಹೌದಾ ನೋಡ್ತೇನೆ ಆಯಿತಾ. ಬಕ್ಕ ಸಮ ನೆರ್ಕ ಓಕೆ ಆರ್ಡಿ ಅಣ್ಣ ನೆರ್ಕವೇ. ನಾನು ಏನು ಮಾಡಿದೆ ಯಾರಿಗೆ ನೋಡು ಜೀತು ಇಲ್ಲರ ಜೀತು ಪಾತೆರ್ಲಿ ಇಪ್ಪುನೆ ನಿಖಲೆ ಪಾತೆರ್ ಇಂಚ ಮೆಸೇಜ್ ಮಾಡಿದರೆ ನೋಡಲ್ಲ. ನೋಡುವ ಆಯಿತಾ ನೂರು ಸ್ವಲ್ಪ. ಥ್ಯಾಂಕ್ ಯು ಸಿಸ್. ಕೂ ಅಲ್ಲೇ ಆರ ಹೈಟ್ ಬದುಕುಲ್ಲ ಪಾಪಿ ಕೂಡ ಕೂಗೆ ಉಲ್ಲ ಯಾನುಲ್ಲ ಈರೆಜ್ಜ ತುಳು ಭಾಷೆ ಕಲಿಸಿ ನನಗೆ ಅಂತ ಹೇಳ್ತಿದ್ದಾರೆ. ತುಳು ಭಾಷೆ ಕಲಿಸಿದ್ರುಂಟಲ್ಲ ನೀವು ಮತ್ತೆ ನಮ್ಮನ್ನು ಕುತ್ಕೊಳ್ಳಿಕ್ಕೆ ಬಿಡಲಿಲ್ಲ. ಯಾನು ಆತು ತೂಪುಜ್ಜಿ ಪಂಡ್ಲೆ ಸಿಸ್. ಓಕೆ ಓಕೆ ಅವರಿಗೆ ಗೊತ್ತಾಪುಂಡತಿ ಅರೆ ಗೊತ್ತಾಪುಂಡಿ ಆರ್ಡಿ ಅಣ್ಣ ಅವು ಸಾಧಾರಣ ದತ್ತು ದಾದ ಇರೇನ ದಾದಿ ಇದ್ದಿತ್ತು ಅಲ್ಲೇ ಇರೆಗೊಂಜಿ ಫ್ರೆಂಡ್ ಉಂಡಿ ಇದ್ದಿತ್ತು
ತುಲೆ ಮಿತ್ತುಲ್ಲೇ ಇರತ್ತೆ ಅಲ್ಲೇ ತಿರ್ತುಲ್ಲೇ ಇರಲಿ ಅರೆ ನೀರು ಫ್ರೆಂಡ್ ಮಾಡ್ತಾನೆ ಕೇಂಡ ಬಾರಿ ಎಡ್ಡೆ ಜನ ಅವಿ ಅಜ್ಜಿ ಬೆಡಿ ಮಲ್ಪ ಫ್ರೆಂಡ್ ಮಲ್ತಲ್ಲೇ ಬನ್ನೀರ್ನ ಕೇಳಿಕ್ಕೆ ಎಂಕಲ್ ಆಲ್ರೆಡಿ ಫ್ರೆಂಡ್ ಅಂದ ಇರ್ಲಾರ್ಲ ಆಲ್ರೆಡಿ ಫ್ರೆಂಡ ಮುದ್ದೂಲಿ ಅಂತ ನೂರು ನೂರು ನಿಮ್ಮ ಫ್ರೆಂಡು ನೋಡಿ ಅಲ್ಲಿ ಮೇಲ್ಗಡೆ JRN ಇದ್ದಾರಲ್ಲ ಅವ್ರು ನಿಮ್ಮ ಫ್ರೆಂಡ್ ಅಂತೆ ಹೌದಾ ಯಾವ ಫ್ರೆಂಡ್ ಅಲ್ಲಿ JRN ಇದ್ದಾರಲ್ಲ ಅವರು ನಿಮ್ದು ಕ್ಲೋಸ್ ಫ್ರೆಂಡ್ ಅಂತೆ 100 ಹಾಯ್ ಅಂತ ಹೇಳ್ತಿದ್ದಾರೆ ಜೀತು ಅವರು ದೊಡ್ಡ ಫ್ರೆಂಡ್ ಅವೇ ಬೊಕ್ಕ ಎರಡು ಮಸ್ತ್ ಪಾತಿರ್ಲಿರು ಕ್ಲೋಸ್ ಆಗಿತ್ತು ಹಾಯ್ JRN ಯಾರು ನೀವು ಕನ್ನಡನಲ್ಲಿ ಹೇಳಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಅಲ್ಲಿ ನೋಡಿ JRN ಜೀತು ಅವರೇ ಕನ್ನಡದಲ್ಲಿ ಹೇಳ್ಬೇಕಂತೆ ಕನ್ನಡದಲ್ಲಿ ಮಾತಾಡಿ ಅವರಿಗೆ ತುಳು ಬರಲ್ಲ ಜೀತು ಬ್ರೋನ ಮಂಡೆ ಹಾಲು ಮಲ್ಪುರ್ಚಿ ಮುದ್ದು ಆರು ಆರು ಎನ್ನ ಮಂಡೆ ಹಾಳು ಮಾಡ್ತೀವಿ ತುಕ ಆರನ ಮಂಡೆ ಹಾಳು ಅವ್ರತುಕ ಬಾರ್ಜೋರು ಇರ್ಲಿರ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ 100 ಲಡ್ಡು ಅವರು ಲೈಕ್ ಕೊಡ್ಲಿಕ್ಕೆ ಯಾರಿಲ್ಲ ಮರಿ ಇರುವುದೇ ನೀವು 3 ಮಂದಿ ಇದ್ದೀರಾ ತ್ರಿಮೂರ್ತಿಗಳು ಮುದ್ದೂಲಿ ಯಾರು ಅವರು ಮನುಷ್ಯರು ನಾನು ಜೀತು ಅಂತ ನಿಮ್ಮ ಫ್ರೆಂಡ್ ಅಲ್ವಾ ನಾನು ಇವಳು ಅಲ್ಲ ಅಂತ ಹೇಳ್ತಾರೆ ನೋಡಿ ನೂರು ಆರ್ನ ತೆಗಿತೀರ ನಾನು ಆರಿಗೆ ಕುಲ್ಯರ ಉಂತ್ಯರ ಉಪ್ಪಂದು ವನದಲ್ಲೇರ ಆರಡಿ ಅನ್ನೆ ಅಂಚನೆ ಆಡೋರು ಲೈಕ್ ಯಾರು ಕೊಡಬೇಕು ಮತ್ತೆ ನಾವು ಕೊಡಬೇಕು ಮತ್ತೆ ಅಂತ ಹೇಳ್ತಿದ್ದಾರೆ ಹೌದು ನೀವು ಕೊಡಬೇಕು ಬೇರೆ ಯಾರಿದ್ದಾರೆ ಲೈಕ್ ಕೊಡ್ಲಿಕ್ಕೆ ಜೀತು ಹಿರೇ ಗುಂಡು ತಿಳಿ ನೂರು ಎಂತ ಗೊತ್ತಾ ಅವ್ರದ್ದು ಇನ್ಸ್ಟಾ ಕೇಳಿ ನೂರು ಅವ್ರು ನಿಮ್ಮ ಫ್ರೆಂಡ್ ಅಲ್ವಾ ಅವ್ರದ್ದು ಇನ್ಸ್ಟಾ ID ಕೇಳಿ ಆಯ್ತಾ ಜೀತನ ಜೀತು ಅವ್ರದ್ದು ಇನ್ಸ್ಟಾ ID ತಗೊಳ್ಳಿ ಆಯ್ತಾ ನೂರು ಅವ್ರು ತುಂಬ ಒಳ್ಳೆಯವರು ಮೂಡಬಿದ್ರಿ ಅವರು ತುಂಬ ಮಾತಾಡ್ತಾರೆ ನಿಮಗೆ ಬೇಕಾಗ್ತದೆ ಅವರು ಪರಿಚಯ ಇದು ಕೇಳಿ ಅವ್ರ ಹತ್ರ RD ಅಣ್ಣ ಆಲ್ರೆಡಿ ಕೊಟ್ಟಿದ್ದೆ ನಾನು ಹೌದಾ ಕೊಟ್ಟಿದ್ದೀರಾ ನಿಜನಾ ಸುಳ್ಳು ಹೇಳ್ತೀರಾ ಹೌದಾ ಮುದ್ದೂಲಿ ಹೌದು ಅವ್ರು ತುಂಬ ಒಳ್ಳೆಯವರಾಯ್ತಾ ನೀವು ಎಷ್ಟು ಮಾತಾಡಿದ್ರೆ ಅವರಿಗೆ ಬೇಜಾರಾಗಲ್ಲ ನೀವು ಮಾತಾಡ್ತಾ ಇರಿ ಮಾತಾಡ್ತಾ ಇರಬೇಕಂತೆ ಅವ್ರ ಹತ್ರ ಖುಷಿ ಆಗುತ್ತೆ ಬೋರ್ಡ ಇರೇಗ ನೋಡಿ ಕೇಳ್ತಾ ಇದ್ದಾರೆ ನೋಡಿ 100 ಲಡ್ಡು ಅವರೇ ಬೇಕಾ ಅಂತ ಕೇಳ್ತಿದ್ದಾರೆ ನೋಡಿ ರೆಬಲ್ ಜೀತು ಐಡಿ ಅಂತ ಹೇಳ್ತಿದ್ದಾರೆ ನೋಡಿ 100 ನಾನು ಮಾತು ಕೇಳೋಕೆ ಗಟ್ಟಿ ಮನಸ್ಸಿದೆ ತಾನೇ ಮುದ್ದು ನಂಗಲ್ಲ ಅವ್ರ ಹತ್ರ ಕೇಳಿ ಅವರು ಕೇಳ್ತಾರೆ ಅವರು ತುಂಬ ಒಳ್ಳೆಯವರಂತೆ ಜೀತು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ 100 ಲಡ್ಡು ಅವರು RD ಅಣ್ಣ ತುಲೆ ಹಾಯ್ ಬ್ರದರ್ ಅಂತ ಹೇಳ್ತಿದ್ದಾರೆ ಜೀತು ಅವರು
ಉಲ್ಲೆ ಉಲ್ಲೆ ನನ್ನ ನನ್ನ ಆಟ ಶುರು ತೊಲೆ ನನ್ನ ಆಟ ಶುರು ಹಾಕೊಂಡು ಬನ್ನಿ ಹೋಗೋಣ ಹಲಸಿನ ಹಣ್ಣು ಬೇಕಾ ಅಂತ ಹೇಳ್ತಿದ್ದೆ. ಅವರು ಕೊಡ್ತಾರೆ 100 ಅವರು ಕೊಡ್ತಾರೆ ನಿಮ್ಗೆ ಹಲಸಿನ ಹಣ್ಣು ತಕೊಳ್ಳಿ ಆಯ್ತಾ. ರೆಬಲ್ ಜೀತು ನಾ ಓಕೆನೋ ಈಗ ಹೋಗಿ ಸರ್ಚ್ ಮಾಡ್ತಾರೆ ನೋಡಿ ನಿಮ್ಮ ಐಡಿಯನ್ನು. ಜೀತು ಇತ್ತಬಹುದು ತೂಪೆಡ್ತದೆ ನನ್ನ ಐಡಿ. ಹ್ಞೂ 100 ಡಾರ್ಲಿಂಗ್ ಡಾರ್ಲಿಂಗ್ಗೆ ಇದೇ ಗೊಂಡುತ್ತಿದ್ದೆ ಅಪ್ಪ ದೇವ. ಹಲಸಿನ ಹುಳನ ಹುಳ ನಿಮ್ಮ ಮಂಡೆ. ಹಲಸಿನ ಹಣ್ಣು ಹೇಳಿದ್ದವು, ಹಲಸಿನ ಹಣ್ಣು ಹೇಳಿದ್ದು. ಯಾರು ಡಾರ್ಲಿಂಗ್ ಅಂತ 100 ಅಪ್ಪ ತುಲಿ. ಆಡಿ ಅಣ್ಣ 100 ನೀವು ಅಂತ ಹೇಳ್ತಿದ್ದಾರೆ ಜೀತ್. ಗಮ್ಮತ್ತಮ್ಮನಿಗೆ ಮಕ್ಕಳನ್ನ ಎಡ್ಡೆಡ್ಡೆ ವಿಷಯ ಒಂದುಂಟು. ಹಾರ್ಟ್ ಕೊಡ್ತಿದ್ದಾರೆ ನೋಡಿ 100. ಅಯ್ಯೋ ನಾನು ಅಲ್ಲ ಡಾರ್ಲಿಂಗ್ ಅಲ್ಲ ಅಂತ ಹೇಳ್ತಿದ್ದಾರೆ 100. ಹಾರ್ಟ್ ಕೊಡ್ತಿದ್ದಾರೆ ನೋಡಿ 100. ನಿಮಗೆ ಒಂದು ಹಾರ್ಟ್ ಬಂತು ನೋಡಿ. ಆ ಹಾರ್ಟನ್ನು ಕಟ್ ಮಾಡಿ ಹೇಳಿ ತೆಗೆದಿಟ್ಕೊಳ್ಳಿ ಆಯ್ತಾ. ನಾವು ಡಾರ್ಲಿಂಗ್ ಮಾಡಿಕೊಳ್ಳೋಣ. ಲವ್ ಸ್ಟೋರಿ ಸ್ಟಾರ್ಟ್ ಅಂದಿಯೇ ಮಕ್ಕಳು ಲವ್ ಸ್ಟೋರಿ ಸ್ಟಾರ್ಟ್ ಅಂದಿಲ್ಲ. ಉನಂದು ವಾರ ರವೀಂದ್ರಣ್ಣ ಇಜ್ಜೇರ ರವೀಂದ್ರಣ್ಣ ಹೋಲಿಸ್ತಿದ್ದಲ್ಲ ಬರೀ ತುಲೆ ಮೂಲ ಲವ್ ಸ್ಟೋರಿ ಅವನದುಂಟು. ಲವ್ ಸ್ಟೋರಿ ಅಲ್ಲ ಅಂತ ಹೇಳ್ತಿದ್ದಾರೆ ಜೀತ್. ಅಯ್ಯೋ ಜೀತು ಅಂಚಿನ ಪುರ ವಿಷಯ ನಿಕ್ಲ ಭಾರಿ ಮಗಳ ಘಟನೆ ಅವನು ಅರೆ ಮಂಡೆ ಬೆಚ್ಚಾಣ ಅದು ಪೋಯರ್ತು. ಯಾನು ಆರೇ ಹುಷಾರಿಂದೇನು ದಿತ್ತೆ ಆರೆ ಹಿಡ್ದೀರೇ ಹುಷಾರಿ. 100 ಇದ್ದೀರಾ 100 ಹೋದ್ರಾ ಎಲ್ಲಿಗೆ ಹೋದ್ರಿ. ಇನ್ಸ್ಟಾಗ ಹೋದು ಪೊಡಿನೇ ಉಂಡು ಜೀತನ ಮಂಡ್ಯದಿಂದ ತೂಲೆ ಜೀತು ಅವೆ ಈರೆ ಕುಲ್ಲಾರಜ್ಜಿ ಆತ ಮೆಸೇಜ್ ಮಾಡ್ಬೇಕು. ಈರೆಣ್ಣ ಮಂಡೆ ತಿನ್ನಾರ ಮಂಡಾರ ಬಂದಿಲ್ಲ ಜೀತು ಎಂಕ ಖುಷಿ ಅಂಡ್ ಗೊತ್ತಾಡಿ ಆರ್ಜೋರ್ಲಾರತ್ತೇರು ಆಯ್ಕೆ 100 ಇದ್ದೀರ ಮಾರ್ರೆ 100. ಎಂತ ನೀವು ಎಲ್ಲಿಗೆ ಹೋದದ್ದು. ನಾವೆಲ್ಲ ವೆಯ್ಟಿಂಗ್ ಮಾಡ್ತಿದ್ದೇವೆ ನಿಮ್ಮನ್ನು. ಎಲ್ಲಿಗೆ ಹೋದ್ರಿ ಕಮೆಂಟ್ ಹಾಕಿ. ಮಲ್ಪಡೆಯ ತೂಪೆಯನ್ನ ಡಾರ್ಲಿಂಗ್ ತೂಲೆ ತೂಲೆ ಮುದ್ದೂಲಿ ದೇವತೆ ಅಂತ ಹೇಳ್ತಿದ್ದಾರೆ 100. ಎಂತ ನಾನು ಅವರನ್ನು ಫ್ರೆಂಡ್ ಮಾಡಿದ್ದಕ್ಕ ನಾನು ದೇವತೆ ಹೌದಾ. 100 ಮುದ್ದು ರಿಕ್ವೆಸ್ಟ್ ಹಾಕಿದ್ರಾ ಅಂತ ಕೇಳ್ತಿದ್ದಾರೆ ಜೀತು. ಯಾಂದ ರಿಕ್ವೆಸ್ಟ್ ಮಾಡೋದು ಓಲೆ ಇರು ಯಾನ್ ಇರೆಗೆ ಬನ್ನಿ ಆಲ್ಡಿ ಅನ್ನ ತೂಲೆ ಮೇರೆ ಮ್ಯಾಟ್ರ್ ತಿರ್ಗ ಉಂಟುಲೆ. ಯಾನ್ ಎನ್ನ 100 ಡಾರ್ಲಿಂಗ್ ಬನ್ನಿ. ಓಕೆ ಓಕೆ ಮಗ ಎನ್ನ ಉದಡ್ದ ಇವತ್ತು. ಓ 100 ಮುದ್ದು ಅಂಚ ಅಂಚ ಓಕೆ ಓಕೆ ಗೊತ್ತಾನೆ ಗೊತ್ತಾನೆ. ಅವು ಅರೇನು ಓಕೆ ಮುದ್ದುಲೆತ್ತು ನೀರೇನ
ಸರಿ ಸರಿ ಗೊತ್ತಾ. ಅಯ್ಯೋ ಕರ್ಮ ಏನು. ಅಯ್ಯೋ ಯಾರೋ ಮುದ್ದು ಇದೆ ಅದು. ಅದು ನರಮನಿ. ನೂರು ನೀವು ಬೇಜಾರಾಗಬೇಡಿ ಅಂತ ಜೀತ್. ಅಪ್ಪ ದೇವ. ನೂರಿಗೆ ತಲೆ ಬಿಸಿ ಆಯ್ತು ನೋಡಿ. ಅಜ್ಜಿ ಏರಿಗೆ ಅಪ್ಪ ದೇವ. ಹರಡಿ ಅಣ್ಣ ಮಕ್ಕಳನ್ನ ಸ್ಟೋರಿಗೆ ಏನ್ರ ಖುಷಿ ಆಗ್ಬಿಡತ್ತೆ. ನಾನು ಅಮಾಯಕ ಮರ ಅಂತ ಹೇಳ್ತಿದ್ದಾರೆ ನೂರು. ನೋಡಿ ನೂರು ಅಂತ ಹೇಳ್ತಿದ್ದಾರೆ ಜೀತು. ಜಾನ್ ಚಾಪರ ಉಂತ ಎರಲೆ ತೆಲ್ತುದು ಡ್ರೈವ್ ಅಲ್ಪ ರಾವಂದಿಜ್ಜ ಅಂತೆ. ಅಯ್ಯೋ ದೇವರೇ. ಅವಸ್ಥೆನೇ ಹೋಗಲ್ಲ. ಭಾಗ್ಯವನಂದಲ್ಲಿ ಜೀತು. ಯಾನೆ ಪಲ್ಲೆ ಯಾನೆ. ಕಾಮಿಡಿ ಅಂಡಿ. ಆ ನೂರಿಗೆ ಮಂಡೆ ಬೆಚ್ಚಾವು ಈರತ್ತ ಫ್ರೆಂಡ್ ಮಲ್ಪ ಅಂత ಅಂಚನೆಪ್ಲೆ ಖುಷಿ ಇಟ್ಟಾವೆ. ಫ್ರೆಂಡ್ಶಿಪ್ ಬುಡ್ದು ಕೊರೊಚ್ಚಿ ಖುಷಿ ಟಿಪ್ಲೆ. ಮುದ್ದೋಲಿ ಎಂತ ನೀವು ನೀವು ನೋಡಿದ್ರು ಫ್ರೆಂಡ್ ಮಾಡ್ಕೊಳ್ಳಿ ಅಂತೀರಾ. ಅವರು ನೋಡಿದ್ರು ಪ್ರೀತಿ ಕಥೆ ಹೇಳ್ತಾ ಇದ್ದಾರೆ. ಜೀತು ತುಲೆ ಫಸ್ಟಿಗೆ ಫ್ರೆಂಡ್, ಫಸ್ಟಿಗೆ ಫ್ರೆಂಡ್ ಆಮೇಲೆ ಲವ್ ಅಂತ ಹೇಳ್ತಿದ್ದಾರೆ. ಲೈವಲ್ಲಿ ಸ್ಟಾರ್ಟ್ ಆದ ಲವ್ ಅಂದಾರಡಿ ಅಣ್ಣ. ವಾತ್ ಹೋಗ್ಕೊಂಡು ಲವ್ ಸ್ಟೋರಿ ಹೋಗ್ಕೊಂಡು ನೂರು ನೋಡಿ. ನೂರಿಗೆ ನೀವು ಅದೆಲ್ಲ ಕೊಡ್ಬಾರ್ದು, ಆರ್ಟ್ ಕೊಡಬೇಕು ಜೀತು. ಎಂತ ನೀವು ಫ್ರೆಂಡ್ ಅಲ್ವಾ, ಫ್ರೆಂಡಿಗೆ ಹಾಗೆಲ್ಲ ಗೊಂಬೆ ಕಳಿಸ್ತಾರ, ಹಾರ್ಟ್ ಕೊಡು. ನಾನು ಹುಡುಗಿ ಅಲ್ಲ ಬ್ರೋ ಅಂತ ಹೇಳ್ತಿದ್ದಾರೆ ನೂರು. ಹುಡುಗಿ ಆದರೆ ಮಾತ್ರ ಮೆಲ್ಲ ಮೆಲ್ಲ ತೊಂಡೆಗೆ ತಿಕ್ಕೋ ಪೂಜೆ. ನೂರಿಗೂ ಪೋಡಿಕೆ ಆಯ್ತು ನಂದು ಅರಡೆ ಹಣ್ಣು. ಅರೆ ಪೋಡಿಕೆ ಆಯ್ತು. ನಾನು ಹುಡುಗಿ ಅಂತ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ ಜೀತು. ಮುದ್ದೂಲಿ ಎಂತ ನೂರು. ಅವರಿಗೆ ಸುಸ್ತಾಯ್ತು ನೋಡಿ, ಹಾಗೆ ಕಬ್ಬೆ ಬಿದ್ದು. ಏನು అత్తయ్య నానైతే ఇన్స్టాడ్ అని చెప్పు. ఏమైనా మెసేజ్ జీతన మెసేజ్ ఇన్స్టాడ్ అని చెప్పు. ಆರ್ವಾಗ ಮನೆ ಬಂದು చెప్పడంತ. ನೂರು ನಿಮಗೆ ಭಯ ಆಯ್ತಾ ಅಂತ ಕೇಳ್ತಿದ್ದಾರೆ ಜೀತು. ಅಯ್ಯೋ ಅಂತಿ ಬ್ಲಾಕ್ ಮಲ್ಪೇರು ಇಜಿಂಡಲ್ಲ ಆರು ಬ್ಲಾಕ್ ಮಲ್ಪೇರು ಅಂತ ಜೀತನು. ಜೀತು ತುಲೆ ಏರು ಇಂಚನ ಮೆಸೇಜ್ ಮಾಡ್ಯಾರಡ
ಇನ್ಸ್ಟೋಡು ಆರಿರನ್ ಬ್ಲಾಕ್ ಮಾಡ್ತೀವಿ. ಭಯ ಯಾಕೆ ಅಂತ ಹೇಳ್ತಿದ್ದಾರೆ ನೂರು. ಭಯ ಪಡಬೇಡಿ ಆಯಿತಾ ಅಂತ ಹೇಳ್ತಿದ್ದಾರೆ. ಅದು ಹಾರ್ಟ್ ಎಲ್ಲಿ ಹೋಯ್ತು ಜಿತ್ತು? ಹಾರ್ಟ್ ಕೂಡ ಕೊಡಿ ಅವರಿಗೆ, ಆಗ ಭಯ ಪಡಲ್ಲ ಅಲ್ವಾ ನೂರು? ಹಾರ್ಟ್ ಇದ್ದರೆ ಒಂದು ಧೈರ್ಯ ಬರುತ್ತೆ ಅವರಿಗೆ. ನೂರು, ನಿಮ್ಮ ಫ್ರೆಂಡಿಗೆ ಏನು ಗಿಫ್ಟ್ ಕೊಡ್ತೀರಾ? ಹಾಂ ನೂರು, ನಿಮ್ಮ ಫ್ರೆಂಡ್ ಇದ್ದಾರಲ್ಲ ಅವರಿಗೆ ಎಂತ ಗಿಫ್ಟ್ ಕೊಡ್ತೀರಿ ನೀವು? ಹಾರ್ಟ್ ಅವರ ಹುಡುಗಿ ಕಡೆ ಹೋಗಿದೆ ಈಗ. ಅವರ ಹುಡುಗಿ ಕಡೆ ಹೋಗಿಲ್ಲ ಮಾರ, ಹಾರ್ಟ್ ನಿಮಗೆ ಕೊಟ್ಟಿದ್ದಾರೆ ಅವರು. ನೂರು ಲಕ್ಕಿ ಪರ್ಸನ್. ಹಾಂ ಅಂದು ನೂರು ಲಕ್ಕಿ ಪರ್ಸನ್. ஏறு இன்ச்ச பார்த்துரு இருக்கான்ல ஜீத்து ஏ ஷோக்கு பார்த்துருந்துள்ள இருக்கு. ಫ್ರೆಂಡ್ಶಿಪ್ ಅಂಡ ಇಂಚ ಬೂ ಗೊತ್ತಾಯ್ತಾ ನೂರು? ಯಾರಲ್ಲ 500 ಇಯರ್ಸ್ ಬ್ಯಾಕ್ ಲವರ್ಸ್ ಅಂದ. ಓಕೆ ಓಕೆ, ಗಿಫ್ಟ್ ನೋಡಿ ಕಾರ್ ಕೊಡ್ತೀರಾ? ಜೀತು ಜೀತು ಕಾರ್ ಕೊಟ್ಟರು ನೋಡಿ ನಿಮಗೆ, ತಗೊಳ್ಳಿ. RD ಅಂತ ಜೀತು, ಹ್ಞೂ ಮುದ್ದೂಲಿ ಅಂತ ನೂರು. ಅಯ್ಯೋ ಜೀತು. ಕೃಷ್ಣಣ್ಣ ಹಾಯ್ ಹಾಯ್, ಎಂಚಲ್ಲಾರು ಕೃಷ್ಣಣ್ಣ ಚಾಂಡಿ ಲೈಕ್ ಡನ್, ಥ್ಯಾಂಕ್ ಯು. ನೂರು ನಗ್ತಿದ್ದಾರೆ. ನೂರು ಡಾರ್ಲಿಂಗ್, ಥ್ಯಾಂಕ್ ಯು. ನೂರಿಗೆ ನೀನು ನಿದ್ರೆ ಬರಂದು ಇನ್ಸ್ಟಾಡ್ ಜಾಗ್ರತೆ ಬ್ರೋ ಪನಂದಲೇರ RD ಅಣ್ಣೆ. ಜೀತು ಕಂಟೆಲು ವರ್ಧ ಮಲ್ದೇರೆ. ಕೃಷ್ಣಣ್ಣ ಇದೆ ನನ್ನ ಕಡೆ, ಕೃಷ್ಣಣ್ಣ ID ಇದೆ ನನ್ನ ಕಡೆ. ಯಾರ್ದು? ಕೃಷ್ಣಣ್ಣಂದ? ಕೃಷ್ಣಣ್ಣನ ID ಉಂಡಾ? ನೂರು ಮುದ್ದು ನೀನು ಬಾ ಅಂತ ಹೇಳ್ತಿದ್ದಾರೆ. ಅದು ಸರಿ ಬರಲಿ ಜೀತು. ಹಾಯ್ ಲಡ್ಡು ತಮ್ಮ ಅಂತ ಕೃಷ್ಣಣ್ಣ. ಕೃಷ್ಣಣ್ಣ ಚಾಂಡೆ ಚಾಂಡೆ ದಾದ ಈರ ಕಡೆ ಲಿಂಕ್ ಪಾಡಿಯಾರತ್ತ ಈರ್ನ ಲೈವ್ ಇತ್ತಂಡ ಯಾನ್ ಬಿಸಿ ಇತ್ತೆ. ಕೃಷ್ಣಣ್ಣ ಹಾಯ್ ಅಂತ ನೂರು. ನೂರು ನಿನ್ನ ಬಿಟ್ಟು ಹೇಗಿರಲಿ ನಾನು. ನೂರು ನೋಡಿ ಮಾರಶ, ಹೀಗೆ ಆಗಬಾರ್ದಿತ್ತು. ಜೀತುಗೆ ಒಂದು ಎಷ್ಟು ಬೇಜಾರು ನೋಡಿ. ಚಾಂಡ್ ಪನಂದಲ್ಲೇರು ಕೃಷ್ಣಣ್ಣೆ ಮುದ್ದು ಸಿಸ್ ಬಲೆ ಪರ್ಕ ಇತ್ತೆ ಪರಂಡಲ್ಲ ಮೀಯಂಡೆ ಪೋವಿ RD ಅಣ್ಣ. ಅಯ್ಯೋ ದೇವ ಅಂತ ಅಂದಿ ತೂಲೆ ಹೋಗಲ್ಲ, ಬಾರಿ ನಡಪುಂಡು ಮೊಗಲ. ನಮ್ಮ ಫ್ರೆಂಡ್ ಮಲ್ಪರ ಪೋದುಂಡತ್ತೆ ಇತ್ತೆ ನಮ್ಮ ತಿಕ್ಕೂರಿಗೆ. ನಾನು ಬಿಟ್ಟು ಹೋದ ಮೇಲೆ ಇರಲೇಬೇಕು ಅಂತ ಹೇಳ್ತಿದ್ದಾರೆ ನೂರು. ಜೀತು ಒಂದುದಲೆ ಒಂದು ಡೈಲಾಗ್ ಇಂಚುಂಡು. ಕೃಷ್ಣಣ್ಣ ಬಲೆ ಪಾತಿರ್ಲೆ ಕೃಷ್ಣಣ್ಣ ಬಿಸಿ ಇಲ್ಲಾರಾ? ನೂರು ಎಂತ ಅದೆಂತ ಮರ ಮುಖ ಆಗಿ ಆದದ್ದು. ಈರಿಯನ್ನ ಮಂಡೆ ತಿನ್ಪಾರ ಅರೆಡ ಪಂಡರು, ಬಟ್ ಯಾನೇ ಅರೆನು ಮಂಡೆ ತಿಂದೆ. ಈರು ನೆಟ ಐತೆ ಎಂಚಲ ಒಂದು ಮಲ್ತಾರೆ, ಮ್ಯಾನೇಜ್ ಮಲ್ತಾರೆ. ಜೀತು ಇನ್ಸ್ಟಾ ಬೋಲೆ ಇನ್ಸ್ಟಾಡ್ ಇರೇನ ಮಂಡೆ ಹಾಳು ಮಲ್ತಿದ್ದೀರು ಬಕ್ಕೊಂಡು. ಡೈಲಾಗ್ ನಮ್ಮದು ಯಾವುದು ಡೈಲಾಗ್? ಯಾವುದು ನೂರು ಡೈಲಾಗ? ಅದು ಅವರಿಗೆ ಹೇಳಿದ್ದು, ಅವರು ಎಂತ ಮಾತಾಡ್ತಿದ್ದಾರೆ ನೋಡಿ ಅಂತ. ಮಹೇಶಣ್ಣನ ಮುದ್ದುಲಿ ಅಲ್ಲಪ್ಪ ನೂರು, ಅದು ಮಹೇಶಣ್ಣ ಅಲ್ಲ ಮರ, ನೀವೆಂತಾನೆ. ಎಷ್ಟೇ ವರ್ಷ ಆದರೂ ನಮ್ಮ ಪ್ರೀತಿ ಶಾಶ್ವತ ನೂರು ಅಂತ ಹೇಳ್ತಿದ್ದಾರೆ ಜೀತು. ಸೈತನ್ನಲ್ಲ ಓರಿ ಉಂಡತ್ತೆ. ಐ ಲವ್ ಯು ನೂರು ಅಂತ ಹೇಳ್ತಿದ್ದಾರೆ ಜೀತು.
ಜೀತು ಬ್ರೋ ಅಂತ ಅಯ್ಯೋ ಜೀತು ಆರ್ತುಲೆ ಕಣ್ಣು ಮಲೆದು ತುಪ್ಪೆ. ನಾನು ಭೂಮಿ ಬಿಟ್ಟು ಹೋದರೆ ಕ್ವಶನ್ ಇದು, ಅವರು ಭೂಮಿ ಬಿಟ್ಟು ಹೋದರೆ ಏನು ಮಾಡ್ತೀರಾ ಜೀತು? ಅವರ ಹಿಂದೆ ಹೋಗ್ತೀರಾ ಹೇಳಿ, ಅದಕ್ಕೆ ಆನ್ಸರ್ ಮಾಡಿ. ಅವರ ಜೊತೆ ನೀವು ಕೂಡ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ ಅವರು. ನೂರು ನೂರು ನೀವು ಭೂಮಿ ಬಿಟ್ಟು ಹೋದ್ರು ನಿಮ್ಮ ಸಮಾಧಿ ಕಟ್ಟಿಸು. ಅಯ್ಯೋ ಸಮಾಧಿ ಇಲ್ಲ ಕಟ್ಟುವ, ನನ್ನಿಂದೆ ಬರ್ತೀರ ಬ್ರೋ ಅಂತ ಕೇಳ್ತಿದ್ದಾರೆ ನೂರು. ಅರಡಿ ಅಣ್ಣ, ಅದಕ್ಕೆ ನಾನು ನೂರು ಭವನ ಹೆಸರಿಟ್ಟು ಪೂಜಿ. ಯಪ್ಪ ದೇವರನ್ನ, ಸಮಾಧಿ ಕೂಲಿಗಳು ಕಟ್ತಾರೆ ಅಂತ ಹೇಳ್ತಿದ್ದಾರೆ ನೂರು. ಅಲ್ಲ, ಅವರು ಕಟ್ಟಿಸುವುದಂತೆ ನೂರು, ಅವರು ಕಟ್ಟಿಸುವುದು. ಜನ ಯಾರಾದರೂ ಕಟ್ಟಲಿ, ಹೆಸರು ಮಾತ್ರ ನಿಮ್ಮ ಜಾನ್ ಪಡ್ತೀನಿ ನಂದು ಊಲಿತ್ತು. ಎಲ್ಲಿ ಹೋದ್ರಿ? ಕಾಣ್ತಾ ಇಲ್ಲ, ನೀವು ಯಾರು ಹೋದ್ರಾ? ಮುದ್ದು ಜಾಸ್ತಿ ದುಂಪು ಹಚ್ಚಿ ಪೆಟ್ಟು ಊರು ಅಂದಿಯೇ. ಅಯ್ಯೋ ಆರು ಜೀತು ಹೋಲ್ಪೋಯಾರ ಅಡ್ಡ ಉಂಟದು. ನೂರು ನಿಮಗೆ ನಾನು ಮಹಲ್ ಕಟ್ಟಿಸಲ್ಲ ಅಂತ ಜೀತು, ನಾನು ಇದ್ದೀನಿ ಕೊಲ್ಲಿ ಮೊಯ್ನೆ ಅಂತ ನೂರು. ನೂರು ನೋಡಿ, ನೂರು ಹಾರ್ಟ್ ಕೊಡ್ತಿದ್ದಾರೆ ಜೀತು. ಬಾರ್ಸೋಕದ ಲವ್ ಸ್ಟೋರಿ ಒಂದುಂಟು ಆರಡಿ ಅಣ್ಣ, ನಮ್ಮ ತೂಕವೇ. ಮಹಾಲ್ ಬೇಡ ಸದ್ಯಕ್ಕೆ, ಒಂದು ಸಬ್ ಮಾಡಿ ಈಗ ಅಂತ ಹೇಳ್ತಿದ್ದಾರೆ ನೂರು. ಅಲ್ಲೇ ಜಿತ್ತು ಸಬ್ ಮಲ್ಪ್ಲೆ ಮಾರ್ರೆ ಇರ್ನ ಫ್ರೆಂಡ್ ನೀರೇ ಬುರ್ದು ಕರಿ 2 ಇಂಚ. ಜೋರು ಓದಲೆ ನನ್ನ ಡ್ರೈವಿಂಗ್ ಡುಪ್ಪೆಯಾನ ಅಂದ. ಓಕೆ ಆರಡಿ ಅಣ್ಣ, ಜೋರು ಓದು ಕಾವ್ಯ. ಜೀತು ಬೆಲೆ ಜೀತು ಪಾತಿರ್ಲಿ ಅಲ್ಲೇ ಇರೇನು ಲೆಪ್ಪುನು ಬರ್ಸ ಬರಂದುಂಡತಿ ಆರಡಿ ಅಣ್ಣ, ದೂರ ಹೋಪು ನೀರು ಬರ್ಸೋಕು ಬಲೆ ಜೀತು ಅಲ್ಲಿರ್ನ ಫ್ರೆಂಡ್ ಲೆಪ್ಪುನು. ಕುಳ್ಳಿ ಮೋಹಿನಿ ಭಸ್ಮಾಸುರ ಚೂಡಾಮಣಿ ಅಂತ ಹೇಳ್ತಿದ್ದಾರೆ ನೂರು. ಅಜ್ಜಿ ಬೆಡಿ ನಿನ್ನ ಅಂತ ಹೇಳ್ತಿದ್ದಾರೆ ಜೀತು. ಏರೆಗೆ ಬನ್ನಿ ಜೀತು, ಎಂಕ್ ಬನ್ನಿ ಅರೆಗೆ ಬನ್ನಿಯ ಅಂದೆ. ಅಜ್ಜಿ ಬೆಡಿ ನಿನ್ನ ಬಂಡ ಏರೆಗೆ. ಅಪ್ಪ ದೇವ, ಮುದ್ದು ಹುಲಿ ದೇವತೆ ಅಂತ ಹೇಳ್ತಿದ್ದಾರೆ ನೂರು. ಎಂತ ದೇವತೆ ಮಾರ್ರೆ, ಹಿರೇಗ್ ಎಂಕ ಬನ್ನಿ ಎಂಕ ಕುಸ್ತ್ಯಾಂಡಿ ಇನಿ ಏರ್ಲ ಇಜ್ಜಿಗಲ ಬಲ್ಲ ಇಜ್ಜಿ ಲೈವ್ ಅಂತ ಕುಸ್ತ್ಯಾಂಡ್ ಮುಜೇ ಜನ ಒಟ್ಟು ಮೂಜ ತೈಡ್ ತುಂಬತ್ತು ಪೋಯರು ಲಾಸ್ಟ್ ನಿಕಲ ಏರು ಆರ್ಡಿ ಅಣ್ಣೆ ನೂರು ಈರು ಕುಸ್ತ್ಯಾಂಡ್. ನೂರು ಡಾರ್ಲಿಂಗ್ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಜೀತು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನೂರು. ಲೈಕ್ ಕೇಳಬೇಕಂತಿಲ್ಲ ನೂರು, ಯಾರು ಇಲ್ಲಲ್ಲ, ನೀವಿರುದು.
ಒಂದು ಆರ್ ಡಿ ಅಣ್ಣ, ನೀವು, ಜೀತು, ಇಷ್ಟೇ ಮಂದಿ. ಮದುವೆಗೆ ಲೆಪ್ಪರ ಪನ್ಲೆಸಿಸ್ ನೂರುಡ ಓಕೆ. ನೂರು ಮದುವೆಗೆ ಕರೀರಿ ಆಯಿತಾ ನಮ್ಮನ್ನು. ಇಲ್ಲಿ ಆರ್ ಡಿ ಅಣ್ಣ ನಾವೆಲ್ಲ ಇದ್ದೇವೆ. ನಿಮ್ಮದು ಮತ್ತು ಜೀತು ಇದ್ದು ಮದುವೆಗೆ ನಮ್ಮನ್ನು ಕರೀರಿ, ನಾವು ಬರ್ತೇವೆ ಆಯ್ತು. ಮುದ್ದು ಹುಲಿ ನಿಮ್ಮ ವಾಯ್ಸ್ ಯಾಕೆ ಅಷ್ಟು ಚೆನ್ನಾಗಿದೆ? ಯಪ್ಪ ದೇವರನ್ನೇ, ಎಂತ ಮಾರೆ, ನಂದು ಡಬ್ಬ ವಾಯ್ಸ್ ಅಂತ ಹೇಳ್ತಾರೆ, ನೀವು ಇಷ್ಟು ಚೆನ್ನಾಗಿದೆ ಅಂತ ಹೇಳ್ತೀರಾ, ಎಂತ ನೀವು? ಎಂಕಲ್ನ ರಿಜಿಸ್ಟರ್ ಮ್ಯಾರೇಜ್ ಅಂದ ಅಣ್ಣ. ಎಂಕ್ಲಿಗೆ ಪಾರ್ಟಿ ಕೊರಚ್ಚಾನಿಗೆ ಜೀತು ಮದುವೆನಾ? ಹೌದು ನೂರು, ನಿಮ್ಮದು ಮದುವೆ ಉಂಟಲ್ಲ, ಆಗ ಕರೀರಿ. ನಾವು ಒಂದು ಫ್ರೆಂಡ್ಸ್ ಅಲ್ವಾ ನಾವು ಕೂಡ. ಆರ್ ಡಿ ಅಣ್ಣ ಇದ್ದಾರೆ, ನಾನಿದ್ದೇನೆ, ಮತ್ತು ಇವರು ರವೀಂದ್ರಣ್ಣ ಕೂಡ ಬರ್ತಾರೆ. ನಮ್ಮನ್ನೆಲ್ಲ ಬಿಟ್ಟು ನೀವು ಹೇಗೆ ಮದುವೆ ಆಗ್ತೀರಾ? ಹೌದಾ? ಹೇಗೆ ಮದುವೆ ಆಗ್ತೀರಾ? ಅದು ತಪ್ಪಲ್ವಾ? ನಾವೆಲ್ಲ ನಿಮ್ಮ ಮದುವೆಯಲ್ಲಿ ಇರಲೇಬೇಕು. ದಾದದಿ ನಿನ್ನ ಪೋ ಗುಜ್ಜದೆ ಪೋಪುಜಿ ಜೀತು ಪೋಪುಜಿ ಎಲ್ಲ ಗಮ್ಮತ್ ಆಪುಣ ಎಂಕ ನಿಕ್ಲೆ ಮಂಗೆ ಅಲ್ಪಾರ ಲಾಯ್ಕ್ ಆಪುಣ. ಹುಡುಗರು ಮದುವೆ ಕೊಳ್ಳಿ ಮೋಹಿನಿ. ಹೌದು, ಯಾಕೆ ಹುಡುಗರು ಮದುವೆ ಆಗೋದಿಲ್ವಾ? ಆರ್ ಡಿ ಅಣ್ಣ ಇದ್ದೀರಾ? ಆರ್ ಡಿ ಅಣ್ಣ ನೋಡಿ ಅಂತೆ. ಹೌದು. ಅಯ್ಯೋ, ನಮ್ಮ ಹುಡುಗಿದ್ದಾಳೆ ಎಂತ ಕರಡಿಯ ಎಂತ ನೂರು? ಅದು ಅವರು ಇರ್ಲಿ ಹಾಗೇನೆ. ಇವರನ್ನು ಕೂಡ ಒಂದು ಸೇರಿಸಿ ಆಯ್ತಾ? ಬೇಜಾರಾಗಬೇಡಿ ನೂರು, ತಮಾಷೆ ಮಾಡಿದ್ದ ಅಂತ ಹೇಳ್ತಿದ್ದಾರೆ ಜೀತು. ಹೌದು ನೂರು, ಜೀತು ಉಂಟಲ್ಲ ತಮಾಷೆ ಮಾಡಿದ್ದು, ತಮಾಷೆಗೆ ಹೇಳಿದ್ದು. ಆಲ್ರೆಡಿ ಇದ್ದಾಳೆನಾ? ಓಕೆ ಓಕೆ, ನೀವು ಅವರನ್ನೇ ಮದುವೆ ಆಗಿ ಇವರು ನಿಮಗೆ ತಮಾಷೆ ಮಾಡಿದ್ದಾಯ್ತಾ? ಓಕೆ ಜೀತು ಅಣ್ಣ ಅಂತ ಹೇಳ್ತಿದ್ದಾರೆ ನೂರು. ಈ ಜನತೆ ಮೇರು ನೂರು ಬರಲಿದೆ ತೊಂದೋಡ ಅಂತ ಜೀತು ಏರ್ ಪಂಜರ್ಡ ಮೇರೆ ನೂರಿತ್ತ ಬಲ್ದೆ ತೊಂದೋಡ ಅಂತ ಅತ್ತೆ ಆರ್ಡಿ ಅಣ್ಣ. ಓ ನೂರು ಡಾರ್ಲಿಂಗ್ ಅಂತ ಹೇಳ್ತಿದ್ದಾರೆ ಜೀತು. ಬಲ್ಲ ಜೊತೆ ತಲೆನ ಬುಡ್ರಲ್ಲ ರೆಡಿ ಆದಿತ್ತು ಅಂದಿ. ಅವು ಏತು ವರ್ಷದ ಲವ್ ಪನೊಂದಿತ್ತು? 5 ವರ್ಷನಾ? ಏತ ವರ್ಷದ ಲವ್ಗೆ ಆರ್ ಡಿ ಅಣ್ಣ ಅವೇನು ಬುಡ್ದು ಮೇರ್ನ ಪಿರಡ್ದು ಬರುವೇರ? ಅತ್ತು ಮಾರ ಆಯನ ಲವರ್ ಇರೇನ ಲೈವ್ ತುಂಡ ಬೊಕ್ಕ ಬ್ರೇಕಪ್ ದಾಯಿಗೆ ಅಂಚ ಬ್ರೇಕಪ್ ಆಪುಜಿ ಈ ರಾಣಿಂದ ಗೊತ್ತಾವಾರೀಗ ಅವೇ ಮುದ್ದುಲಿ ಫೇಸ್ ಲೈವ್ ಮಾಡಿ ಒಂದು ದಿನ ಶುರು ಕಾಣ್ತದೆ. ನೂರು ನಿಮ್ಮ ಲವ್ ಎಷ್ಟು ಇಯರ್ಸ್ ಇದ್ದ ಅಂತ ಕೇಳ್ತಿದ್ದಾರೆ ಜೀತು. ವರ ಅವು ಕಟ್ಟಾದಿತ್ತು ನೀ ಜೀತು ವರಕನೆಲ್ಲ ಒಂದು ಲವ್ ಕಟ್ಟಾದಿತ್ತಂದ್ರೆ
ಕೂಡ ಅವೇನ ದಿಪ್ಪೋಡು ಅಲ್ವಾ ನೂರು. 4 ವರ್ಷದ್ದು, 4 ವರ್ಷದಂತೆ ನೋಡಿ. 4 ವರ್ಷನಾ? ಓ ಮೈ ಗಾಡ್, ಜೋಪಾನ್ ಅಂತ ಹೇಳ್ತಿದ್ದಾರೆ. ಅವರಿಗೆಲ್ಲ ಆಕ್ಲೆಗುಂಡತೆ ಲಡಯ ಒಂದೇ 4 ವರ್ಷದ 4 ವರ್ಷಡ್ 3 ಲವ್ ಆಂಡಕ್ಕೆ ಏನಂದಿಲ್ಲ ಆಲ್ಡಿ ಅಣ್ಣ. ಮುದ್ದುಲಿ ನಿಮ್ಮ ಮುಂದೆ ಹೇಳಿದೆ ತಾನೇ ನಾನು. ಅವರೇ? ಓಕೆ ಓಕೆ, ಗೊತ್ತಾಯ್ತು. ಅವರಲ್ಲ, ಅವರು ಇನ್ನು ಕೂಡ ನಿಮ್ಮ ಜೊತೆ ಇದ್ದಾರಾ ನೂರು? ಅವತ್ತೊಮ್ಮೆ ನಿಮ್ದೆಂಥದ ಫೈಟಿಂಗ್ ಎಲ್ಲ ಆಗಿತ್ತಲ್ಲ. ಅವಳಿಗೆ ನೋಯಿಸಬೇಡ ಬ್ರದರ್, ಇಲ್ಲ ಅಂದರೆ ನಿಮ್ಮ ಸಮಾಧಿ ಆದಿತ್ತು. ಇವಾಗ ಹುಡುಗಿಯರು ಜೋರು ಅಂತ ಹೇಳ್ತಿದ್ದಾರೆ. ನವೀನಣ್ಣ ಹಾಯ್ ಹಾಯ್, ಎಂಚೊಲ್ಲರ್ ನವೀನಣ್ಣ, ಲೈಕ್ ಕೊರಿಯ, ಥ್ಯಾಂಕ್ ಯು. ಇರ್ನ ಅಂದಾಜು ಉಪ್ಪರ ಬಲ್ಲಿ ಬಂದ ಅಂಚ ಹತ್ತಿ ಹಾಡಿ ಅಣ್ಣ ಇರ ಮಂಡೇರ್ನ. ನಂದು ಕತೆ ಕೇಳಿದರೆ 4 ವರ್ಷ ಬೇಕು, ನನ್ನ ಶುರು ಮಲ್ಪಿಡ್ತಲೆ ಜೀತು ಇರಕ್ಕೇನ್ರ ತಾಳ್ಮಂಡ ಪನ್ಪಿಡ್ತಲೆ ನೂರು. ನೂರು, ನಿಮ್ಮ ಕತೆ ಬೇಕಿದ್ರೆ ಇವರಿಗೆ ಹೇಳಿ. ಯಾರಿಗೆ ಗೊತ್ತಾ? ನಮ್ಮ ಜೀತು ಅವರಿಗೆ. ಜೀತು ಅವರು ಅದನ್ನೆಲ್ಲ ಕೇಳ್ತಾರೆ. ಹೇಳಿ ಡಾರ್ಲಿಂಗ್ ಅಂತ ಹೇಳ್ತಿದ್ದಾರೆ ಜೀತು. ನಾನು ಯಾರ ಮನಸ್ಸು ನೋಯಿಸಿಲ್ಲ ಅಂತ ಹೇಳ್ತಿದ್ದಾರೆ ನೂರ್ ಲಡ್ಡು ಅವರು. ನಿಮ್ಮ ಸ್ಟೋರಿ ಕೇಳೋಕೆ ರೆಡಿ ಇದ್ದಾರಂತೆ ನೋಡಿ. ಕತೆ ಒಂದೇ ಸಲ ನಾನು ಹೇಳುವುದಂತ ಹೇಳ್ತಿದ್ದಾರೆ ನೂರು. ಹುಡುಗಿಯರ ಮನಸ್ಸು ಮಗು ತರ ಅಂತ ಹೇಳ್ತಿದ್ದಾರೆ. ತರುವಂತೆ ತರುವತ್ತು ಭೂತ ಏ ಕುರ ಲಕ್ಕ ಪೋ ಲಕ್ಕೆನ ಈ ಹೊಲ್ತು ಬರ್ತೀನಿ ಪ. ನೋಡಿ ನೂರು, ನಿಮಗೆ ಪಾಠ ಹೇಳಿಕೊಡ್ತಿದ್ದಾರೆ ಜೀತು ಅವರು. ಅವರ ಪಾಠ ಕೇಳಿ ಆಯಿತಾ? ಮಗು ಥರ ಅಲ್ಲ, ಭೂತ ಥರದ್ದು. ನೀವು ಅವರಿಗೆ ಹಾಗೆ ಹೇಳಿದ್ರೆ ಉಂಟಲ್ಲ, ನಿಮ್ಮನ್ನು ಕೊಲೆ ಮಾಡಿ ಬಿಡ್ತಾರೆ ನೋಡಿ ನೂರು. ಹಾಗೆಲ್ಲ ಹೇಳ್ಬೇಡಿ ಆಯಿತಾ? ಪ್ರೀತಿ ಅಕ್ಕ ಹಾಯ್ ಹಾಯ್, ಎಂಚೊಲ್ಲರ್ ಹಾಯ್ JRN ಬ್ರೋ ಅಂತ ಪ್ರೀತಿ ಅಕ್ಕ. ಹಾಯ್ ಲಡ್ಡು ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಕೊಲೆನಾ? ಹೌದು, ಮತ್ತೆ ಕೊಲೆ ಅಲ್ವಾ, ಕೊಲೆ ಮಾಡ್ತಾರೆ. ಹಾಯ್ ಪ್ರೀತಿ ಸಿಸ್ ಅಂತ ಜೀತು. ಪ್ರೀತಿ ಅಕ್ಕ ಹಾಯ್ ಅಂತ ನೂರು. ಆರ್ಡಿ ಅಣ್ಣ ಉಲ್ಲರ, ಆರ್ಡಿ ಅಣ್ಣ ಇರು ಡ್ರೈವಿಂಗ್ ಉಲ್ಲಾರತ್ತ. ಓಕೆ ಓಕೆ. ಪ್ರೀತಿ ಅಕ್ಕ ಚಾಂಡಿ. ಪ್ರೀತಿ ಅಕ್ಕ ಎನ್ನ ನೀವು ಲವ್ವರ್ ತಿಕ್ಕೇರು ಮನಂದಿಲ್ಲೇರು ಜೀತು. ಪ್ರೀತಿ ಅಕ್ಕ ತುಲೆ ಉಲ್ಲರ. ಶೀತಡ್ ಮಂಡ ಎಂಚಿನ ಶೀತಡ್ ಮಂಡಿತ ಸ್ಟೇಷನ್ ಬಂದ ಅಂದ ಮುದ್ದೂಲಿ ಅಂತ ಹೇಳ್ತಿದ್ದಾರೆ ನೂರು. ಉಲ್ಲೇಸಿಸ್ ಪನೊಂದುಲ್ಲೇರು ಆರ್ಡಿ ಅಣ್ಣೆ ಏರ್ JRN ಪನೊಂದುಲ್ಲೇರು. ಅಲೆ ಮೂಲಿಯೇ ಪ್ರೀತಿ ಅಕ್ಕ. ಆರ್ಡಿ ಹಾಯ್ ಪನೊಂದುಲ್ಲೇರು ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ಚಾಂಡಿ. ಪ್ರೀತಿ ಅಕ್ಕನ ಲೈವ್ ಇಜ್ಜಿತ್ತೆ ದಾನೆ. ಪ್ರೀತಿ ಅಕ್ಕ ಲೈವ್ ಇಜ್ಜಿ. ಪ್ರೀತಿ ಅಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ನೂರು. ಚಾಂಡ್ ಅಂದೆ ದಾದೆ ತಿಂಡಿ. ಪ್ರೀತಿ ಸಿಸ್ ಸಪೋರ್ಟ್ ಐಡಿಯಾ ಆಗೇನೊಂದಿಲ್ಲ ರಾಡಿ ನಂದು ಅವು ಈ ಕುಳ್ಳಿಡ ಕೇಳಲೆ ಬನ್ನೊಂದಿಲ್ಲ ಜೀತು. ಅಲೆ ಮೂಲಿ ಪ್ರೀತಿ ಅಕ್ಕ. ಅರೆ ಅಕ್ಲೇನು ಫ್ರೆಂಡ್ ಮಲ್ತೀನಿ ನೂರುಲ್ಲ ಜೀತುಲ್ಲ ಮಂಡೇ ಲೈವ್ ಮಲ್ಪೆ. ಓಕೆ ಪ್ರೀತಿ ಅಕ್ಕ. ಜೀತು ಕೊಂಚ ಫ್ರೆಂಡ್ ಮಲ್ತು ಕೊರ್ನಿ ನಾನು
ಅಕಲ್ನ ಬೊಕ್ಕ ಲವ್ ಸ್ಟೋರಿ ಸ್ಟಾರ್ಟ್ ಆಂಡಿ. ಮುದ್ದುಲಿ ನೀವು ಯಾವಾಗ ಮದುವೆ ಇದೆ ನಿಮ್ಮದು? ನಂದು ಮದುವೆ ಆಗುವಾಗ ಹೇಳ್ತೇನೆ ಆಯ್ತಾ ನೋಡು. ಪ್ರೀತಿಸಿ ಹಾಯ್ ಅಂತ ಆರ್ಡಿ ಅಣ್ಣ. ದೊಡ್ಡ ಗಿಫ್ಟ್ ಎಲ್ಲ ಕೊಡಬೇಕು ನನ್ನ ಮದುವೆಗೆ. ನಿಮ್ಮ ಮದುವೆಗೆ ಕರಿತೀರಾ? ಹಾಂ ಕರಿತೇನೆ. ಅದಕ್ಕಿಂತ ಮೊದಲು ನಿಮ್ಮ ಮದುವೆ ಉಂಟಲ್ಲ. ವಾಯ್ಸ್ ಇಜ್ಜಿ ಮುದ್ದು ಇತ್ತೆ ವಿಡಿಯೋ ಪಾಡಿಯ ತೂಲೆ ಅವು ಬರ್ತ್ಡೇ ಬರ್ಪಿನ ವಿಡಿಯೋ ವಾಯ್ಸ್ ಇಪ್ಪಂದೇನಿ ಪಾಡಿ ಅಂದ. ಓಹೋ ಗಿಫ್ಟ್ ಏನು ಬೇಕು ಮುದ್ದು ರೀ? ಅದು ನೀವು ಕೇಳಲಿಕ್ಕಿಲ್ಲ, ಏನು ಬೇಕಾದರೂ ಕೊಡ್ಬೋದು. ಅದೆಲ್ಲ ಕೇಳಲಿಕ್ಕೆ ಉಂಟಾ ಗಿಫ್ಟ್ ಏನು ಬೇಕಂತ? ಹ್ಯಾಪಿ ಬರ್ತ್ಡೇ ಮುದ್ದು ಅಂತ ಹೇಳ್ತಿದ್ದಾರೆ ಜೀತು. ಈರ ನಾನೊಂದು 10 ಸಾರಿ ಹ್ಯಾಪಿ ಬರ್ಡೇ ಬಂದು ಬರ್ತ್ಡೇ ಆಚರಣೆ ಮಾಡ್ತಾರೆ. ಅಯ್ಯೋ ಮುದ್ದುಲಿ ನಾನು ಇನ್ನೂ 6 ವರ್ಷ ಮದುವೆ ಆಗಲ್ಲ. ಜೀತು ತೂಲೆಗೆ 5 ವರ್ಷ ಮದುವೆ ಅಪ್ಪಜೇರಿಗೆ ಅಂಚಂಡ ಎಂಚೆಪ್ಪ ಮಂಡೆ ಲೈವ್ಗೆ ಬರ್ತದ್ದು ಪೂರ ಎನ್ನ ಬರ್ತ್ಡೇದ ಅದಕ್ಕೆ ಕೊಡು ಗಿಫ್ಟ್ ಕೊರಲೆ ಎಲ್ಲಂಚು ಬಂದಿಲ್ಲೇರು ಪ್ರೀತಿ ಅಕ್ಕ. ಡೈಮಂಡ್ ಕೊಡಿ 100 ಬ್ರೋ ಅಂತ ಹೇಳ್ತಿದ್ದಾರೆ ಆರ್ಡಿ ಅಣ್ಣ. ಇನಿಯ ಬರ್ತ್ಡೇ ನಾ ಮುದ್ದು ಅವು ಮೇರ್ನ ಜೀತುನೆಲ್ಲ ಕೊಡು ಇನಿ ಬರ್ತ್ಡೇ ಪ್ರೀತಿ ಅಕ್ಕ. 100 ಬನ್ನಿ ಪಾರ್ಕಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ ಜೀತು. ಮುದ್ದುಲಿ ದೊಡ್ಡ ಡೈಮಂಡ್ ಬೇಕು ಏನಂತ ಕೇಳ್ತಿದ್ದಾರೆ. ಬೇಡ ಡೈಮಂಡ್ ಎಲ್ಲ ಬೇಡ. ಅದು ಇವರಿಗೆ ಕೊಡಿ, ಜೀತು ಅವರಿಗೆ ಕೊಡಿ ಆಯ್ತಾ 100. ನಿಮ್ಮ ಫ್ರೆಂಡಿಗೆ ಕೊಡಿ, ನಿಮ್ಮ ಫ್ರೆಂಡ್ ಒಳ್ಳೆಯವರಲ್ವಾ. ಪ್ರೀತಿ ಅಕ್ಕ ದಾದೆ ಕಜಿಪ್ಪಿಯೇ ಪ್ರೀತಿ ಅಕ್ಕ ಕಜಿಪ್ ದಾದೆ ಭಯ್ಯ ಕಜಿಪ್ ದಾದ ಮಾಡ್ತಾರೆ. ನನಗೆ ಕೊಡು ಡಾರ್ಲಿಂಗ್ ಅಂತ ಹೇಳ್ತಿದ್ದಾರೆ ಜೀತು. ಗಿಫ್ಟ್ ಉಂಡ ತಾಯಿಕ್ಕ ಪನ್ನಿ ಮುದ್ದು ಕೊರಡು 3-4 ಕೊರಂಡಯ್ಯ ಅಂದೆ. ಓಕೆ ಪ್ರೀತಿ ಅಕ್ಕ. ಯಾನು ಪೂರ ಕೊರ್ದು ಖಾಲಿ ಅಂದ ಅವು ಎಂಚೆಯೇ ಪ್ರೀತಿ ಅಕ್ಕ ಹಿಂಗೆ ಬೊಕ್ಕ ಇನ್ಸ್ಟಾಡ್ ಬಂದ್ಲೆ ನಿಮಗೆ ಇಲ್ಲ, ನಿಮಗೆ ಎಂತನೂ ಇಲ್ಲ ಅಂತ ಹೇಳ್ತಿದ್ದಾರೆ 100. ಕಜುಪು ಪನ್ನಗ ನೆನಪಾಂಡು ಮೀನು ಮಲ್ಪರ ಉಂಡು ನೆನಪಿಜ್ಜಿ ಅವು ಯಾನು ನೆನಪು ಮಾಡ್ತಾನ 100 ಮುದ್ದು ಅಂತ ಜೀತು. ನೂರುಗಿನ ಟೆನ್ಷನ್ ನಿಮಗೆ ರೊಟ್ಟಿ ಪಲ್ಯ ಉಂಟು ಅಂತ ಹೇಳ್ತಿದ್ದಾರೆ 100. ರೊಟ್ಟಿ ಪಲ್ಯ ಕೊಡ್ತೀರಾ ಅವರಿಗೆ? ಮೋನ ಐನಕ್ಲೆ ಮಾತ್ರ ಗೊತ್ತಜ ಅವತ್ತಿ ಪ್ರೀತಿ ಅಕ್ಕ ಅವು ಎಂಚ ಕೊರ್ಪು ನಿಂದು ಮುದ್ದುಲಿ ಅಂತ ಹೇಳ್ತಿದ್ದಾರೆ. ಬಾಯಿ ಈರಿತ್ತಾರೆ ಜಿತೇಶ್ ಬ್ರದರ್ ನೀರಿತ್ತಾರ ಹೈಡ್ ದಾದ ಮಲ್ದೊಂದಿತ್ತು 100 ನಗ್ತಿದ್ದಾರೆ. ಯಾಕೆ 100 ಅಂತ ಜೀತು. ಯಾನ್ನ ವಿಡಿಯೋ ಇನಿ ಫಸ್ಟ್ ಟೈಮು ಫೇಸ್ ಪಾತಿರ್ರಿ ಒಂತ ಜಾಸ್ತಿ ಪಾತಿರಿ ಅಂದ ಕರ್ಮ ಅಂದ ತೂ ಒಡೆಂಕ್ ಬಕ್ಕ ತೂ ಪ್ಯಾನ್ ಇತ್ತ ಈರ ಹೈಟ್ ದಾದ ಮಲ್ತೊಂದಿತ್ತ ನೀ ಪಾತಿರದ ನೀರೇ ಪ್ರೀತಿ ಅಕ್ಕ ಅಂತ 100 ಅಂತ ಹೇಳ್ತಿದ್ದಾರೆ. ಏರ್ಪುರ ಉಲ್ಲೇರ್ಪ ಅಂದು ತೂ ಒಂದು ಕುಲ್ದಿನಿ ಅಂದ ಇಪ್ಪುನಲೆ ಮುಕ್ಕಲಲೆ ಆರ್ಡಿ ಅಣ್ಣೆ ಜೀತು 100 ಪ್ರೀತಿ ಅಕ್ಕ ಈರುಲ್ಲರು ಇತೆ ಜನ. ಕನ್ನಡ ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ 100. ಎಂಚಿನ ಪಾತೆರ್ನು ತುಳು ಪಾತೆರ್ನು
లైక్ థ్యాంక్ యూ ప్రీతి అక్క. అట్లన పూర గుర్త ఇజ్జి ఇంక పనందులేరు ఎన్న గుర్త ఇజ్జా జితేష్ ఎన్న గుర్త ఇಜ್ಜಿರೆಗು ಯಾನ್ ಇಜ್ಜಿ ಪನಂದಿಲ್ಲೇರು ಜೀತು ಬೊಕೇರ್ ನೈನ ಈರ ಮಂಡೆ ನೈನ ಮುದ್ದು ವೈರಲ್ ಪೋಂಡ పోతుండే ప్రీతి అక్క. ಹೌದು ಅದೇ ಗೊತ್ತುಂಡಿ ಗ್ರೀನ್ ಸ್ಕ್ರೀನ್ ಲೈವ್ ಮಲ್ತಂಡ ವೈರಲ್ ಇಪ್ಪೇದುಂಡು ಅವು ಬೊಕ್ಕ ಇಂಚಿನ ಪ್ರಾಬ್ಲಮ್ ಉಂಡು ಪಂಡೇರತ್ತ ಐಕೆ ನಾ ಲೈವ್ದ ಒಂದಕ್ಕೆ ಪೋಯಿಜ್ಜಿ ಎಂಚಿನ ಕನ್ನಡ ಪಾತೆರ್ಲೆ ಪನಂದಲ್ಲೇರ್ನೂರು ಮೋನೋಗು ಪ್ರಾಬ್ಲಮ್ ಆಪುಂಡ್ಗೆ ಐಟು ಪನ್ಪೆರ ಅಂದುಗೆ ಈರು ಅಕಂಡ ಪಾತೆರೊಂದುಲ್ಲರತ ಐಕ್ ಡಿಸ್ಟರ್ಬ್ ಮಲ್ಪುಂಡು ಬೊಡ್ಚಿ ಪಂದು ಮನಿ ಪಂದೆ ಕುಲ್ಲಿನಿ ಅಂಚಪುರ ಇಜ್ಜಿ ಜಿತೇಶ್ ಬ್ರದರ್ ಯಾನ್ ಎರಡಲ ಮಾತಾಡಲ ಪಾತೆರ್ವೆ ಹಾಂ ಹಾಯ್ ಪನ್ನೊಂದುಲ್ಲೇರು ಜೀತು ಜೀತು ಪಂದೆ ಬೊಕ ನೂರು ಎನ್ನ ಲೈವ್ಗೂ ಬೈದಿನ ಇಜ್ಜಿ ನೂರು ನೋಡಿ ಪ್ರೀತಿ ಅಕ್ಕನ ಲೈವ್ ಉಂಟಾಯ್ತಾ ಅವರ ಲೈವ್ಗೂ ಕೂಡ ಸಪೋರ್ಟ್ ಮಾಡಿ. ಹಾಯ್ ಜಿತೇಶ್ ಬ್ರದರ್ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ಓಕೆ ಆನ್ ಓಕೆ ಅಂತ ಹೇಳ್ತಿದ್ದಾರೆ. ಜೀತು ಮತ್ತೆ ಏನು ಸಮಾಚಾರ, ಏನು ತಿಂದ್ರಿ? ಜಿತೇಶ್ ಬ್ರದರ್ ಚಾಕ್ ದಾದೆ ತಿಂಡಿ, ಪ್ರೀತಿ ಅಕ್ಕ ದಾದೆ ತಿಂಡಿ. ನೂರು ನಿಮ್ಗೆ ಎಂತ ತಿಂಡಿ? ಮುದ್ದೂಲಿ ಎಂತ ಯೋಚನೆ ಮಾಡಿದ್ದೇನೆ ಏರ್ ಪ್ರೀತಿಸಿಸ್ತಾವು ಪನಂದಲ್ಲೇರು ಜಿತೇಶ್ ಬ್ರದರ್ ಲೈಕ್ ಡನ್ ಥ್ಯಾಂಕ್ ಯು ಪ್ರೀತಿ ಅಕ್ಕ. ಇವ ಮೇರೆ ಪ್ರೀತಿ ಅಕ್ಕ ಮೇರೆ ಪ್ರೀತಿ ಅಕ್ಕ ಅಲ್ಲೇ ತಿರ್ತುಲ್ಲೇರ್ತುಲೆ ಆರ್ ಪ್ರೀತಿ ಅಕ್ಕ ಜೀತು ಉಲ್ಲರಾ ಹೋಯರಾ ಯಾನು ಪ್ರೀತಿ ಜಿತೇಶ್ ಬ್ರೋ ಪನಂದಲ್ಲೇರು ಪ್ರೀತಿ ಅಕ್ಕ. ಬನ್ನಿ ಬನ್ನಿ ಗಾಯ್ಸ್ ಕಮೆಂಟ್ ಹಾಕಿ. ತಿಂಡಿ ನಿಮ್ಮ ಮನೆಗೆ ಬರಬೇಕು ಮುದ್ದೂಲಿ ಮೀನು ತಿನ್ನೋಕ್ಕೆ. ಮೀನು ತಿಂಡಿಯ ಮಾರ್ರೆ ನೂರು ಎಂತ ನೀವು ಉಲ್ಲರ ಓಕೆ ಓಕೆ ಪಾತೆರ್ಲೆ ಇದ್ದಿತ್ತು ಬರ್ಸ ನಲ್ಲ ಬುಡ್ಜಾತೆ ಭಾರಿ ಬರ್ಸತೀನಿ ಎಂಕ್ ಮೆಸೇಜ್ ಮಾಡ್ತೀನಿ ಬೇತೆ ಪ್ರೀತಿ ಮಾರ್ರೆ ಅವು ಉಂದಿ ಜಿತೇಶ್ ಬ್ರದರ್ ಅನ್ನ ಸಪೋರ್ಟ್ ಐಡಿ ಒಂಜಿ ಸಪೋರ್ಟ್ ಐಡಿ ಅವು ಜೇರನ್ ಬರ್ಸ ಉಂಟಾ ಅಂತ ಪ್ರೀತಿ ಅಕ್ಕ. ಒಂದು ದಿನ ಆದರೂ ಬಂಗುಡೆ ಮೀನು ಇಲ್ಲ ಅಂತ ಹೇಳ್ತಿದ್ದಾರೆ ನೂರು. ಆರ್ ಡಿ ಅಣ್ಣ ಇದ್ದೇನೆ ಅಂತ ಹೇಳ್ತಿದ್ದಾರೆ. ಒಂದೇ ಪ್ರೀತಿ ಮರ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಹೈಡಲ್ಲಿದ್ದವರು ಬಂದು ಕಮೆಂಟ್ ಹಾಕಿ, ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಆರ್ ಡಿ ಆಯಿ ಚಾಂಡ್ ಹಾಕಿ ಅನ್ನೋದಿಲ್ಲ ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ನೀವು ಬಂಗುಡೆ ಮೀನು ಮಾಡಲ್ಲ ಏನು ಅಂತ ಕೇಳ್ತಿದ್ದಾರೆ ನೂರು. ಹುಳ್ಳಿ ಮೋಹಿನಿ ಜಂಪ್ ಆದ್ರು ಇಲ್ಲ ಇದ್ದೇನಲ್ಲ ಚಾನ್ಸ್ ಸಿರ್ನಾಡ ಎನ್ನಲಾಂಡಿ ದಾದವ ಎಂಕ ಅರ್ಥನ ಪುಜಿ ಏತ್ ಪ್ರೀತಿ ಉಲ್ಲೇರ ಪನಂದುಲ್ಲೇರು ಇದ್ದೀರಾ? ಇದ್ದೇನೆ. ಜೀತು ಮಾತಾಡಿ ಜೀತು ಎಲ್ಲಿ ಹೋದ್ರಿ? ನೂರು ಹೌದು ಮಾರ್ರೆ ಬಂಗುಡೆ ಮೀನು ಮಾಡಲಿಕ್ಕೆ ಇದೆ ನೆನಪೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬ್ಲೂ ನಾಪತ್ತೆ ನಂದು ಬ್ಲೂ ಇದೆ ನಿಮಗೆ ನೂರು ಬ್ಲೂ ಇದೆ ಎಲ್ರಿಗೂ. ಬೇಗ ಮಾಡಿಕೊಡಿ ಪ್ರೀತಿ ಅಕ್ಕ ಅಂತ ನೂರು. ಎಂಕ್ ಬೊರ್ಚು ಬನಂದುಲ್ಲೆ ಜಿತೇಶ್ ಬ್ರದರ್. ಒಂದು ಪ್ರೀತಿ ಅವತಾರ 2 ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಬರ್ಸ ಬಾರಿ ಮಾರ ಯಾನು ಇಲ್ಲ ಗೆಂಚ ಗೋಪುನು ಇಲ್ಲ ಗೋಪುನೇ ಬಾರಿ ಮಲ್ಲ ಸಮಸ್ಯೆ.
ವರ್ಷ ಉಂಡು ಮುದ್ದುಲಿ ಅಂದು ಇದು ಗಾಳಿ ಇರುವ ಇದು ಗಿಳಿ ಇರುವ ಪ್ರೀತಿ. ಓ ನಿಮ್ಮ ಕಡೆ ಓ ಈರ ರಡ್ಡ್ ಅವತಾರ ಉಡಲಾರ ಆಕೆ ನಮ್ಮಲ್ಲಿ ನಿಮ್ಮ ಕಡೆ ಯಾವ ಬಾ ದೇವರನ್ನೇ ಉಲ್ಲರ ಉಲ್ಲಜಿತ್ತು ಗಾಳಿನ ಹಾ ಗಾಳಿಡ್ ಪೋಯರ ಇಜ್ಜಿ ಬರ್ಸ ಬರೋದುಂಡು ಪ್ರೀತಿನ ಊರು ಒಲಿಯಕ್ಕೆ ನಂದುಳ್ಳೂರು ಬಾರಿ ಬರ್ಸ ಗಾಳಿ ದಾದ ಮುದ್ದು ಗಾಳಿ ಗಿಳಿ 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 ಹೂ ಬನಂದಲ್ಲೇರು ಉಡುಪಿ ಬನಂದಲ್ಲೇರು ಪ್ರೀತಿ ಅಕ್ಕ. ಅಯ್ಯೋ ಮುದ್ದೋಲಿ ಬಾರಿ ಮಳೆ ಮಳೆ ತೋರಿ ಮಳೆ ಏರ್ ಕಲ್ಕೊಚ್ಚಿ ಕೇನಂಡು ಬನಂದಲ್ಲೇ ಪ್ರೀತಿ ಅಕ್ಕ. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ನೂರು. ಉಡುಪಿದ ಒಲ್ಪ ಪ್ರೀತಿ ಅಕ್ಕ ಬನಂದಲ್ಲೇ ಜಿತೇಶ್ ವಾಯ್ಸ್ ಚೇಂಜ್ ಆಂಡ್ ಮುದ್ದೂಲಿ ಇಜ್ಜತೆ ವಾಯ್ಸ್ ಇತ್ಲಕನೆಂದು ಅಲ್ಲನ ಫೇಸ್ ತೂಲೆ ಜೀತು ತೊಲೆ ಇರ ಮಂಡೆ ಕೊರ್ತ ಎಲ್ಲ ಇಲ್ಲಡುಲ್ಲಾರ ಇಜ್ಜೆ ಪ್ರೀತಿ ಅಕ್ಕ ಬೇಲೆದಲ್ಪಲ್ಲ ಹೈಡುಲ್ಲ ಪನಂದುಲ್ಲೇರ ಆರ್ಡಿ ಅಣ್ಣೆ. ಅಯ್ಯೋ ಮಳೆ ತೋರಿಸಿ ಮುದ್ದೂಲಿ ಮಳೆ ತೋರಿಸಿದಲ್ಲ ಉಡುಪಿಡೆ ಅಲ್ಪನೆ ಅವೇನು ಪನ ಇಜ್ಜು ಪನಂದುಲ್ಲೇರು ಹಾಂ ಜೀತು ಈ ರವೆ ನಂಗೆ ನಂಬೋಚು ಅವೇ ಟೇಸ್ಟ್ ತೋಜಾವುಜಿ ಇರು ಭಾರಿ ಸರಲ್ಲ ಇರತ್ತೆ ಕುತ್ಕಲೆಕ್ಕ ಮಲ್ಕೊಂಡು. ಮಳೆ ತೋರಿಸಿ ಮುದ್ದೋಳಿ ಮಳೆ ಹೋಯ್ತಲ್ಲ ಇನ್ನೆಂತ ಮಳೆ ತೋರಿಸುದು ಮಳೆ ಓಡಿ ಹೋಯ್ತು. ಓಕೆ ಪನೊಚ್ಚಿ ಮಲ್ಲ ಕುಂಬುಡ ಇರ್ನ ಪನೊಂದು ಜಿತೇಶ್ ಬ್ರದರ್ ನೂರು ಎಂತ ನಿದ್ದೆ ಬರ್ತದಾ ಜೇರನ್ ಕುತ್ತಿಗೆ ಅಂದಿ ದಾದದೆ ದಾಲ ಇದ್ದಿದ್ದಿತ್ತು ಅವು ನೂರು ಹೇಳಿ ನೂರು ಎಂತ ನೀವು ಕೈ ಎತ್ತಿದ್ದೀರಾ ಗುದ್ದುತ್ತಿದ್ದೀರಾ ಯಾರಿಗೆ ಗುದ್ದುದು ಕೂ ಅಂತ ಹೇಳ್ತಿದ್ದಾರೆ ಜೇತು ಕೇನು ಜೇರ್ನ ಕೆಬಿಕದಾದನಿಗೆ. ಅಯ್ಯ ಜಿತೇಶ್ ದಾದೆ ಕುಂಬುಡ ಕಜಿಪ್ಪು ಇಜ್ಜಿಗೆ ಈ ರಂಜು ಅನ್ನೊಂದುಲ್ಲೆ ಅಂದಿ ಇರ ಮೀನುಂಡಕ್ಕ ಮೀನನ್ನು ರಪ್ಪ ಕಜಿಪ್ ಮಲ್ಪಲೆ ನೂರು ಐ ಲವ್ ಯು ಅಂತ ಹೇಳ್ತಿದ್ದಾರೆ ಜೀತು. ನಿಮಗೆ ಮುದ್ದೂಲಿ ಮಳೆ ತೋರಿಸ್ತಾ ಇಲ್ಲ ಅದಕ್ಕೆ ಮಳೆ ಹೋಯ್ತು ನೂರು ಮಳೆ ಬಂದು ಹೋಯ್ತು. ಹೈಡಲ್ಲಿದ್ದವ್ರು ಲೈಕ್ ಕೊಡಿ ಆಯ್ತಾ ಹಾಗೆ ಕಮೆಂಟ್ ಮಾಡಿ. ಐ ಹೇಟ್ ಯುನಾ ಜೀತು ತುಲೆ ಒಂದು ವರ್ಡ್ ಇರೋದು ಹೇಟ್ ಯುಗೆ ಈರ್ ಪುದರ್ ಪಂಜೆರಡು ಆತೆ ಪೋಂಡು ಬನಂದಿಲ್ಲ ಜಿತೇಶ್ ಬ್ರದರ್ ನೂರು ಜೀತು ಇದು ನಿಮಗೆ ಬೇಕಿತ್ತಾ ಎಬೆ ಬೆಚ್ಚ ಐನಿ ಜನ ಬನಂದಿಲ್ಲ ಪ್ರೀತಿ ಅಕ್ಕ. ಬನ್ನಿ ಬನ್ನಿ ಗೈಸ್ ಕಮೆಂಟ್ ಹಾಕಿ. ಐ ಹೇಟ್ ಯು ಹೇಳಿದ್ರೆ ಲವ್ ಇದೆ ಅಂತ ಅರ್ಥ ಹೌದಾ ಜೀತು ಗೊತ್ತೇ ಇಜ್ಜಿ. ಲೈಕ್ ಡನ್ ಮುದ್ದು ಯಾನ್ ಬರ್ಪೆ ಬಿದಾಣ್ಣ ಜಿತೇಶ್ ಬ್ರದರ್ ಉಂತಲೇ ದೂರ ಪೋಪು ನೀರು ಈರ್ನ ಓಲು ಊರುಕೇನಂದುಲ್ಲ ಪ್ರೀತಿ ಅಕ್ಕ. ಮುದ್ದು ಹುಲಿ ನೋಡಿ ಪ್ರೀತಿ ಜಾಸ್ತಿ ಇದೆ ಅಂತೆ ನಿಮಗೆ ಜೀತು ಅವರ ಮೇಲೆ ಪ್ರೀತಿ ಇದೆ ಅಂತೆ ಅದಕ್ಕೆ ನೀವು ಐ ಹೇಟ್ ಯು ಅಂತ ಹೇಳಿದ್ದು ಅಲ್ವಾ. ನೂರವರಿಗೆ ಎಂಥದೋ ಆಯಿತು ಹಾರ್ಟ್ ಕೊಡ್ತಿದ್ದಾರೆ ಜೀತು. ಜೇರನ್ಗೂ ಎಂಥವ ಚಳಿಗೆ ಮಂಡೆ ಪೆಟ್ಟಾಯ್ತು ಅಂತ ಕೇಳ್ತಿದ್ದಾರೆ ಪ್ರೀತಿ ಅಕ್ಕ.
ಯಾನ್ ದಾಯಪ್ಪ ನೋಡು ಪನ್ ಪೂಜಿ ಅಲ್ಲ ಒಂದೊಂದು ಜಿತೇಶ್ ಬ್ರದರ್ ಪ್ರೀತಿ ಅಕ್ಕ ಅಂತ ಮೇಲೆ ನೋಡ್ತಿದ್ದಾರೆ ನೂರು ಮಲ್ಲ ಜನ ಅಂಡ ಇರೆಗಾಂಡು ಕೋಲೆ ಪನೊಂದುಲ್ಲೆ ಜಿತೇಶ್ ಬ್ರದರ್ ಪನೊರ್ಚಿ ಮಲ್ಲ ಶೋ ಪನೊಂದುಲ್ಲೆ ಪ್ರೀತಿ ಅಕ್ಕ ನೂರು ಬರೀಲಿಕ್ಕೆ ಉಟ್ಕೊಂಡು ನೋಡಿ ಜೀತು ಲವ್ ಲೆಟ್ರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನೂರವರು ಮುದ್ದೂಲಿ ಕನ್ನಡ ಮಾತಾಡಿ ಮತ್ತೆ ಎಂತ ನಾನು ತಮಿಳ್ ಮಾತಾಡ್ತಿರ್ಲಿ ಎಂಕ್ ಮೀನ್ ಮಲ್ಪರುಂಡು ಬನ್ನೊಂದುಲ್ಲೆ ಪ್ರೀತಿ ಅಕ್ಕ ಪ್ರೀತಿ ಅಕ್ಕನಿಗೆ ಮೀನು ಮಾಡ್ಲಿಕ್ಕೆ ಉಂಟಂತೆ ಮುದ್ದೂಲಿ ಅಂತ ಹೇಳ್ತಿದ್ದಾರೆ ನೂರು ಮುದ್ದು ಎಂಕ್ ಮಲ್ಪೆ ಪೋರ ಉಂಡಿತ್ತೆ ಅಂದ ಓಕೆ ಜಿತೇಶ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಇದು ಕೊಟ್ಟೆನಲ್ಲ ಇವು ಸಪೋರ್ಟ್ ಮಾಡ್ತಾರೆ ದೆವ್ವ ಉಂಟಾ ಯಾನ್ ಬರೋಡ ಮುಳ್ಳು ದೆಪ್ಪರ ಪನಂದಲ್ಲೇರ ಜೀತು ಅಲೆ ಪ್ರೀತಕ್ಕ ಮುಳ್ಳು ದೆಪ್ಪರ ಬರೋಡಗೆ ನೂರು ಎಂತವ ಇದು ಲವ್ ಸ್ಟೋರಿ ನೀವು ಆಣ ಲವ್ ಮಾಡೋದ ಅಂತ ಕೇಳ್ತೀನಿ ಮೀನ್ ಕನ್ನರ ಪೂಪುನೆ ಅಂದೆ ಇತ್ತೆ ಮೀನ್ ತಿಕ್ಕೊಂಡೆ ಜಿತೇಶ್ ಬ್ರದರ್ ಜೇರನ್ ಬಲೆ ಪನಂದುಲ್ಲ ಇರ್ತಿತ್ತು ಅಕ್ಕ ಆರ್ಡಿ ಅಣ್ಣ ಐಡಲ್ಲಿದ್ದಾರೆ ಬಿಟ್ಟು ಐಡಲ್ಲಿರ್ಲಿ ಬನ್ನಿ ಗೈಸ್ ಕಮೆಂಟ್ ಹಾಕಿ ಪ್ರೀತಿನ ಜೀವೋಡು ಮುಳ್ಳು ಉಂಡಾಕೆ ನಂದುಲ್ಲೇರು ಅಂಜಿತೆ ಉಲ್ಲೆ ಮನಂದುಲ್ಲೆ ಆಲ್ಡೆನೆ ಗೊತ್ತಾಂಡು ಪ್ರೀತಿ ಅಕ್ಕ ಮುದ್ದೂಲಿ ಮಂಡೆಗೆ 4 ಕೊಡಿ ಹೇಳ್ತೀನಿ ನಾನು ಅಂತ ಹೇಳ್ತಿದ್ದಾರೆ ಪೋಲೆ ಬೊಲ್ಲುಡು ಪೋಡ್ಚಿ ಬಂದಿಲ್ಲ ಪ್ರೀತಿ ಅಕ್ಕ ಜೀತು ತೆಲ್ತೊಂದಿಲ್ಲೇರು ನೂರು ಎಂತ ಮಾರೆ ಮೇಲೆ ನೋಡಿದು ಓಕೆ ಬಾಯ್ ಅಂತ ಜೀತು ಥ್ಯಾಂಕ್ ಯು ಸೋ ಮಚ್ ಇನಿಯೇ ನಂದೆ ಆನೆ ಈತು ಖುಷಿ ಇಟ್ಟಿತ್ತೇನೆ ಮಸ್ತ್ ಖುಷಿ ಆಂಡಿಯರೇನಲ್ಲ ಇವು ಬರ್ತದ ಮಸ್ತ್ ಪಾತೆರಿಯಾರೆ ಕಾಮಿಡಿ ಮಾಡ್ತಾರೆ ಅಂಚೆನ್ನು ನೂರು ನೋಟು ಮಸ್ತ್ ಪಾತೆರಿಯಾರೆ ಥ್ಯಾಂಕ್ ಯು ಸೋ ಮಚ್ ಇರೇಗ ದಿನೋಲ ಬರಂದಿತ್ಲೆ ಇರ್ನ ಲೈವ್ ಇತ್ತಂಡಲ್ಲ ಪಂಡ್ಲೆ ಎಂಕೆಲ್ಲ ಜಾಯಿನ್ ಅಪ್ಪ ಇರ್ನ ಮಂಡೆಗೆ ಮುಳ್ಳು ಉಂಡ ಏನಂದಿಲ್ಲ ಪ್ರೀತಿ ಅಕ್ಕ ಬೊಲ್ಲೋಡು ಈರ್ಪೊಲ್ಲೆ ಕಲ್ಮಾಡಿ ಸಂಕೊಡು ಬೊಲ್ಲೋಡು ಪೋಲೆ ಬಂದಿಲ್ಲ ಜಿತೇಶ್ ಬ್ರದರ್ ನೂರು ಎಂಥದ್ದು ಕೆಟ್ಟದನ್ನು ಕೇಳುವುದಿಲ್ಲ ಕೆಟ್ಟದನ್ನು ನೋಡುವುದಿಲ್ಲ ಕೆಟ್ಟದನ್ನು ಮಾತನಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಜೀತು ಥ್ಯಾಂಕ್ ಯು ನೂರು ಸಾರಿ ಪನಂದಿಲ್ಲೇರು ಸಾರಿ ಅಂತ ಹೇಳ್ತಿದ್ದಾರೆ ನೋಡಿ ನೂರು ಗೆಂಡೇನು ಮುದ್ದು ಇಲ್ಲ ಅವರು ಜೀತು ಅವರು ಹೊರಟರು ಹಾಗೆ ಅವರಿಗೆ ಒಂದು ಬಾಯಿ ಹೇಳಿದ್ದಷ್ಟೆ ಜೇರಣ್ಣ ನೀವು ಮಹೇಶ್ ಅಣ್ಣ ತಾನೇ ಅಲ್ಲಪ್ಪ ಅವರು ಮಹೇಶ್ ಅಣ್ಣ ಅಲ್ಲ ನೂರು ಮಹೇಶ್ ಅಣ್ಣ ಅಲ್ಲ ಆಯ್ತಾ ಒಂದು ಏರು ಮುದ್ದು ಎಂಕ್ ಗುರ್ತನೆ ಇಜ್ಜಿ ಒಲ್ತಾರ ಜಿತೇಶ್ ಆನಂದಲ್ಲೇರು ಜಿತೇಶ್ ಬ್ರದರ್ ಉರ್ಲಾರ ಅಲ್ಲ ಇರ್ನ ಗುರ್ತೆಜ್ಜಿಗೆ ಹೀರೆ ಗುರ್ತ ಮಲ್ತು ಕೊರ್ಲಿ ಹೌದಾ ಮುದ್ದೂಲಿ ಹೌದೌದು ಮಹೇಶ್ ಏರ್ ಮರ್ರೆ ಅಂತ ಹೇಳ್ತಿದ್ದಾರೆ ಜೀತು ನೋಡಿ ಮಹೇಶ್ ಯಾರಂತೆ ನೂರು ಹೇಳಿ ಮಹೇಶ್ ಯಾರು ಒಂದು 5 ಗಂಟೆಗೆ ನಾನು ಲೈವ್ ಎಂಡ್ 5 ಗಂಟೆ ಆಯಿತಾ ಇಲ್ಲಲ್ಲ 5 ಗಂಟೆಗೆ ಎಂಡ್ ಮಾಡ್ತೇನೆ ಆಯಿತಾ ನೂರು ಅಲ್ಲ ಅವರ ಹೆಸರು ಜೀತು ಅಂತ ಫುಲ್ ನೇಮು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ ಒಂಜಿ ಗುರ್ತ ಮಲ್ತ ಲವ್ ಆಂಡ್ ಬಂದಿಲ್ಲ ಜೀತು ಮಹೇಶ್ ಅಣ್ಣ ಮುದ್ದೂಲಿ ಅಣ್ಣ ಅಂತ ಹೇಳ್ತಿದ್ದಾರೆ ಅಲ್ಲ ನೂರು ಮುದ್ದು ಪ್ರೀತಿ ಬೊಲ್ಲುಡು ಪೋಯರ್ ಅಲ್ಪ ಬಲೆ ಪಾಡ್ಲೆ ಮುದ್ದು ಓಕೆ ಬಲೆ ಪಾಡ್ಗ ಜೇರನ್ ಎಬೆ ಅಂತ ಪ್ರೀತಿ ಅಕ್ಕ ಅಂದಿಯ ಪ್ರೀತಿ ಅಕ್ಕ ಇವ್ರು ಫಸ್ಟ್ ವೈದೊಡಿ ಕಾಮಿಡಿ ಇತ್ತು ತೆಲ್ತು ಸಾಕಾಂಡು ಆರ್ಡಿ ಅಣ್ಣಾಗ್ಲಿಕ್ಕೆಲ್ಲ ತೆಲ್ತು ಸಾಕು ಮಕ್ಕಳ ಲವ್ ಸ್ಟೋರಿ ಅಂದಿಯೇ ಖುಷಿ ಆಂಡ್ ಮಾತ್ರ ಅವು ಇನ್ನಿತ ಲೈವ್ ಜನ ಕಮ್ಮಿ ಅಂಡಲ್ಲ ಬಾರಿ ಪೊರ್ಲುದ ಲೈವ್ ಇನ್ನಿತ ಮದಪರವನ್ನ ಲೈವ್ ಇನ್ನು ಯಾನ್ ಪೋಪೆ ಮುದ್ದು ಬಾಯಿ ಮೀನು ಮಾಡ್ತೇನೆ ಓಕೆ ಪ್ರೀತಿ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಇದು ಕೊಡ್ತೇನೆ ಲೈವ್ ಸಪೋರ್ಟ್ ಮಾಡ್ತಾರೆ ಪ್ರೀತಿ ಅಕ್ಕ ಅಂತ ನೂರು
ಪ್ರೀತಿ ಪೋಪಿನ ಅಂತ ಜಿತೇಶ್ ಬ್ರದರ್. ಈರೇನ ಮೀನು ಜೀವ ಅವು ಪನಂದುಲ್ಲೇರು ಜೀತು ಪೋಲೆ ಪನಂದುಲ್ಲೇರು ಜೇರನ್ ಮಂಡೆ ಯಾನ್ ಲೈವ್ ಮಲ್ಪೆ ಬಲೆ ಪನಂದುಲ್ಲೇರು ಅಲ್ಲೇ ಪ್ರೀತಿ ಅಕ್ಕನ ಲೈವ್ಗಳ ಮಾತೆಲ್ಲ ಸಪೋರ್ಟ್ ಮಾಡ್ತಲವೆ. ಮುದ್ದೂಲಿ ನೀವು ತುಂಬ ಬುದ್ಧಿವಂತರು ನೋಡಿ ಅಂತ ಹೇಳ್ತಿದ್ದಾರೆ ನೂರು. ಯಾಕೆ ನೂರು, ಯಾಕೆ ಬುದ್ಧಿವಂತರು? ಎಸ್ ಬರ್ಪೆ ಪನಂದುಲ್ಲೇರು ಜೀತು ಯಾನ್ ಬರ್ಪು ಜಾನ ಲೈವ್ ಪನಂದುಲ್ಲೇರು ಜಿತೇಶ್ ಬ್ರದರ್. ನೂರು ಬಾಯಿ ಮಂಡೆ ಎನ್ನ ಲೈವ್ ಬಲೆ ಅರೆಡ ಕನ್ನಡ ಬಾತಿರ್ಲಿ ಯಾರಿಗೆ ತುಳು ಬರ್ಪುಜಿ ಪ್ರೀತಿ ಅಕ್ಕ. ಏಪಲ ಮಲ್ಪುಜಿ ಅನ್ಪನಂದುಲ್ಲೇರು ಪ್ರೀತಿ ಅಕ್ಕ. ಮುದ್ದೂಲಿ ಅಂತ ನೂರು. ನಾವು ಬುದ್ಧಿವಂತರೇ ಆಗಿರ್ಬೇಕಲ್ಲ. ಬೊರ್ಚಿ ಮಲ್ಲ ಶೋಭನಂದುಲ್ಲೇರು ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ಓಕೆ ಅಂತ ನೂರು. ಸೈಡಲ್ಲಿದ್ದವರು ಒಂದು ಲೈಕ್ ಆದರೂ ಕೊಡಿದ್ದಾರೆ. ಹ್ಞೂ ಮುದ್ದೂಲಿ ಅಂತ ನೂರು. ಅರ್ಥ ಆಗುತ್ತೆ ನೂರಿಗೆ. ಹೌದಾ, ಶೋ ಇರ್ನ ಕಂಜೂಸ್ ಪನಂದುಲ್ಲೇರು ಜಿತೇಶ್ ಬ್ರದರ್. ಸುಶಾಂತ್ ಅವರ ಆಗಮನವಾಗಿದೆ. ಸುಶಾಂತ್ ಅವರೇ ಹೇಗಿದ್ದೀರಾ? ಹೇಗಿದ್ದೀರಾ? ಒಲ್ಲರ್ ಮರೆ ಯಾನುಲ್ಲೆ ಇರುಲ್ಲರ. ಓಕೆ ಜಯರನ್ ನೂರು ಜಿತೇಶ್ ಮುದ್ದು ಬಾಯ್ ಅಂತ ಹೇಳ್ತಿದ್ದಾರೆ. ಬಾಯ್ ಪ್ರೀತಿ ಅಕ್ಕ. ಸ್ವಲ್ಪ ಸ್ವಲ್ಪ ಬರುತ್ತೆ ಪ್ರೀತಿ ಅಕ್ಕ ಅಂತ ನೂರು. ನಾ ಚೆನ್ನಾಗಿದ್ದೇನೆ. ಹೌದಾ, ಟೀ ಕುಡಿದ್ರಾ? ಈಗ ಬೇಜಾರೆಲ್ಲ ಹೋಗಿದಾ? ಖುಷಿಯಾಗಿದ್ದೀರಾ? ತುಷುಬ್ರು ಹಾಯ್ ಬಾಯ್ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಹಾಂ ನೂರು ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಬಾಯ್ ಪ್ರೀತು ಅಂತ ಹೇಳ್ತಿದ್ದಾರೆ ಜಿತೇಶ್ ಬ್ರದರ್. ಪ್ರೀತಿ ಸಿಸ್ ಅಡ್ಡಬುರಿಯ ಅಂತ ತುಷಾಂತ್. ಮುದ್ದುವಲ್ಲಿ ತುಂಬ ಒಳ್ಳೆಯವರಂತ ಹೇಳ್ತಿದ್ದಾರೆ ನೂರು. ತುಷಾಂತ್ ಪೂರ ಐಡಿ ಇಲ್ಲ ಲೈಕ್ ಕೊರಿಯಾರ ಇರ್ನ ಅವತಾರಡು ಲೈಕ್ ಕೊರ್ಲಿದುಕ. ಹೌದಾ, ಥ್ಯಾಂಕ್ ಯು ನೂರು. ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ನೂರು. ಲೈಕ್ ಕೊಡಿ. ತುಸು ಮೀನು ಉಂಟಾ ಮಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ ಪ್ರೀತಿ ಅಕ್ಕ. ಲೈಕ್ ಕೊಡಿ ಅಂತ ನೂರು ಲಡ್ಡು ಅವರು. ಇನಿ ಜಾಲಿ ಅಂಡತ್ತಿಸಿ ಸಂಧಿ ಆರ್ಡಿ ಅಣ್ಣ ಯಾನ ಐಕ್ಕೆ ಪಂಡ ಬೇಜಾರಾಗ್ಲಿಕ್ಕೊಂಡತ್ತೆ. ಲೈವ್ಡ್ ಜನ ಇಜ್ಜಿಟ ಇನ್ನು ಲೈವ್ಡ್ ಜನ ಇಜ್ಜಿಟಲ್ಲ ಆ ಮೇರ್ನ ಎಂಟ್ರಿ ಆಯ್ಬೇಕೊಂಡತಿ. ಮಸ್ತ್ ಖುಷಿ ಆಯ್ತು. ಮೀಂದ ಪೊಡ ಸರಿ ಗೆಪ್ಪಲೆ ನಾನು ಪನಂದುಲ್ಲೇರು ಜಿತೇಶ್ ಬ್ರದರ್. ನಿನ್ನೆ ಫುಲ್ ಗಲಾಟೆ ನನ್ನ ಲೈವ್ನಲ್ಲಿ. ಹೌದಾ ತುಷಾಂತ್? ಆರ್ಡಿಬ್ರು ಬಾಯ್ ಪನಂದುಲ್ಲೇರು ಪ್ರೀತಿ ಅಕ್ಕ. ಪ್ರೀತಿ ಅಕ್ಕ ನಾಳೆ ಬಂಗಡೆ ಮೀನು ತಗೊಂಡು ಬನ್ನಿ ಆಯ್ತಾ ಅಂತ ಹೇಳ್ತಿದ್ದಾರೆ ನೂರು ಲಡ್ಡು ಅವರು. ಬಾಯ್ ಪ್ರೀತಿ ಸಿಸ್ ಅಂತ ಆರ್ಡಿ ಅಣ್ಣ. ಹಾಂ ನೂರು ಅಂತ ಪ್ರೀತಿ ಅಕ್ಕ. ಅಲೆ ಬತ್ತಿರದುಲ್ಲಿ ರವೀಂದ್ರಣ್ಣೆ ಬತ್ತನಿ. ಅಲೆ ಉಡುಪಿದ ಹೀರೋ ಬತ್ತನಿ. ಆರ್ಡಿಬ್ರು ಹಾಯ್ ಅಂತ ರವೀಂದ್ರಣ್ಣ. ಅಲೆ ಬತ್ತಿರ ಅಂದಿ ಇತ್ತೆ ಬರ್ಪುನು ಪಾಪಿ. ಪ್ರೀತಿ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ರವಿಬ್ರು ಅಂತ ಆರ್ಡಿ ಅಣ್ಣ. ನೂರು ಹಾಯ್ ಅಂತ ರವೀಂದ್ರಣ್ಣ. ಗೆಪ್ಪುಜಿ ಅಂಚೆನೆ ಮಲ್ಪೆ ಹಿರೇಗ ದಾಯಿಗೆ ಜಕ್ಕೆ ಪನಂದುಲ್ಲೇರು ಪ್ರೀತಿ ಅಕ್ಕ. ರವಿಬ್ರು ದಾನೆ ಲೇಟಿ ಇರು ಪನಂದುಲ್ಲೇರು ಆರ್ಡಿ ಅಣ್ಣೆ. ಅಯ್ಯೋ ಇಷ್ಟು ಜನ ಇದ್ದಾರೆ ಸಾಕು ಬಿಡಿ, ಯಾಕೆ ಟೆನ್ಷನ್ ತಗೋಬೇಡಿ. ಟೆನ್ಷನ್ ಇಲ್ಲ ನೂರು, ಟೆನ್ಷನ್ ಯಾಕೆ? ರವೀಂದ್ರ ಪ್ರೀತಿ ಪದ್ರಾಡ್ ಪಾಡಿಯರು ಪನಂದುಲ್ಲೇರು ಜಿತೇಶ್ ಬ್ರದರ್. 400 ವ್ಯೂಸ್ ಪನಂದುಲ್ಲೇರು ತುಷಾಂತ್ ಅಂದ. ರವಿಬ್ರು ಹಾಯ್ ಬಾಯ್ ಮೀನು ಮಲ್ಪರ ಉಂಡು ಪನಂದುಲ್ಲೇರು ಪ್ರೀತಿ ಅಕ್ಕ. ಅಟೋ ಅಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ ನೂರು. ಜಿತೇಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ನೂರು ಎಂತ ಹೇಳಿದ್ರ? ಥ್ಯಾಂಕ್ ಯು ನೂರು. ಬಲ್ಲೋಡು ಪೋಯಿನಿ ಲೇಟ್ ಆಂಡ್ ಪನಂದುಲ್ಲೇರು ರವೀಂದ್ರ ಅಣ್ಣೆ. ತುಷಾಂತ್ ಬ್ರೋ ಹಾಯ್ ಅಂತ ರವೀಂದ್ರ ಅಣ್ಣ. ಓ ಅಪಂಡ ಎಂಕ್ ಜಕ್ಕೆ ಅತ್ತೆ. ಓಕೆ ಪ್ರೀತಿ ಸಾರಿ ಬಾಯ್ ಪನಂದುಲ್ಲೇರು ಜಿತೇಶ್ ಬ್ರದರ್. ಮುದ್ದೂಲಿ ದೇವತೆ ಅಂತ ನೂರು. ಮೀನು ಖಾರ ಖಾರ ಮಲ್ಪಲೆ ಪನಂದುಲ್ಲೇರು ರವೀಂದ್ರ ಅಣ್ಣೆ. ಕೋಡೆ ಫುಲ್ ವೈರಲ್ ಮಾರ್ರೆ ಅಂದ. ಒಂದು ದಾದೆ ಗೊತ್ತುಂಡೆ ರವೀಂದ್ರ ಅಣ್ಣ ಎಕಡೆ ಕಾಮಿಡಿ ಇತ್ತು ನೀರು ಬನ್ನ ಲೇಟ್ ಆಂಡ್ ಗೊತ್ತುಂಡೆ. ಆರ್ಡಿ ಅಣ್ಣಗ್ಲ ಎಂಕಲ ತೆಲ್ತು ತೆಲ್ತು ಸಾಕಂಡು.
ಹಾಯ್ ರವಿ ಬ್ರೋ ಅಂತ ತುಷಾಂತ್. ಆಟೋ ಅಣ್ಣ ಎಲ್ಲಿಗೆ ಹೋಗುದು ಇಷ್ಟು ಹೊತ್ತು ಅಂತ, ಎಲ್ಲಿಗೆ ಹೋಗಿದ್ದು ಇಷ್ಟು ಹೊತ್ತು ಅಂತ ಕೇಳ್ತಿದ್ದಾರೆ. ಒಂದು ಏರು ಮಾರ ಮುದ್ದು ಒಂಜಿ ಮಂಡೆಗೆ ಗುದ್ದುವೆ ಬನದಲ್ಲಿ ಪ್ರೀತಿ ಅಕ್ಕ. ಅವೇನು ಬೊಲ್ಲೋಡ್ ಬಿಟ್ಪಾರ ಬುಳ್ಳೆ ಬುಳ್ಳೆ ಪ್ರೀತಿ ಅಕ್ಕ. ದಾದೆ ಕಾಮಿಡಿ ಯಾನ್ ಮಿಸ್ ಮಾಡ್ತೊಂಡೆ ಅಂದಕ್ಕೆ ಏನು ಆರ್ಡಿ ಅಣ್ಣಡ ತೆಲ್ತು ಸಾಕು. ಆರ್ಡಿ ಅಣ್ಣಾಗ್ಲ ತೆಲ್ತು ಸಾಕು ಎಂಕ್ಲ ಮಸ್ತ್ ಖುಷಿ ಆಡಾವಿ ಇನ್ನಿತ ಲೈವ್. ಪ್ರೀತಿ ಅಕ್ಕ ಗುದ್ದಿ ಮುದ್ದುಲಿಗೆ ಅಂತ ಹೇಳ್ತಿದ್ದಾರೆ 100. ಮಂಡೆಗೆ ಗುದ್ದರ ಮುದ್ದು ಗಾವಕ್ಕೆ ಏನಂದಿಲ್ಲ ಜಿತೇಶ್ ಬ್ರದರ್ ಮೊಕಲ್ನ 100 ನಲ ಜೀತು ಲೇರತ್ತೆ. जीतू मेरे जितेश ब्रदर जीतू ले रहते 100 नल जीतू नल लव स्टोरी आर्ट ब्रो दादी पल्ले मारे पनंदल्ले रवींद्र अण्णे 100 ನಗ್ತಾ ಇದ್ದಾರೆ. 100 ನ ಲವ್ ಸ್ಟೋರಿ ಬ್ರೋ ಪನ ಇನಿ ಉಂಡತೆ ಇನಿ ಜೀತು ಗುಕ್ಕುಲ್ಲು ಸಯ್ಯಾರ ಇಜ್ಜಿನಿ ಆರ್ಡಿ ಅಂಟನ 100 ನ ಮೆಸೇಜ್. ಓ ಹೌದಾ, ಹೌದು ಮಾರ್ರೆ, ಹೌದು. ಎಷ್ಟು ಕಾಮಿಡಿ ಇತ್ತು ಗೊತ್ತಾ. ನಾನು ಖುಷಿಯಾಗಿದ್ದೆ ಇವತ್ತಿನ ಲೈವಲ್ಲಿ. ಓಕೆ ಬಾಯ್ ಅಂತ ತುಷಾ ಅಂತ ಹೇಳ್ತಿದ್ದಾರೆ. ರವಿ ಬ್ರೋ ಆಣ ಲವ್ ಪನ್ನೋದಿಲ್ಲ ಪ್ರೀತಿ ಅಕ್ಕ ಅಂದಿ ಲವ್ ಸ್ಟೋರಿ ಗಮ್ಮತ್ತಾಗುತ್ತೆ. ಹೌದು ಗಮ್ಮತ್ತಾಗಿತ್ತಾಯ್ತಾ. ನಂದು ಸ್ವಂತ ಲವ್ ಸ್ಟೋರಿ ಕೇಳಿದರೆ ಇನ್ನೂ ಭಯಂಕರ ನಗ್ತೀರಾ. ಅದು ಇವರ ಹತ್ರ ಹೇಳಿ, ಜೀತು ಅವ್ರ ಹತ್ರ ಹೇಳಿ ಆಯ್ತಾ 100. ಪ್ರೀತಿ ಅಕ್ಕ ಅಂತ ಹೇಳ್ತಿದೆ. ಪ್ರೀತಿ ನನ್ನ 2 ಗಮ್ಮತ್ ಮಲ್ಪುಜಿ ಬಾಯ್ ಪನಂದಿಲ್ಲ ಜಿತೇಶ್ ಬ್ರದರ್ ದಾಯಿಗೆ ಜಿತೇಶ್ ಬ್ರದರ್ ಯಾರು ತಮಾಷೆ ಮಲ್ತನತ್ತೆ ಅದು ಗೊತ್ತು 100 ನನಗೆ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ರವೀಂದ್ರ ಅಣ್ಣ ನಾನೀಗ ಲೈವ್ ಎಂಡು ಮಾಡುವ ಟೈಮ್ ಆಯಿತು ಮಾರ. ಹಾಂ ಬೇಜಾರಿಲ್ಲಲ್ಲ. ಅಯ್ಯೋ ಜೀತು ಕಡೆನ ಕುಡ್ಲಿ ಮೋಹಿನಿ. ಹೌದು ನಾನು ಜೀತು ಕಡೆ. ಆಟೋ ಅಣ್ಣ ಅಂತ ಹೇಳ್ತಿದ್ದಾರೆ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಟೈಮ್ ಆಯಿತು ರವೀಂದ್ರ ಅಣ್ಣ, ಎಂಡ್ ಮಾಡಲಾ? ನಗ್ಬೇಡಿ ಎಂಡ್ ಮಾಡಲಾ? ಆರ್ಡಿ ಅಣ್ಣ ಇದ್ದೀರಾ? ಆ ಪ್ರೀತಿ ಅಕ್ಕ ಎಲ್ಲರೂ ಹೋದ್ರಲ್ಲ. ಜೀತು ಅಣ್ಣಗೆ ಹೇಳಿದರೆ ಕತೆ ಹೇಳ್ತಾರೆ. ಮತ್ತೆ ನಾನು ಲೇಟ್ ಆಯಿತು. ಹೌದು ನೀವು ಲೇಟ್ ಆಯಿತು. ಯಾಕೆ ನೀವು ಲೇಟ್ ಮಾಡಿದ್ದು? ಆಟೋ ಅಣ್ಣ ಅಂತ ನನ್ನದ್ರಲ್ಲಿ ಚಾರ್ಜ್ ಕೂಡ ಕಡಿಮೆ ಆಯಿತು ರವೀಂದ್ರ ಅಣ್ಣ, ಹಾಗಾಗಿ ನಾನು ಲೈವ್ ಎಂಡ್ ಮಾಡಲೇಬೇಕು. ಓ ಮಾರಿ ದಾದಿ ಸತ್ಯ ಪನುಡು ಪಂಡ ಇರ್ನ ಗುರ್ತನಿ ಇನಿ ಆಯ್ನಿ ಗರ್ವ ಮಲ್ತಂಡ BP ಬರ್ಪುಡು ಯೋಗ ಮಲ್ಪಲೆ ಬಂದಲ್ಲೇ ಪ್ರೀತಿ ಅಕ್ಕ ಆರ್ಬೋಯರ ಅಂದಿ ಪ್ರೀತಿ ಅಕ್ಕ ಅಂತ 100. 6 ಮೀನು ಮಲ್ಪುನಾರು ಬಾಯ್ಡ್ ಮೆಸೇಜ್ ಟೈಪ್ ಮಲ್ಪುನ ಮುದ್ದಕ್ಕೆ ಏನಂದಿಲ್ಲ. ಅಯ್ಯೋ ದೇವರ. ಪ್ರೀತಿ ಅಕ್ಕ ಅಂತ 100. ಸರಿ ನಾನು ಲೈವ್ ಎಂಡ್ ಮಾಡ್ತೇನೆ ಓಕೆನಾ. ಸೂಪರ್ ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಸಂಜೆ ಲೈವಲ್ಲಿ ಸಿಗುವ. ಯಾರ್ದಾದ್ರೂ ಲೈವ್ ಇದ್ದರೆ ಅವರ ಲೈವಲ್ಲಿ ಸಿಗುವ. ನಾನು ಗೊಂಗ ಅಂತ ಹೇಳ್ತಿದ್ದಾರೆ 100. ಥ್ಯಾಂಕ್ ಯು ರವೀಂದ್ರ ಅಣ್ಣ, ಥ್ಯಾಂಕ್ ಯು. ಆಮೇಲೆ ಬೊಲ್ಲ ಮಾರ್ರೆ 100 ಮೀನು ಗೋವಿಂದ ಅಂತ ಹೇಳ್ತಿದ್ದಾರೆ. ನೋ ಅಂತ ಹೇಳ್ತಿದ್ದಾರೆ ತುಷಾಂತ್. ಟೈಮ್ ಆಯ್ತು ತುಷಾಂತ್, ನನಗೆ ಮನೆಗೆ ಹೋಗಬೇಕು, ಹಾಗಾಗಿ ನಾನು ಲೈವ್ ಎಂಡ್ ಮಾಡಲೇಬೇಕು. ಚಾರ್ಜ್ ಕೂಡ ಇಲ್ಲ ಓಕೆನಾ. ಎಂಡ್ ಮಾಡಬೇಡಿ. ಬಾಯ್ ಪ್ರೀತಿ ಇಂಚೆನೆ ಗಮ್ಮತ್ತುಪ್ಪಡು ಬಾಯ್ ಮುದ್ದು ಪನಂದಿಲ್ಲೇರು ಬಾಯ್ ಬಾಯ್. ಎಂಡ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ತುಷಾಂತ್. ಪ್ರೀತಿ ಅಕ್ಕ ತಗೊಂಡು ಬನ್ನಿ ಮೀನು ಅಂತ ಹೇಳ್ತಿದ್ದಾರೆ 100. ಸರಿ ಎಲ್ರಿಗೂ ಬಾಯ್ ಆಯಿತಾ. ಬಾಯ್ ಅಂತ ಪ್ರೀತಿ ಅಕ್ಕ ಬಾಯ್ ಆಲ್ ಅಂತ ಹೇಳ್ತಿದ್ದಾರೆ 100. ಬಾಯ್ ತುಷಾಂತ್ ಬಾಯ್ ಬಾಯ್. ಇಷ್ಟೊತ್ತು ಸಪೋರ್ಟ್ ಮಾಡಿದ್ದೀರಾ. ಜಿತೇಶ್ ಬ್ರದರ್ ಬಾಯ್. ಆಮೇಲೆ ಯಾರು ರವೀಂದ್ರ ಅಣ್ಣ, RD ಅಣ್ಣ,
ಇನ್ನೊಂದು ಯಾರ್ದು ಇದ್ದದ್ದು ಜೀತು ಜೀತು ಥ್ಯಾಂಕ್ ಯು ಇರಗ್ಲ ಬೊಕ್ಕ ಕೃಷ್ಣಣ್ಣ ಮಾತಾಡಗ್ಲ ಥ್ಯಾಂಕ್ ಯು ಇದು ಕೂಡ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಹೈಡಲ್ಲಿದ್ದು ಕೂಡ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು. ಟಾಟಾ ಬಾಯ್ ಬಾಯ್. ಇನ್ನು ಸೋಮವಾರದ ಲೈವಲ್ಲಿ ಸಿಗುವ, ಓಕೆನಾ? ಪ್ರೀತಕ್ಕ ಬಾಯ್ ಅಂತ ಹೇಳ್ತಿದ್ದು. ಖುಷಿ ಟುಪ್ಪಲೆ ಪ್ರೀತಿ ಪನಂದುಲ್ಲೇರು ಮುದ್ದೂಲಿ ಎಂತ ನೂರು ಎಂಡ್ ಮಾಡ್ತಿದ್ದೆ ನೂರು ಬಾಯಿ ಆಯಿತಾ. ಸೋಮವಾರ ಸಿಗುವ, ಸೋಮವಾರದ ಲೈವಲ್ಲಿ ಮತ್ತೆ ನಿಮ್ಮ ಜೊತೆ ಮಾತಾಡ್ತೇನೆ. ಟಾಟಾ ಎಲ್ರಿಗೂ. ಒಳ್ಳೆಯದಾಗಲಿ, ಒಳ್ಳೆ ನಿದ್ದೆ ಮಾಡಿ, ಒಳ್ಳೆ ಲೈವ್ ಮಾಡಿ, ಖುಷಿಯಾಗಿರಿ. ಓಕೆ ಓಕೆ ಬಾಯ್ ಬಾಯ್ ಬಾಯ್.